ಕೊಡ್ಲಿ ನಮಗೂ ಅಂತ ಪ್ರಾರ್ಥಿಸುತ್ತಾ ಕ್ಲಾಸ್ ಅನ್ನ ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಕೆ, ಈಗ ನಾವು ನೋಡೋಣ ಎಲ್ಲಿಗೆ ಬಿಟ್ಟಿದ್ವಿ. ಸ್ಟಾರ್ಟ್ ಮಾಡ್ತೀರಾ? ನಾವು ಕ್ಲಾಸ್ ಅಲ್ಲಿ ಏನೆಲ್ಲ ಒಂದು 5 ಯಾರಿಗೆಲ್ಲ ಗೊತ್ತು? ಯಾರಾದ್ರೂ ಮಾತಾಜಿ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಯಾವುದರ ಬಗ್ಗೆ ಬ್ರೇಕ್? ಹೌದು ನೆಟ್ವರ್ಕ್ ಇರೋ ಕಡೆ ಇರ್ತಿದ್ದೀನಿ. ಕ್ಲಿಯರ್. ಹೌದು ಮಾತಾಜಿ, ಕ್ಲಿಯರ್ ಇಲ್ಲ. ಹರೇ ಕೃಷ್ಣ. ಈ ಕೇಳಿಸ್ತಾ ಇದೆ ಮಾತಾಜಿ. ಹಾಗೆ ಕಂಟಿನ್ಯೂಟಿ ಇದ್ದಾಗ ಬ್ರೇಕ್ ಆಗುತ್ತೆ ಮಾತಾಜಿ. ಹೌದಾ? ನಾನು ಅಲ್ಲೇ ನೆನ್ನೆ ಆವಾಗಿನ ಕೊಟ್ಟಿದ್ದಲ್ಲ, ಹಾಗೆ ಇದ್ ಮಾಡ್ತಿದ್ದೇನೆ. ಒಂದ್ ನಿಮಿಷ ನೋಡೋಣ. ಸರಿ, ಒಂದ್ ನಿಮಿಷ. ಕೃಷ್ಣ ಚೈತನ್ಯ ಪ್ರಭು ಶ್ರೀವಾಸಾದಿ ಗೌರ ಭಕ್ತರ ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ ಕೇಳಿ. ಮಾತಾಜಿ ಒಂದ್ ನಿಮಿಷ ಮಾತಾಜಿ, ಬೇರೆ ಕಡೆ ಹರೇ ಕೃಷ್ಣ ಮಾತಾಜಿ, ಕೇಳೋದಿಲ್ಲಲ್ಲ. ಇಲ್ಲ, ಒಂದ್ ನಿಮಿಷ ಮಾತಾಜಿ ಮಾಡ್ತೀನಿ. ಎಲ್ಲಿರೋಣ ಮಾತಾಜಿ? ವೈಫೈ ಇದೆ ಇಲ್ಲಿ. ಹೌದು ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಈಗ ಕೇಳ್ತಿದ್ದ ನನಗೆ ಕೇಳುದಿಲ್ಲಲ್ಲ ಮಾತಾಜಿ. ಇಲ್ಲ ಇಲ್ಲ ಮಾತಾಜಿ, ಇಲ್ಲ. ಹರೇ ಕೃಷ್ಣ. ಹಾ ಹರೇ ಕೃಷ್ಣ, ಈಗ ಕೇಳ್ತದೆ ಮಾತಾಜಿ. ನೀವು ಸ್ಟಾರ್ಟ್ ಮಾಡಿ ಮಾತಾಜಿ, ನೋಡೋಣಂತೆ ಸರಿ ಇದೆಯಲ್ಲ ಅಂತ. ಓಕೆ ಮಾತಾಜಿ, ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಜೈ ಕೃಷ್ಣ ಮಾತಾಜಿ. ಇವಾಗ ಕೇಳಿಸದಲ್ಲ? ಕೇಳಿಸ್ತಾ ಇದುವರೆಗೆ ಕೇಳಿಸ್ತಾ ಇರ್ಲಿಲ್ಲ ಮಾತಾಜಿ. ಈಗ ಕೇಳಿಸ್ತದೆ. ಈಗ ನಾನು ಮಾತಾಡಿಲ್ಲ ಇದುವರೆಗೆ. ಹಾ ಹೇಳಿ ಹೇಳಿ, ಸ್ಟಾರ್ಟ್ ಮಾಡಿ ಮಾತಾಜಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಈಗ ನಾವ್ ಎಲ್ಲಿಂದ ಬಿಟ್ಟಿದ್ವಿ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನೆಲ್ಲ ಹೇಳಿದ್ವಿ ಸ್ವಲ್ಪ 2 ನಿಮಿಷ ರಿಮೈಂಡ್ ಮಾಡ್ತೀರಾ? ಹರೇ ಕೃಷ್ಣ. ಸಾರಿ, ನಾವೇನೆಲ್ಲ ಇದರಲ್ಲಿ ಕೇಳ್ಕೊಂಡ್ವಿ ಹೇಳ್ತೀರಾ ಯಾರಾದ್ರೂ? ನೋಡಿ, ಲಾಸ್ಟ್ ಅಲ್ಲಿ ನಾವ್ ಏನೆಲ್ಲ ಹೇಳಿದ್ವಿ ಅಂದ್ರೆ ಭಕ್ತರ ಸಾಮೃತ ಸಿಂಧುವಿನ ಕರ್ತೃಗಳಾದ ಶ್ರೀ ರೂಪ ಗೋಸ್ವಾಮಿಯವರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ? ಅವ್ರು ಮತ್ತೆ ಶಿಲಾ ಪ್ರಭುಪಾದವರು ಹೇಗೆ ನಮ್ಗೆ ಯಾಕೆ ಭಕ್ತರ ಸಾಮೃತ ಸಿಂಧುವನ್ನ ಕೊಟ್ಟಿದರು, ಮತ್ತೆ ಎಲ್ಲಿ ಅವರು ಭಕ್ತರ ಸಾಮೃತ ಸಿಂಧುವನ್ನ ಪ್ರೇರಣೆ, ನಮ್ಮ ಚೈತನ್ಯ ಮಹಾಪ್ರಭುಗಳು ಹೇಳಿದ ಪ್ರೇರಣೆಯ ಪ್ರಕಾರ ನಮ್ಮ ಭಕ್ತರ ಸಾಮೃತ ಸಿಂಧುವನ್ನ ರೂಪ ಗೋಸ್ವಾಮಿ ಅವರು ಅದು ಬರೆದಿದ್ದಾರೆ ಅಲ್ವಾ? ಎಲ್ಲಿ ದಶಾಶ್ವತ್ ಘಾಟ್ ನಲ್ಲಿ ಅವರು ಬರ್ದಿದ್ದಾರೆ. ಅಂದ್ರೆ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮಗೆ ಏನೆಲ್ಲ ಅಂದ್ರೆ, ಈಗ ಇದನ್ನ ಲಾ ಬುಕ್ ಗೆ ಹೋಲಿಸಿದ್ದಾರೆ. ಯಾಕೆಂತಂದ್ರೆ ಈ ಲಾ ಬುಕ್ ಅಲ್ಲಿ ನಮ್ಗೆ ಏನೇ ನಾವು ಜಡ್ಜ್ ಮುಂದೆ ಏನಾದ್ರೆ ಹೇಳ್ಬೇಕಂದ್ರೆ ಆ ಲಾದ ಎಲ್ಲಾ ಅಧ್ಯಾಯಗಳು ನಮಗೆ ಗೊತ್ತಿರ್ಬೇಕಂದ್ರೆ ನಾವ್ ಮಾತಾಜಿ ಕೇಳ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಎಂತ ಪ್ರಾಬ್ಲಮ್ ಅಲ್ಲ. ಲಾಸ್ಟ್ ಟೈಮ್ ಫಸ್ಟ್ ಅಲ್ಲಿ ಅಂದ್ರೆ 1 2 ಅವಾಗ ಚೆನ್ನಾಗ್ ಬಂತಲ್ಲ, ನಿಮ್ ಮನೇಲಿ ಇದ್ರಲ್ಲ ಮಾತಾಜಿ, ಅದು ಕ್ಲಿಯರ್ ಇತ್ತು ಮಾತಾಜಿ ಅವಾಗ. ಲಾಸ್ಟ್ ಟೈಮ್ ಅಂದ್ರೆ ಲಾಸ್ಟ್ 2 ವೀಕ್ಸ್ ಫಸ್ಟ್ ಅಲ್ಲಿ ಬಂದಾಗ ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ಹಾ ಅವಾಗ ಚೆನ್ನಾಗಿತ್ತು ಮಾತಾಜಿ, ಯಾವ್ದು ಡಿಸ್ಟರ್ಬ್. ಎಸ್ ಮಾತಾಜಿ. ಮನೆಯಲ್ಲ ಇದ್ದೆ ಮಾತಾಜಿ, ಬಟ್ ಈಗ ಹಾ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಬ್ರೇಕ್ ಆಗ್ತಾ ಇದೆ ಮಾತಾಜಿ ನಿಮ್ ವಾಯ್ಸ್. మీ బట్టలు ఒక్కటే పెట్టు, పచ్చివి చేయొద్దు.
ಕೃಷ್ಣ ಮಾತಾಜಿ ನಿಮ್ಗೆಲ್ಲ ಕೇಳಿಸ್ತಾ ಇದೆಯಾ ಮಾತಾಜಿ? ಈಗ ಕೆಲಸ ಗೀತಾ ಮಾತಾಜಿ ಯಾರಿಗೂ ಕೇಳಿಸ್ತಾ ಇಲ್ಲ ಮಾತಾಜಿ, ಕ್ಲಿಯರ್ ಇಲ್ಲ. ಅವ್ರು ಕ್ಲಿಯರ್ ಮಾಡ್ತಾ ಇದಾರೆ, ಸ್ವಲ್ಪ ವೇಟ್ ಮಾಡಿ. ಯಾರಿಗೂ Okay. ಕೇಳಿಸ್ತಾ ಇಲ್ಲ ಮಾತಾಜಿ, ಎಲ್ಲರಿಗೆ ಬ್ರೇಕ್ ಆಗ್ತಾ ಇದೆ, ಅದಕ್ಕೆ ನೋಡ್ತಾ ಇದಾರೆ ಮಾತಾಜಿ. ಓಕೆ ಮಾತಾಜಿ, ಸರಿ. ಹರೇ ಕೃಷ್ಣ. ಈಗ ಕೇಳಿಸ್ತದಾ? ಸಾರಿ. ಹೇಳಿ 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 ಮಾತಾಜಿ, ನೀವು ಸ್ಟಾರ್ಟ್ ಮಾಡಿ ಗೊತ್ತಾಗುತ್ತೆ. ಓಕೆ ನೋಡಿ, ಈಗ ಭಕ್ತರ ಸಾರಿ, ನಂಗೆ ಎಲ್ಲ ಡಿಸ್ಟರ್ಬ್ ಆಗ್ತಾ ಇದೆ. ನಿಮ್ಮ ಪಾಪ ನಿಮಗೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ? ಇರ್ಲಿ Okay, ಮಾತಾಜಿ. ನೀವೇನ್ ಮಾಡ್ತೀರಾ ಮಾತಾಜಿ? ಹಾ ನೋಡಿ, ನಾವು ಮೊನ್ನೆ ಹೇಳಿದ ಪ್ರಕಾರ ಭಕ್ತರ ಸಾಮೃತ ಸಿಂಧುವಿನ ಕರ್ತೃಗಳಾದ ಶ್ರೀ ರೂಪ ಗೋಸ್ವಾಮಿ ಅವರು ಹೇಗೆ ನಮ್ಮ ಕೃಷ್ಣ ಪ್ರಜ್ಞೆಯನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡಲು ಎಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ಕೇಳ್ತದಾ ಮಾತಾಜಿ ಈಗ? ಹಾ, ಕೇಳಿಸ್ತಾ ಇದೆ ಮಾತಾಜಿ, ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಥ್ಯಾಂಕ್ ಯು ಹರೇ ಕೃಷ್ಣ. ಹಾಗೆ ಅವರು ನಮ್ರತೆಯಿಂದ ಹೇಗೆ ಹೇಳ್ತಾರೆ ಅಂದ್ರೆ, ಈ ಕೆಲಸಕ್ಕೆ ನಾವು ಅನರ್ಹರು ಅಂತ ಯಾರು ಹೇಳ್ತಾರೆ? ನಮ್ಮ ರೂಪ ಗೋಸ್ವಾಮಿಯವರು. ಅಷ್ಟು ಗೋಸ್ವಾಮಿಗಳು ಅಲ್ವಾ? ಅವ್ರು ಹೇಳ್ತಾರೆ ಏನಂದ್ರೆ, ಅವರು ವ್ಯಕ್ತಪಡಿಸ್ತಾರೆ, ನಾವು ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಸಾರದಲ್ಲಿ ತೊಡಗಿರುವ ಎಲ್ಲಾ ಬೋಧಕರ ನಿಲುವು ಹೀಗೆ ರೂಪ ಗೋಸ್ವಾಮಿಯವರ ಹೆಜ್ಜೆ ಗುರುತಿನಲ್ಲಿ ನಡೆಯುವಂತಾಗಿರ್ಬೇಕು. ಅಂದ್ರೆ ನಾವು ಏನೇ ಒಂದು, ಈಗ ನಾವು ಕೂತಿದೀವಿ ಅಥವಾ ಹೇಳ್ತಿದೀವಿ ಅಥವಾ ನೀವು ಕೇಳ್ತಾ ಇದ್ದೀರಾ ಅಂದ್ರು ಅದೆಲ್ಲ ನಮ್ಮ ಗೋಸ್ವಾಮಿಗಳ ಆಶೀರ್ವಾದ, ಗುರು ಪರಂಪರೆ ಆಶೀರ್ವಾದ ಅಂತ ಹೇಳ್ಬೇಕು. ಯಾಕಂದ್ರೆ ರೂಪ ಗೋಸ್ವಾಮಿಯವರೇ ಹೇಳಿದ್ದಾರೆ. ಅವರು ರೂಪ ಗೋಸ್ವಾಮಿಯವರು ಸಾಮಾನ್ಯ ಅಲ್ವಾ? ಆದ್ರೂ ಕೂಡ ಅವ್ರು ಏನಂತ ಹೇಳಿದ್ದಾರೆ, ಅನರ್ಹರು ಅಂತ. ಅಂದ್ರೆ ನಾವು ನಮ್ರತೆಯನ್ನ ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗ್ತದೆ. ನಮ್ಗೆ ನಮ್ರತೆ ಎಷ್ಟು ಮುಖ್ಯ. ಯಾವ್ದನ್ನ ಕಲಿಯುವಾಗ ನಮ್ಗೆ ಹೇಳ್ತಾರೆ, ತತ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೀಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅಂದ್ರ ಯಾಕೆ ಅಂದ್ರೆ, ನಾವು ಮೊದಲು ನಮ್ರರಾಗಿರ್ಬೇಕು. ನಂತರ ಗುರುಗಳ ಪ್ರಶ್ನೆ ಕೇಳ್ಬೇಕಂದ್ರೆ ನಾವು ಮೊದಲು ಏನ್ ಮಾಡ್ಬೇಕು? ತುಂಬಾ ನಮ್ರತೆಯಿಂದ ಇರ್ಬೇಕು, ಅವರ ಸೇವೆ ಮಾಡ್ಬೇಕು, ನಂತರ ಪ್ರಶ್ನೆ ಕೇಳ್ಬೇಕು ಅಂತ. ಅಂದ್ರೆ ನಾವು ಫಸ್ಟ್ ಡೈರೆಕ್ಟ್ ನಮಗೆ ಏನೇ ಆಗ್ತಾರೆ, ಡೈರೆಕ್ಟ್ ಏನು ನಮ್ಗೆ ಗೊತ್ತು ತರ ನಾವು ಪ್ರಶ್ನೆಯನ್ನ ನಾವು ಕೇಳ್ಬಾರ್ದು. ಅಂದ್ರೆ ಎಲ್ಲಾರು ಕೂಡ ಅಂದ್ರೆ ಹೇಳ್ತಾರೆ, ಇಲ್ಲಿ ತುಂಬಾ ನಮ್ರತೆಗೆ ಇಲ್ಲಿ ಒತ್ತು ಕೊಟ್ಟು ಅಂದ್ರೆ ನಾವು ತಿಳ್ಕೊಬೇಕು. ಇಲ್ಲಿ ಗೋಸ್ವಾಮಿಗಳಿಗೆ ನಾನು ಅನರ್ಹರು ಅಂತ ತಿಳ್ಕೊಂಡಿದ್ದಾರೆ. ಆಗ ನಾವ್ ಹೇಗೆ ಯೋಚಿಸ್ಬೇಕು ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೇಳಿದ್ವಿ. ಅದೇ ರೀತಿ ಮತ್ತೆ ಇನ್ನೂ ಕೇಳಿದ್ವಿ ನಾವು, ಅಂದ್ರೆ ಭಕ್ತಿ ಸೇವೆ ಎಂಬುದು ಒಂದು ಬಗೆಯ ವ್ಯವಸಾಯೋದ್ಯಮ ಅಂತ ಸಹ ನಾವು ತಿಳ್ಕೊಂಡ್ವಿ. ಹೇಗೆ ನಮ್ಮ ಒಂದು ವ್ಯವಸಾಯ ಅಂತಂದ್ರೆ, ನಾವು ಒಂದು ಉಳುಮೆ ಮಾಡಿ ಮೊದಲು ನಾವು ಭೂಮಿಯನ್ನ ಫಲವತ್ತತೆ ಮಾಡ್ತೇವೆ, ನಂತರ ಅದಕ್ಕೆ ಬೀಜವನ್ನ ಹಾಕ್ತೇವೆ, ನಂತರ ಅದು ಸಸಿಯಾಗಿ ಬಂದು ನಂತರ ನಮಗೆ ಬೆಳೆಯನ್ನ ಕೊಡ್ತದೆ. ಅದೇ ರೀತಿ ನಮ್ಮ ಕೃಷ್ಣ ಪ್ರಜ್ಞೆ ಯಾವ ರೀತಿ ಅಂತ ನಾವು ನೋಡ್ಕೊಂಡ್ವಿ ಅಲ್ವಾ? ಅದೇ ರೀತಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಹೋಗ್ಬೇಕು. ಹೇಗೆ ಅಂದ್ರೆ, ನಾವು ಗುರು ಪರಂಪರೆಯಲ್ಲಿ ಹೇಳಿದಂತಹ, ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಅನುಶೀಲನ ಅಂತ ಅನ್ನೋದನ್ನ ಕಲ್ತ್ವಿ. ಅಂದ್ರೆ ಪರಂಪರೆಯಲ್ಲಿ ಏನ್ ಹೇಳ್ತಾರೆ ಗೋಸ್ವಾಮಿ ಅವರು ಅಲ್ವಾ, ಆಚಾರ್ಯರು ಏನ್ ಹೇಳ್ತಾರೆ, ಅವರ ಹೆಜ್ಜೆ ಗುರುತಿನ ಹಾಗೆ ನಾವು ಹೋಗ್ಬೇಕು, ಅವರ ಮುಖಾಂತರ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ? ಅದೇ ರೀತಿ ನಾವು ಮುಂದೆ ಹೇಳ್ಕೊಂಡು ಹೋಗ್ತೀವಿ. ಎಲ್ಲಿಗೆ ಬಿಟ್ಟಿದ್ವಿ ಅನ್ನೋದನ್ನ ನೋಡುವ ಈಗ. ಮತ್ತೆ ಪ್ರವೃತ್ತಿ ಮತ್ತು ನಿವೃತ್ತಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದ್ರೆ ಪ್ರವೃತ್ತಿ ಏನಂದ್ರೆ, ನಾವು ಕೃಷ್ಣನಿಗೆ ಯಾವ ರೀತಿ ಭಕ್ತಿ ಸೇವೆ ಮಾಡ್ಬೇಕು. ಮತ್ತೆ ನಮ್ಗೆ ಪ್ರವೃತ್ತಿ ಅಂದ್ರೆ ಕೃಷ್ಣನಿಗೆ ಏನ್ ಇಚ್ಛೆ ಅದನ್ನ ಮಾಡುವುದು. ಅಂದ್ರೆ ನಮ್ಮ ಭಕ್ತಿಯಲ್ಲಿ ನಮಗೆ ಮುಂದೆ ಹೋಗ್ಲಿಕ್ಕೆ ಯಾವ ಮಾರ್ಗ ನಮಗೆ ಬೇಕು ಅದನ್ನ ನಾವು ಪಾಲಿಸುವಂತಹ ಕ್ರಿಯೆಗೆ ಅಥವಾ ಚಟುವಟಿಕೆಗೆ ನಾವ್ ಏನ್ ಹೇಳ್ತೀವಿ, ಪ್ರವೃತ್ತಿ. ಅದೇ ರೀತಿ ನಿವೃತ್ತಿ ಅಂದ್ರೆ, ನಮಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ಗೆ ಅಂದ್ರೆ ನಾವು ಯಾವ ತತ್ವ ಅಂದ್ರೆ ನಿಯಂತ್ರಕ ತತ್ವಗಳನ್ನ ಅಳವಡಿಸಿಕೊಳ್ಳದೆ ಹೇಗೆ ಬೇಕು ಹಾಗೆ ನಮ್ಮ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಭಕ್ತಿಗೆ ಆಗಲ್ಲ, ಅದು ನಿವೃತ್ತಿ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಮತ್ತೆ ಆಧ್ಯಾತ್ಮಿಕ ಜೀವನವನ್ನು ಅಭ್ಯಾಸ ಮಾಡಿಕೊಂಡು ಭಕ್ತಿ ಸೇವೆ ಮಾಡುತ್ತಿರುವ ನಾವು ಸದಾ ಯಾವಾಗ ಎಷ್ಟು ಕಾರ್ಯನಿರತರಾಗಿರ್ಬೇಕು ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಮಾಡಬಹುದು. ಅಂದ್ರೆ ಚಿಂತನೆ, ನಾವು ಮನಸ್ಸಲ್ಲೇ ಭಗವಂತನನ್ನ ಎಲ್ಲಿರ್ತೀವಿ ಅಲ್ಲಿ ಕೂಡ ನಾವು ಭಗವಂತನನ್ನ ಥಿಂಕ್ ಮಾಡ್ಬೋದು. ಮತ್ತೆ ನಾವೇನಂದ್ರು ನಮ್ಮ ಇಂದ್ರಿಯಗಳ ಮೂಲಕ ನಾವು ಹೇಗೆ ನಾವು ಭಕ್ತಿಯನ್ನ ಮಾಡ್ಬೋದು. ಅದರಿಂದ ನಮ್ಮ ಮನಸ್ಸಿನ ವ್ಯಾಪಾರಗಳಲ್ಲಿ ನಾವು ಸದಾ ಕೃಷ್ಣನನ್ನ ಕುರಿತು, ಅಂದ್ರೆ ಏನೇ ಮಾಡು, ನಾವು ಈಗ ಜಾಬ್ ಮಾಡ್ತಿದ್ರೆ ಅಲ್ಲಿ ಹೇಗೆ ಮಾನಸಿಕವಾಗಿ ನಾವು ಭಗವಂತನನ್ನ ಮಾಡ್ಬೋದು, ಜಪ ಮಾಡ್ಕೊಂಡು ಅಥವಾ ಮನಸ್ಸಿನಲ್ಲೇ ಭಗವಂತನನ್ನ ಚಿಂತಿಸುತ್ತಾ ನೀನೇ ಎಲ್ಲವೂ ಅಂತ ನಾವು ಮಾಡ್ಬೋದು. ಅದೇ ರೀತಿ ನಾವು ಮನೆಯಲ್ಲಿದ್ರು ಕೂಡ 24 ಗಂಟೆನೂ ಭಗವಂತನ ನಾಮಸ್ಮರಣೆಯನ್ನ ಮನಸ್ಸಿನಲ್ಲೇ ಮಾಡ್ಕೊಂಡು ನಾವು ಚಿಂತನೆಯನ್ನ ಮಾಡ್ಕೊಂಡು ನಾವು ಭಕ್ತಿಯಲ್ಲಿ ಹೋಗ್ಬೋದು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅದೇ ರೀತಿ ಕೀರ್ತನೆಯನ್ನ ಹೇಗೆಂದ್ರೆ, ಹಾಗೆ
ಹೇಳ್ತಾರೆ, ಹಾಗೆ ಕೃಷ್ಣ ಪ್ರಜ್ಞೆ ಉಳ್ಳವನು ತನ್ನ ಮನಸ್ಸಿನಲ್ಲಿ ಪ್ರಭುವಿನ ಕಾರ್ಯಗಳನ್ನು ಕುರಿತು ಯಾವಾಗ್ಲೂ ಚಿಂತಿಸ್ತಾನೆ. ಪ್ರಭುವು ಕುರುಕ್ಷೇತ್ರ ರಂಗದಲ್ಲಿ ನೀಡಿದ ಉಪದೇಶ ಅದೇ ಪ್ರಭುವು ತನ್ನ ಭಕ್ತರೊಡನೆ ವೃಂದಾವನದಲ್ಲಿ ತೋರಿದ ಲೀಲಾ. ಅಂದ್ರೆ ನಾವ್ ಯಾವಾಗಾನು ಸಹ ಪ್ರಭುವಿನ ಲೀಲಾ ಮತ್ತೆ ಭಕ್ತರೊಡನೆ ಯಾವ ರೀತಿ ನಮ್ಮ ಭಗವಂತ ಲೀಲಾವನ್ನ ಮಾಡಿದ್ರು ಅನ್ನೋದರ ಬಗ್ಗೆ ನಾವು ತಿಳಿದ್ವಿ. ಯಾವ ರೀತಿ ಅಂದ್ರೆ ನಾವು ಭಗವಂತನ ಲೀಲೆಯನ್ನ ನಾವು ನೋಡ್ಬೋದಲ್ವಾ. ಯಶೋದಮಯ್ಯನ ಜೊತೆ ಅವ್ರು ಯಾವ ತರ ಲೀಲೆಯನ್ನ ಮಾಡಿದ್ರು ಬಾಲ್ಯದಲ್ಲಿ ಅಲ್ವಾ. ಅದೇ ರೀತಿ ನಮ್ಮ ಅವರ ಲೀಲೆಯನ್ನ ನೋಡಿ ನಮ್ಮ ಬ್ರಹ್ಮದೇವರು ಕೂಡ ಇವರು ಭಗವಂತನ ಅನ್ನೋ ರೀತಿಯಲ್ಲಿ ಅವರು ಮನಸ್ಸು ಇದ್ ಮಾಡಿದ್ರು. ಅಂದ್ರೆ ಭಗವಂತನ ಲೀಲೆಯನ್ನ ನಮ್ಗೆ ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಅವರನ್ನ ಸೂಕ್ಷ್ಮವಾಗಿ ನಾವು ಯಾವ ರೀತಿ ಅವರು ಲೀಲೆಯನ್ನ ಮಾಡ್ತಾರೆ ಭಗವಂತ ನಮ್ಮ ಜ್ಞಾನದಲ್ಲಿ ನಾವು ಅಂದ್ರೆ ಜಸ್ಟ್ ಹಾಗೆ ಥಿಂಕ್ ಮಾಡ್ಕೊಂಡು ಹೋದ್ರು ಸಹ ಭಗವಂತನ ನಮ್ಗೆ ಆಶೀರ್ವದಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಪ್ರಭುವಿನ ಕಾರ್ಯಗಳನ್ನು ಲೀಲೆಗಳನ್ನ ಕುರಿತು ನಾವು ಚಿಂತಿಸಬಹುದಾಗಿದೆ. ಇದು ಕೃಷ್ಣ ಪ್ರಜ್ಞೆಯ ಮನಸ್ಸಿನ ವ್ಯವಸಾಯ. ಅಂದ್ರೆ ವ್ಯವಸಾಯ ಕೃಷ್ಣ ಪ್ರಜ್ಞೆಯ ವ್ಯವಸಾಯ ಅಂದ್ರೆ ಏನಂದ್ರೆ ಭಗವಂತನನ್ನ ಯಾವಾಗಲೂ ಚಿಂತಿಸುವುದನ್ನೇ ನಾವು ವ್ಯವಸಾಯ, ಕೃಷ್ಣ ಪ್ರಜ್ಞೆಯ ವ್ಯವಸಾಯ ಅಂತ ನಾವು ನೋಡಿದ್ವಿ. ಅದೇ ರೀತಿ ಈಗ ದೈಹಿಕ ಚಟುವಟಿಕೆಗಳ ಇನ್ನ ನೆಕ್ಸ್ಟ್ ಪೇಜ್ ಓದ್ತೀರಾ ಅಥವಾ ಓದ್ಕೊಂಡ್ ನಾನು ಹೋಗ್ಲಾ? ಹರೇ ಕೃಷ್ಣ, ಸಮಯ ಹಿಡಿತಲ್ಲ ಅದಕ್ಕೋಸ್ಕರ ನಾನು ಓದ್ಕೊಂಡ್ ಹೋಗ್ಲಾ? ಮಾತಾಜಿ ನೀವೇ ಓದ್ಕೊಂಡು ಹೋಗಿ ಮಾತಾಜಿ, ಫಾಸ್ಟ್ ಆಗುತ್ತಾ? ಸುಮ್ನೆ ಲೇಟ್ ಆಗುತ್ತೆ ಮತ್ತೆ. ಇಲ್ಲಾಂದ್ರೆ ಲೇಟ್ ಆಗ್ಬಿಡ್ತದೆ ಅಂತ ನನ್ನ ಅನಿಸಿಕೆ ಅಲ್ವಾ. ಆಯ್ತು ಮಾತಾಜಿ. ಎಸ್ ಮಾತಾಜಿ. ಪೇಜ್ ನಂಬರ್ ಎಷ್ಟು? ಪೇಜ್ ನಂಬರ್ ಮಾತಾಜಿ ಏನು ಅವರೇ ಓದ್ಕೊಂಡು ಹೋದ್ರೆ ಬೇಗ ಆಗುತ್ತೆ ಮಾತಾಜಿ. 21 ರೋಮನ್ ಪೀಠಿಕೆಯಿಂದ ನೋಡಿ. ರೋಮನ್ ನಂಬರ್ ನಲ್ಲಿ 21. 21 ನೋಡಿ ಮಾತಾಜಿ ಅದು. ನೋಡ್ಕೊಳ್ಳಿ ಮಾತಾಜಿ, ನಾನ್ ನೋಡ್ಕೊಂಡು ಹೋಗ್ತೀನಿ, ಕ್ಷಮಿಸಿ ಬಿಡಿ. ನಾನು ಯಾಕಂದ್ರೆ ಸಮಯ ಇಲ್ಲದ್ರಿಂದ ನೋಡಿ. ಅದೇ ರೀತಿ ದೈಹಿಕ ಚಟುವಟಿಕೆಗಳ ಮೂಲಕವೂ ನಾವು ವಿವಿಧ ಬಗೆಯ ಸೇವೆಗಳನ್ನ ಸಲ್ಲಿಸಬಹುದು ಆಗಿದೆ. ಆದರೆ ಇಂತಹ ಎಲ್ಲಾ ಚಟುವಟಿಕೆಗಳು ಕೃಷ್ಣನಿಗೆ ಸಂಬಂಧಿಸಿರಬೇಕು. ನೋಡಿ, ಯಾವುದೇ ಒಂದು ಚಟುವಟಿಕೆ ಮಾಡ್ತಿದ್ರೆ ನಾವು ಅದು ಕೃಷ್ಣನಿಗೆ ಸಂಬಂಧವಾಗಿರ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ಕೃಷ್ಣನನ್ನ ಬಿಟ್ಟು ಯಾವುದೇ ಭೌತಿಕ ಚಟುವಟಿಕೆ ಮಾಡಿದ್ರೆ ಅದು ಯಾವ ರೀತಿಯೂ ಅಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ನೋಡಿ, ಈಗ ನಮ್ಮ ಚಟುವಟಿಕೆ ನಾವು ಬೆಳಗಿಂದ ನಾವ್ ಏನೇನ್ ಮಾಡ್ತಾ ಇದೀವಿ ನಾವ್ ಯೋಚಿಸ್ಬೇಕು. ಓಕೆ, ಕೃಷ್ಣನಕ್ಕೆ ಸಂಬಂಧಪಟ್ಟಿದ್ಯಾ? ನಾವ್ ಯಾವ ತರ ಚಟುವಟಿಕೆ ಮಾಡ್ತಾ ಇದೀವಿ, ಯಾವ ಥಿಂಕಿಂಗ್ ಇಲ್ಲಿ ಮಾಡ್ತಾ ಇದೀವಿ, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನಾವು ನೋಡ್ಬೋದು. ಗುರು ಶಿಷ್ಯ ಪರಂಪರೆಯಲ್ಲಿ ಕೃಷ್ಣನ ಪ್ರತ್ಯಕ್ಷ ಪ್ರತಿನಿಧಿಯಾದ ಗುರುವನ್ನ ಸಂಪರ್ಕಿಸುವುದರಿಂದ ಕೃಷ್ಣನೊಂದಿಗೆ ಸಂಬಂಧವನ್ನ ಸಾಧಿಸಬಹುದು ಅಲ್ವಾ. ನಮಗೆ ಇಲ್ಲಿ ಗುರು ಪರಂಪರೆಯಲ್ಲಿ ಕೃಷ್ಣನ ಪ್ರತ್ಯಕ್ಷ ಪ್ರತಿನಿಧಿಯಾದ ಗುರುವನ್ನ ಸಂಪರ್ಕಿಸುವುದರಿಂದ ಅಲ್ವಾ ಯಾವ ರೀತಿ ನಮಗೆ ಸಂಬಂಧ, ನಮಗೂ ಮತ್ತು ಕೃಷ್ಣನಿಗಿರುವ ಸಂಬಂಧವನ್ನ ಯಾವಾಗ ಸಾಧಿಸಬಹುದು ಅಂದ್ರೆ ಗುರುವಿನ ಸಂಪರ್ಕ ಆದ್ರೆ ಮಾತ್ರ ಸಾಧ್ಯ. ಅದು ಯಾವ ಗುರು ಪರಂಪರೆಯಿಂದ ಬಂದಂತಹ ಗುರುವನ್ನ ನಾವು ಚೂಸ್ ಮಾಡ್ಬೇಕಾಗ್ತದೆ. ಅದು ಯಾರು? ಈಗ ನಮ್ಗೆ ಭಗವಂತನ ಕರುಣೆಯಿಂದ ನಮ್ಗೆ ಪ್ರಭುಪಾದವರಂತವ್ರು ಸಿಕ್ಕಿದ್ದಾರೆ ಅಲ್ವಾ. ಕೃಷ್ಣ ಪ್ರಜ್ಞೆಯ ಸಂಬಂಧಿಸಿದ ದೈಹಿಕ ಕಾರ್ಯಗಳನ್ನ ಗುರುಗಳು ನಿರ್ದೇಶಿಸಿದ ಬಳಿಕ ಅವನ್ನು ಶ್ರದ್ಧಾಪೂರ್ವಕವಾಗಿ ಆಚರಣೆಗೆ ತರಬೇಕು. ನೋಡಿ, ಈಗ ನಮ್ಗೆ ಪ್ರಭುಪಾದವರು ಹೇಳಿದ್ದಾರೆ ನಾವೆಲ್ಲ ಏನ್ ಮಾಡ್ಬೇಕು, ಯಾವ ರೀತಿ ನಾವು ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ನಮ್ಮ ಪ್ರಭುಪಾದವರು ಪ್ರತಿಯೊಂದನ್ನ ನಮ್ಗೆ ಹೇಳ್ತಾ ಬರ್ತಿದ್ದಾರೆ. ಅದರ ಪ್ರಕಾರ ನಾವು ಮೊದಲು ಶ್ರದ್ಧಾಪೂರ್ವಕವಾಗಿ ಆಚರಣೆ ತರ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಗುರುಗಳೊಡನೆ ಸಾಧಿಸುವ ಸಂಪರ್ಕಕ್ಕೆ ದೀಕ್ಷೆ ಅಂತ ಹೆಸರು. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ದೀಕ್ಷೆ ಆಗಿರೋರು ಕೂಡ ಇದ್ದಾರೆ, ಆಗಲಿಲ್ಲದವರು ಕೂಡ ಇದ್ದಾರೆ, ಪರವಾಗಿಲ್ಲ. ಆದ್ರೆ ದೀಕ್ಷೆ ತುಂಬಾ ಮುಖ್ಯ ಆಗ್ತದೆ. ಅಂದ್ರೆ ದೀಕ್ಷೆಯ ಮಹತ್ವ ಏನಂತಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂತಂದ್ರೆ, ಈಗ ಹುಡ್ಗ ಹುಡ್ಗಿ ಅವರು ಪ್ರೀತಿ ಮಾಡ್ತಿರ್ತಾರೆ. ಅಂದ್ರೆ ಉದಾಹರಣೆ ಹೇಳ್ತೀನಿ, ದೀಕ್ಷೆ ಹೇಗೆ ಮುಖ್ಯ ಅಂದ್ರೆ ಅವರು ಇನ್ನು ಪ್ರೀತಿ ಮಾಡ್ತಿರ್ತಾರೆ, ಆದ್ರೆ ಅವ್ರಿಗೆ ಮದ್ವೆ ಆದಾಗ ಒಂದು ಅರ್ಥ ಸಿಗ್ತದೆ ಅಲ್ವಾ. ಹಾಗೆ ಅಂದ್ರೆ ಅವರಿಗೆ ಆಗ ಅದೊಂದು ಇದಕ್ಕೆ ಬರ್ತದೆ, ಪ್ರಾಧಾನ್ಯತೆಗೆ ಅಲ್ವಾ. ಹಾಗೇನೆ ಇಲ್ಲಿ ದೀಕ್ಷೆ ಅಂದ್ರೆ ನಾವು ಪರಂಪರೆಗೆ ಸೇರಿದ್ದೇವೆ, ಇಲ್ಲಿ ಕುರು ಪರಂಪರೆಗೆ ಸೇರಿದ್ದೇವೆ. ಅದಕ್ಕೆ ನಮಗೆಲ್ಲ ಲಾಸ್ಟಿಗೆ ದಾಸ ಅಥವಾ ದಾಸಿ ಅನ್ನೋ ಹೆಸರನ್ನ ಕೊಡ್ತಾರೆ ಗುರುಗಳು. ಅದನ್ನ ಇಲ್ಲಿ ದೀಕ್ಷೆ ಅಂತ ಹೇಳ್ತಾರೆ ನೋಡಿ. ದೀಕ್ಷೆ ಪಡೆದ ದಿನದಿಂದ ನಾವು ಕೃಷ್ಣನನ್ನ ಒಲಿಸಿಕೊಳ್ಳುತ್ತಿರುವ ಮತ್ತು ಕೃಷ್ಣ ಪ್ರಜ್ಞೆಯನ್ನ ಮೈಗೂಡಿಸಿಕೊಳ್ಳುತ್ತಿರುವ ವ್ಯಕ್ತಿಯ ಕೃಷ್ಣನೊಂದಿಗೆ ಸಂಬಂಧ ಸಾಧಿತವಾದಂತೆಯೇ ಅಂತೆ. ಅಂದ್ರೆ ಅವ್ರು ಹೇಳ್ತಿದ್ದಾರೆ, ನಾವು ದೀಕ್ಷೆ ಕೊಂಡ ನಂತರ ನಾವ್ ಏನ್ ಭಕ್ತಿ ಮಾಡ್ತಿದ್ವಿ, ಗುರುಗಳು ಏನ್ ಹೇಳಿದ್ದಾರೆ ಅದರ ಪ್ರಕಾರ ಮಾಡಿದ್ರೆ ಮಾತ್ರ ನಾವು ಒಂದು ಭಗವಂತನ ಮತ್ತೆ ನಮ್ಮೊಂದಿಗೆ ಸಂಬಂಧವನ್ನ ಸಾಧಿಸಬಹುದು ಅಂತ. ಅದೇ ರೀತಿ ನಾವು ತಗೊಂಡು ಕೂಡ ಇಲ್ಲ ನಂಗೆ ಆತರ ಮಾಡಕ್ಕಾಗಲ್ಲ, ನಮ್ಮದೇ ರೀತಿಯಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅದು ಖಂಡಿತ
ಅಲ್ಲ ಅನ್ನೋದು. ಅದೇ ರೀತಿ ಸದ್ಗುರುಗಳೊಬ್ಬರಿಂದ ದೀಕ್ಷೆ ಪಡೆಯದೆ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯ ಜೊತೆ ಆ ಸಂಬಂಧ ಸಂಬಂಧ ಸಾಧಿಸಿದಂತಾಗುವುದಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ ದೀಕ್ಷೆ ತುಂಬಾ ಪ್ರಾಮುಖ್ಯತೆ. ಅಂದ್ರೆ ನಾವು ದೀಕ್ಷೆಯನ್ನ ಪಡೆದೆ, ಅಂದ್ರೆ ಈಗ ನಾವು ಉದಾಹರಣೆಗೆ ಈಗಾಗ್ಲೇ ಹೇಳಿದಾಗೆ ಅವರು ಬರೀ ಪ್ರೀತಿ ಪ್ರೇಮ ಮಾಡ್ಕೊಂಡು ಇದ್ದಾರೆ ಹುಡ್ಗ ಹುಡ್ಗಿ, ಆದ್ರೆ ಅವ್ರು ಮದ್ವೆ ಆಗ್ಲಿಲ್ಲ ಅಂದ್ರೆ ಅದು ಸಂಬಂಧಕ್ಕೆ ಏನು ಅರ್ಥ ಇಲ್ಲ ಅಲ್ವಾ. ಅದೇ ತರ ನಾವು ಭಗವಂತ ಹೇಳಿದಂತಹ ಏನ್ ಹೇಳಿದ್ದಾರೆ ಪ್ರಭುಪಾದವರು, ನೀವು ಜಪ ಮಾಡಿ ಮಂಗಳಾರತಿಯನ್ನ ನೋಡಿ ಎಲ್ಲವನ್ನ ನಾವು ಮಾಡ್ತಿದೀವಿ, ಖಂಡಿತ ಅದು ಭಗವಂತ ನಮ್ಗೆ ಇದ್ ಮಾಡ್ತಾರೆ, ಅದಕ್ಕೂ ಕೂಡ ನಮ್ಗೆ ಮಾರ್ಕ್ಸ್ ಇದೆ ಅಂತ ಹೇಳ್ತಾರೆ. ಆದ್ರೆ ದೀಕ್ಷೆ ಅಂತಂದ್ರೆ ಈಗ ನಾವು ಭಗವಂತನ ನಮ್ಮ ಮನೆಗೆ ಹೋಗ್ಲಿಕ್ಕೆ ಒಂದು ಅವಕಾಶ, ಅಂದ್ರೆ ಪರಂಪರೆಗೆ ಸೇರಿದ್ದೇವೆ ಅಂತ. ಹಾಗೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಕೃಷ್ಣ ಪ್ರಜ್ಞೆಯನ್ನ ರೂಢಿಸಿಕೊಳ್ಳುವ ಕ್ರಿಯೆಯು ಐಹಿಕವಾದದ್ದಲ್ಲ, ಅಂದ್ರೆ ಇದು ಭೌತಿಕವಾದಲ್ಲ. ಪ್ರಭುವು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ ಎಂಬ 3 ಸಾಮಾನ್ಯ ಅವ್ರು ಹೇಳ್ತಾರೆ ಸಾಮಾನ್ಯ ಶಕ್ತಿಗಳನ್ನ ಪಡೆದವನಾಗಿದ್ದಾನೆ. ಭಗವಂತ 3 ಶಕ್ತಿಗಳನ್ನ ಒಳಗೊಂಡಿದ್ದಾರೆ ಅಲ್ವಾ. ಬಹಿರಂಗ ಶಕ್ತಿ, ಭೌತಿಕ ಅಂತರಂಗ ಶಕ್ತಿ, ನಮ್ಮ ರಾಧಾರಾಣಿಯ ಶಕ್ತಿ, ಅದೇ ರೀತಿ ತಟಸ್ಥ ಶಕ್ತಿ ನಾವುಗಳು. ಅಂದ್ರೆ 3 ಶಕ್ತಿಗಳ ಬಗ್ಗೆ ಭಗವಂತ ಶಕ್ತಿಗಳನ್ನ ಪಡೆದವನಾಗಿದ್ದಾರೆ ಅಲ್ವಾ. ಜೀವಿಗಳನ್ನ ಪ್ರಭುವಿನ ತಟಸ್ಥ ಶಕ್ತಿ ಅಂತಾರೆ. ಈಗಾಗಲೇ ನಾವು ಹೇಳಿದಾಗೆ ನಾವುಗಳು ಅದನ್ನ ನಾವು ಹೇಳ್ಬೋದು. ಅದೇ ರೀತಿ ಜಗತ್ಪೃಷ್ಠಿಯ ಪ್ರಭುವಿನ ಬಹಿರಂಗ ಅಥವಾ ಐಹಿಕ ಶಕ್ತಿಯ ಕಾರ್ಯವಾಗಿದೆ. ಈ ಭೌತಿಕ ಶಕ್ತಿ ನಾವು ಭಗವದ್ಗೀತೆಯಲ್ಲಿ ನೋಡಿದ ಪ್ರಕಾರ ಅಲ್ವಾ, ಈ ಭೌತಿಕ ಶಕ್ತಿ ಸಹ ಭಗವಂತನ ಶಕ್ತಿಯಾಗಿದೆ. ಆದ್ರೆ ನಾವೆಲ್ಲ ಏನ್ ಮಾಡ್ತಿದೀವಿ, ಇಲ್ಲಿ ನಡೆಯುತ್ತಿರುವುದು ಎಲ್ಲವೂ ನಾವೇ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ತಿಳಿದಿದ್ದೇವೆ. ಆದ್ರೆ ಈ ಬಹಿರಂಗ ಶಕ್ತಿ ಕೂಡ ಭಗವಂತನದೇ. ಈ ಜಗತ್ತಾದ ಮೇಲೆ ಆಧ್ಯಾತ್ಮಿಕ ಜಗತ್ತಿದೆ, ಇದಾದ ನಂತರ ನಮ್ಮ ಆಧ್ಯಾತ್ಮಿಕ ಜಗತ್ತಿದೆ. ಇದು ಪ್ರಭುವಿನ ಅಂತರಂಗ ಶಕ್ತಿಯ ಕೆಲಸ. ಅಂದ್ರೆ ಪ್ರಭುವಿನ ಅಂತರಂಗ ಶಕ್ತಿ ಯಾವುದು, ಅದು ಪ್ರಭುವಿನ ಆಧ್ಯಾತ್ಮಿಕ ಜಗತ್ತು, ಅದು ರಾಧಾರಾಣಿಯ ಶಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ರಾಧಾರಾಣಿಗೆ ಹೇಳ್ತಾರೆ. ಅದೇ ರೀತಿ ಪ್ರಭುವಿನ ತಟಸ್ಥ ಶಕ್ತಿ ಎನ್ನಲಾದ ಜೀವಿಗಳು ಅವನ ಅಧೋ ಶಕ್ತಿಯಾದ ಬಹಿರಂಗ ಶಕ್ತಿಯ ಪ್ರಭಾವಕ್ಕೆ ಸಿಲುಕಿ ಐಹಿಕ ಕಾರ್ಯಗಳನ್ನ ಮಾಡುತ್ತಾರೆ. ಮತ್ತು ಅವರು ಅಂತರಂಗದ ಆಧ್ಯಾತ್ಮಿಕ ಶಕ್ತಿಯ ನೇತೃತ್ವದಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅಂತಹ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳೆನಿಸುತ್ತವೆ. ಅಂದ್ರೆ ನಾವು ಜೀವಿಗಳಾಗಿರ್ಬೋದು, ತಟಸ್ಥ ಶಕ್ತಿಯಲ್ಲೇ ಇರಬಹುದು, ಆದ್ರೆ ಭಗವಂತನ ಚಟುವಟಿಕೆಗಳನ್ನ ಮಾಡ್ತಾ ನಾವೇನಾಗ್ಬೋದು, ಕೃಷ್ಣ ಪ್ರಜ್ಞೆಗೆ ಬರ್ಬೋದು. ಅಂದ್ರೆ ಮಹಾತ್ಮರಾದವರು ಅಥವಾ ಮಹಾನ್ ಭಕ್ತರಾದವರು ಐಹಿಕ ಶಕ್ತಿಯ ಪ್ರಭಾವಕ್ಕೆ ಸಿಕ್ಕಿ ಕಾರ್ಯ ಮಾಡುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವದಡಿ ಕಾರ್ಯ ಮಾಡುತ್ತಾರೆ. ನೋಡಿ, ಅವರು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳೆನಿಸುತ್ತದೆ. ಅಂದ್ರೆ ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ, ಆಧ್ಯಾತ್ಮಿಕ ಶಕ್ತಿಯ ನೇತೃತ್ವದಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅಂತಹ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳೆನಿಸ್ತವೆ. ನಾವ್ ಯಾವುದೇ ಚಟುವಟಿಕೆ ಮಾಡಿದ್ರೆ ಮಾತ್ರ ಅಂದ್ರೆ ಕೃಷ್ಣಕ್ಕೆ ಸಂಬಂಧಪಟ್ಟಂತಹ, ಅಂದ್ರೆ ಮಹಾತ್ಮರಾದವರು ಯಾವುದೇ ರೀತಿಯ ಭೌತಿಕ ಐಹಿಕ ಶಕ್ತಿಯ ಪ್ರಭಾವಕ್ಕೆ ಹಾಗೆ ಒಳಗಾಗಲ್ಲ ಅವರು ಅಂತ ಹೇಳ್ತಿದ್ದಾರೆ. ಯಾರು ಭಗವಂತನ ಸತತವಾಗಿ ಭಗವಂತನ ಚಟುವಟಿಕೆಗಳಲ್ಲಿ ತೊಡಗ್ತಾರೆ ಅವರು ಮಾತ್ರ ಯಾವುದೇ ರೀತಿಯ ಐಹಿಕ ಚಟುವಟಿಕೆಯಲ್ಲಿ ಏನೇ ಪ್ರಭಾವ ಬಂದ್ರು ಅವರು ಒಳಗಾಗಲ್ಲ. ಯಾವ್ದ್ರಲ್ಲಿ? ಐಹಿಕ ಚಟುವಟಿಕೆಗಳಲ್ಲಿ, ಭೌತಿಕ ಚಟುವಟಿಕೆಗಳಿಗೆ. ಇದಕ್ಕೆ ವ್ಯತಿರಿಕ್ತವಾಗಿ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವದಡಿ ಕಾರ್ಯ ಮಾಡುತ್ತದೆ. ಅಂದ್ರೆ ಇಲ್ಲಿ ನಾವ್ ಯಾವ ರೀತಿ ಆಧ್ಯಾತ್ಮಿಕ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಯಾವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ, ಯಾವ ದೃಢತೆಯಿಂದ ಮಾಡ್ತಾ ಇದ್ದೀವಿ, ಆಗ ಆ ಶಕ್ತಿಯ ಅಡಿ ಈ ಐಹಿಕ ಶಕ್ತಿ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗಲ್ಲ. ಅಂದ್ರೆ ನಾವ್ ಈ ಕೃಷ್ಣ ಪ್ರಜ್ಞೆನ ಯಾವ ಮನಸ್ಸು ಮತ್ತೆ ಶ್ರದ್ಧೆಯಿಂದ ನಾವು ಮಾಡ್ತೀವಿ ಅನ್ನೋದು ನಮ್ಗೆ ತಿಳಿದಿರ್ಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಮಾಡುವ ಯಾವುದೇ ಕಾರ್ಯವು ಸ್ವಯಂ ಆಧ್ಯಾತ್ಮಿಕ ಶಕ್ತಿಯ ಅಡಿಯಾಳತನದಲ್ಲೇ ಇರುತ್ತದೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಶಕ್ತಿ ಎನ್ನುವುದು ಒಂದು ಬಗೆಯ ಬಲ, ಮತ್ತು ಬಲಕ್ಕೆ ಸದ್ಗುರು ಹಾಗೂ ಕೃಷ್ಣನ ಕರುಣೆಯಿಂದಾಗಿ ಆಧ್ಯಾತ್ಮಿಕ ರೂಪ ನೀಡಬಹುದು. ನಮಗೆ ಏನೇ ನಾವು ಒಂದು ಹರೇ ಕೃಷ್ಣ ನಾವು ಹೇಳ್ತಿದ್ದೀವಿ, ಇಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೂ ಕೂಡ ಅದು ಭಗವಂತನ ಭಗವಂತನ ಕರುಣೆ ಮತ್ತೆ ಗುರುವಿನ ಆಶೀರ್ವಾದ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ಒಂದು ಹರೇ ಕೃಷ್ಣ ಇವತ್ತು ನಾವು ಹೇಳ್ತಿದೀವಿ ಅಥವಾ ಹೇಳಲ್ಲ, ಎರಡಕ್ಕೂ ಕೂಡ ನಮಗೆ ಅವರ ಬ್ಲೆಸ್ಸಿಂಗ್ ಮುಖ್ಯ ಆಗ್ತದೆ. ಅದಕ್ಕೆ ನಾವ್ ಯಾವಾಗ್ಲೂ ಒಂದ್ ರೌಂಡ್ ಆದ್ಮೇಲೆ ಏನ್ ಹೇಳ್ತೀವಿ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರು ಅಂತಂದ್ರೆ
ಪದೇ ಪದೇ ನಮ್ಗೆ ಒಂದ್ ರೌಂಡ್ ಆದ ಮೇಲೆ ನಾವ್ ಅದನ್ನ ಹೇಳ್ತಿದ್ರೆ ಅವಾಗ ಏನಾಗ್ತದೆ, ಅವರ ಆಶೀರ್ವಾದ ಸಿಗ್ತದೆ. ಅದ್ರಲ್ಲಿ ಏನಾದ್ರೂ ನಮ್ಗೆ ತಪ್ಪುಗಳು ನೋಡ್ತಿದ್ರೆ ಅದು ಅವರು ಕ್ಷಮಿಸ್ತಾರೆ ಅನ್ನೋ ಒಂದು ನಮ್ಗೆ ದೃಢವಾದ ನಂಬಿಕೆ. ಯಾಕಂದ್ರೆ ನಾವೇ ಮಾಡ್ತಾ ಇದೀವಿ, ಹೌದಪ್ಪ ನಮ್ದು 16 ರೌಂಡ್ ಆಯ್ತು, ಹೌದು ಇನ್ನೊಂದ್ ರೌಂಡ್ ಆಯ್ತು, ನೋ, ಯಾಕಂದ್ರೆ ಅವರ ಆಶೀರ್ವಾದ ತುಂಬಾ ಮುಖ್ಯ ಆಗ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಯಾಕೆಂದ್ರೆ ನೋಡಿ, ಅವ್ರು ಹೇಳ್ತಾರೆ, ಕೃಷ್ಣ ದಾಸ್ ಕವಿರಾಜ್ ಗೋಸ್ವಾಮಿ ಅವರು ರಚಿಸಿರುವ ಚೈತನ್ಯ ಚರಿತಾಮೃತದಲ್ಲಿ ಭಗವಾನ್ ಚೈತನ್ಯರು ಕೃಷ್ಣನ ಅನುಗ್ರಹದಿಂದಾಗಿ ಒಬ್ಬ ಸುದೈವಿಯು ಸದ್ಗುರುವಿನ ಸಂಪರ್ಕ ಮಾಡ್ತಾನೆ. ನೋಡಿ, ಭಗವಂತನ ಕರುಣೆ ಇದ್ರೆ ಮಾತ್ರ ನಾವೇನ್ ಮಾಡ್ತಿದೀವಿ, ಒಬ್ಬ ಸುದೈವ ಸದ್ಗುರುವಿನ ಸಂಪರ್ಕ ಮಾಡ್ತಾನೆ. ಅಂದ್ರೆ ನಾವು ಎಷ್ಟು ಶ್ರದ್ಧೆಯಿಂದ, ನಾವು ಎಷ್ಟು ಪ್ರಾಮುಖ್ಯದಿಂದ, ಮತ್ತೆ ನಾವು ಎಷ್ಟು ನಂಬಿಕೆಯಿಂದ ಭಗವಂತನನ್ನ ಪ್ರಾರ್ಥಿಸ್ತೀವಿ, ಅದರ ಮೂಲಕ ಭಗವಂತ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗಲು ನಮ್ಗೆ ಯಾರನ್ನ ಕರುಣಿಸ್ತಾರೆ, ಗುರುವನ್ನ ಕರುಣಿಸ್ತಾರೆ. ಯಾವಾಗ ಅಂದ್ರೆ ನಾವು ಯಾವಾಗ ಬೇಕು ನಮ್ಗೆ, ನಾವು ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಬೇಕು, ನಮ್ಮ ಸ್ವರೂಪ ಏನು, ಆದ್ರೆ ನಮ್ಮ ಮನೆ ಎಲ್ಲಿದೆ, ನಾವ್ ಹೇಗ್ ಹೋಗ್ಬೇಕು ಅನ್ನೋದು ಮಾತ್ರ ನಮಗೆ ಮನವರಿಕೆ ಆದಾಗ ಮಾತ್ರ ಅದು ಯಾರು ಕಳಿಸ್ತಾರೆ ಅಂದ್ರೆ ಕೃಷ್ಣ ಕಳಿಸ್ತಾರೆ ನಮ್ಗೆ ಗುರುವನ್ನ. ಈಗ ನಮ್ಗೆ ಇಲ್ಲೇ ಲೈವ್ ಉದಾಹರಣೆ ಇದೆ, ನಮ್ಮ ಪ್ರಭುಪಾದವರು ಅಲ್ವಾ. ನಮಗೆ ಈಗ ಈ ಇಸ್ಕಾನನ್ನ ನಮ್ಗೆ ಕೊಡದಿದ್ರೆ ನಾವ್ ಎಲ್ಲಿರ್ತಿದ್ವಿ, ನಾವ್ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಒಂದೇ ನಾವು ಥಿಂಕ್ ಮಾಡಿದ್ರೆ ಸಾಕು, ನಮ್ಗೆ ಏನು ನಮ್ಗೆ ಅದು ಗೊತ್ತಾಗ್ತದೆ ಅಲ್ವಾ, ಯಾವ ರೀತಿ ಇದ್ವಿ ನಾವು ಅಲ್ವಾ, ಅದು ನಮ್ಗೆ ಗೊತ್ತಾಗ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಅಲ್ವಾ. ಅದೇ ರೀತಿ ಕೃಷ್ಣ ಅವರು ಹೇಳ್ತಾರೆ, ಅನುಗ್ರಹದಿಂದ ಒಬ್ಬ ಸುದೈವಿಯು ಸದ್ಗುರುವಿನ ಸಂಪರ್ಕ ಮಾಡುತ್ತಾನೆ ಎನ್ನುತ್ತಾರೆ. ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಗಂಭೀರ ದೃಷ್ಟಿ ಉಳ್ಳವನಿಗೆ ಸದ್ಗುರುವಿನ ಬಳಿ ಸಂಪರ್ಕ ಸಾಧಿಸುವ ಬುದ್ಧಿಯನ್ನ ಕೃಷ್ಣನು ಕೊಡುತ್ತಾನೆ. ನೋಡಿ, ಹೇಳ್ತಾರಲ್ವಾ, ಬುದ್ಧಿಯನ್ನ ಯಾರು ಕೊಡ್ತಾರೆ ನಮ್ಗೆ, ಏನೇ ಒಂದಾದ್ರೆ ದದಾಮಿ ಬುದ್ಧಿ ಯೋಗಂ ಅಂತ ನಮ್ಗೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾರೆ. ಯಾಕಂದ್ರೆ ನಾವು ಏನ್ ಮಾಡ್ತಿದೀವಿ, ನಮ್ಮ ಉದ್ದೇಶ ಗುರಿ ಏನು ಅನ್ನೋದರ ಮೇಲೆ ಭಗವಂತ ನಮ್ಗೆ ಖಂಡಿತ ಸಹಾಯ ಮಾಡ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾರೆ, ಆಧ್ಯಾತ್ಮಿಕನ ಬದುಕಿನ ಬಗ್ಗೆ ಗಂಭೀರ ದೃಷ್ಟಿ ಉಳ್ಳವನಿಗೆ ಅಲ್ವಾ ಸದ್ಗುರುವಿನ ಬಳಿ ಸಂಪರ್ಕ ಸಾಧಿಸುವ ಬುದ್ಧಿಯನ್ನ ಕೃಷ್ಣನು ಕೊಡುತ್ತಾನೆ, ಮತ್ತು ಆ ಗುರುವಿನ ಅನುಗ್ರಹದಿಂದಾಗಿ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾನೆ. ಹೀಗೆ ಇಡೀ ಕೃಷ್ಣ ಪ್ರಜ್ಞೆಯು ವ್ಯಾಪ್ತಿಯ ಪ್ರತ್ಯಕ್ಷವಾಗಿ ಕೃಷ್ಣ ಮತ್ತು ಸದ್ಗುರು ಎಂಬ ಇಡೀ ನೋಡಿ ಹೇಳ್ತಾರೆ, ಸದ್ಗುರು ಎಂಬ ಆಧ್ಯಾತ್ಮಿಕ ಶಕ್ತಿಯ ಅಂಕೆಯಲ್ಲಿದೆ. ನೋಡಿ ಅಲ್ವಾ, ಇದಕ್ಕೆ ಐಹಿಕ ಜಗತ್ತಿನ ಸಂಬಂಧವಿಲ್ಲ. ಆಧ್ಯಾತ್ಮಿಕ ಮತ್ತೆ ಇದಕ್ಕೂ ಐಹಿಕ ಸಂಬಂಧ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಅಂತಂದ್ರೆ, ನಾವು ಕೃಷ್ಣ ಎಂದಾಗ ವಾಸ್ತವವಾಗಿ ದೇವೋತ್ತಮ ಪರಮಪುರುಷನನ್ನ, ಅವನ ವಿವಿಧ ವಿಸ್ತರಣೆಗಳನ್ನ ಸೂಚಿಸ್ತೇವೆ ಅಲ್ವಾ. ಕೃಷ್ಣ ಅಂದ್ರೆ ಏನು, ನಾವು ಏನ್ ಹೇಳ್ತೀವಿ, ದೇವೋತ್ತಮ ಈಗ ಕೇಳ್ಬೋದು ನೀವು, ನಾವು ಯೋಚಿಸ್ಬೋದು, ದೇವೋತ್ತಮ ಪರಮ ಪುರುಷ ಅಂತ ಭಗವಂತನನ್ನ ಯಾಕೆ ಹೇಳ್ತೀವಿ ನಾವು, ಹೇಳ್ತೀರಾ ಯಾರಾದ್ರೂ? ದೇವೋತ್ತಮ ಪರಮ ಪುರುಷ ಅಂತ ಯಾಕೆ ಹೇಳ್ತೀವಿ ಕೃಷ್ಣನನ್ನ, ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ, ಭಗವಂತ ದೇವೋತ್ತಮ ಪರಮ ಪುರುಷ ಅಂದ್ರೆ ಅವರು 6 ಸಿರಿಗಳನ್ನ 6 ಸಿರಿಗಳನ್ನ ಇದೆ ಮಾತಾಜಿ ಅವ್ರ ಹತ್ರ. ಎಲ್ಲವೂ ಅಷ್ಟೇ, ಅವ್ರ ಹತ್ರ ಎಲ್ಲಾ ಶಕ್ತಿಗಳು ಎಲ್ಲವೂ ಯಥೇಚ್ಛವಾಗಿದೆ. ಎಲ್ಲಾ ಒಂದು ಆಶ್ರಯದಾತನು ಅವರೇ ಆಗಿದ್ದಾರೆ. ಪ್ರತಿಯೊಂದು ಕಣಕಣದಲ್ಲೂ ಭಗವಂತ ಬ್ರಹ್ಮಾಂಡದಲ್ಲಿ ಅಡಕವಾಗಿದ್ದಾರೆ. ಭಗವದ್ಗೀತೆ ಕೊಟ್ಟಿದ್ದಾರೆ, ಭಾಗವತಂ ಕೊಟ್ಟಿದ್ದಾರೆ, ಒಳ್ಳೆ ಗುರುನ್ ಕೊಟ್ಟಿದ್ದಾರೆ. ಇದಕ್ಕಿನ್ನ ಇನ್ನೇನ್ ಪ್ರೂಫ್ ಬೇಕು ಮಾತಾಜಿ ನಮ್ಗೆ ಅಲ್ವಾ? ಏನು ಪ್ರೂಫ್ ಬೇಡ ಅಲ್ವಾ? ಅದೇ ರೀತಿ ನಾವು ಇನ್ನು ನೋಡಿ ಹೇಳಿದೀನಿ, ಕರೆಕ್ಟ್ ಇದೆ. ಆದ್ರೆ ಏನಂದ್ರೆ ಅಲ್ವಾ ಮಾತಾಜಿ, ಭಗವಂತ ದೇವೋತ್ತಮ ಪುರುಷ ಅನ್ನಕ್ಕೆ ನಮ್ಗೆ ಎಷ್ಟೊಂದು ನಮ್ಗೆ ಕಣ್ಣಲ್ಲಿ ಇದೆ, ಮತ್ತೆ ನಾವು ನೋಡಿದ್ದೇವೆ ಅಲ್ವಾ. ಯಾವಾಗ ಆ ಪುತನಿ ಅವರಿಗೆ ವಿಷದ ಹಾಲನ್ನ ಉಣಿಸ್ಲಿಕ್ಕೆ ಬರ್ತಾಳೆ ಅಲ್ವಾ, ಆದ್ರೆ ಭಗವಂತ ಅವಳಿಗೆ ತಾಯಿಯ ಸ್ಥಾನವನ್ನ ಕೊಟ್ಟಿ ಮುಕ್ತಿಯನ್ನ ಕೊಡ್ತಾನೆ ಅಲ್ವಾ. ಅದಕ್ಕೆ ನಮ್ಮ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಕೃಷ್ಣ ತುಂಬಾ ಕರುಣಾಮಯಿ. ಏನು ಸ್ವಲ್ಪ ಮಾಡಿದ್ರೆ ಸಾಕು, ನಮ್ಮ ಕೃಷ್ಣ ಯಾವಾಗ್ಲೂ ಕರುಣಾಮಯಿ ಆಗಿರ್ತಾರೆ. ಹೇಗಾದ್ರೂ ಕೂಡ ನಮ್ಮ ಕಡೆಗೆ ಅವ್ರು ಬರ್ಲಿ ಅನ್ನೋದು ಭಗವಂತನಿಗೆ ಆಗಿರ್ತಾರೆ. ಯಾಕಂದ್ರೆ ತನ್ನ ತಂದೆಗೆ ತನ್ನ ಮಕ್ಕಳು ಸಫರ್ ಆಗೋದು
ಅವರಿಗೆ ಇಷ್ಟ ಇಲ್ಲ ಅಲ್ವಾ. ಅದಕ್ಕೆ ಅವರು ಯಾವಾಗ್ಲೂ ಒಂದು ಸಣ್ಣ ನಾವು ಮಾಡಿದ್ರೆ ಕೂಡ ನೋಡಿ, ಪುತನಿಗೆ ಮಾಡಿದರೆ ಕೂಡ ಆದ್ರೆ ಬೇರೆಯವರಿಗೆ ಮಾಡಲ್ವಾ, ನಮಗೆಲ್ಲ ಮಾಡಲ್ವಾ? ಖಂಡಿತ ಮಾಡ್ತಾರೆ. ಆದ್ರೆ ನಮ್ಮ ಶ್ರದ್ಧೆ ನಾವು ಹೇಗ್ ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗ್ತದೆ ಅನ್ನೋದನ್ನ ನಾವು ನೋಡ್ಬಹುದು ಅಲ್ವಾ. ನೋಡಿ ಇಲ್ಲಿ ಕೊಡ್ತಾರೆ, ವಾಸ್ತವವಾಗಿ ದೇವೋತ್ತಮ ಪರಮಪುರುಷನನ್ನ ಅವನ ವಿವಿಧ ವಿಸ್ತರಣೆಗಳನ್ನ ಸೂಚಿಸುತ್ತೇವೆ. ಕೃಷ್ಣನ ಸ್ವಾಂಶ ವಿಭಿನ್ನಾಂಶಗಳು ಪ್ರತ್ಯೇಕಿತ ನೋಡಿ, ಭಗವಂತನ ವಿಭಿನ್ನಾಂಶಗಳಿದ್ದಾವಲ್ಲ, ಹಾಗೂ ವಿವಿಧ ಶಕ್ತಿಗಳಾದ ಅವನ ವಿಸ್ತರಣೆಗಳಾಗುತ್ತವೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಎಂದರೆ ನೋಡಿ ಎಲ್ಲ ಮತ್ತು ಎಲ್ಲವನ್ನ ಒಳಗೊಂಡಿದೆ. ಕೃಷ್ಣ ಅಂದ್ರೆ ಅದೇ ಅಲ್ವಾ. ನಾವು ಕೃಷ್ಣ ಎಂದಾಗ ಅದು ಕೃಷ್ಣ ಮತ್ತು ಅವನ ವಿವಿಧ ವಿಸ್ತರಣೆಗಳನ್ನ ಕುರಿತಿದ್ದಾಗಿದೆ ಎಂದು ರೂಢಿಯ ಅರ್ಥದಲ್ಲಿ ಗ್ರಹಿಸಬಹುದು ಅಲ್ವಾ. ಕೃಷ್ಣ ಅಂದ್ರೆ ನಮಗೆಲ್ಲ ಗೊತ್ತಾಗ್ತದೆ, ಅಂದ್ರೆ ಎಲ್ಲ ವಿಸ್ತರಣೆಗಳು ನಮ್ಗೆ ಆಗ್ತದೆ. ಹೇಗೆಂದ್ರೆ ನೋಡಿ, ಕೃಷ್ಣನು ಬಲರಾಮ ಸಂಕರ್ಷಣ ಭಾಗವತಮಲ್ಲಿ ಅಲ್ಲಿ ವಿಶ್ಲೇಷಣವಾಗಿ ಕೊಟ್ಟಿದ್ದಾರೆ ನಮಗೆ. ಭಾಗವತಮಲ್ಲಿ ನೀವು ಓದಿರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಕೃಷ್ಣನ ಸಂಕರ್ಷ ಹೇಗೆ, ಕೃಷ್ಣನಿಂದ ಬಲರಾಮ, ರಾಮನಿಂದ ಸಂಕರ್ಷನಿಂದ ವಸುದೇವ, ಅನಿರುದ್ಧ, ಪ್ರದ್ಯುಮ್ನ, ನಂತರ ರಾಮ, ನರಸಿಂಹ, ವರಹ. ಅಂದ್ರೆ ಇವುಗಳು ಅವತಾರಗಳಾಗಿವೆ, ವಿವಿಧ ಅವತಾರಗಳು ಮತ್ತು ಅಸಂಖ್ಯಾತ ವಿಷ್ಣು ರೂಪಗಳಾಗಿಯೂ ತನ್ನನ್ನ ವಿಸ್ತರಿಸಿಕೊಳ್ಳುತ್ತಾನೆ. ಭಗವಂತ ತನ್ನನ್ನೇ ತಾನು ವಿಸ್ತರಿಸಿಕೊಳ್ಳುತ್ತಾನೆ, ದೇವೋತ್ತಮ ಪರಮ ಪುರುಷ ಅಲ್ವಾ. ನೋಡಿ ಕೃಷ್ಣ ಹೇಗೆ ಬಲರಾಮ ಆದ್ರು ಅಲ್ಲ, ಬಲರಾಮ ಸಂಕರ್ಷಣ ಹೇಗಾದ್ರು, ನಂತರ ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ. ನೋಡಿ ಕೃಷ್ಣಂದು ನಿಮಗೆ ಗೊತ್ತಿರ್ಬೋದಲ್ವಾ, ಅವರದ್ದು ಬಲರಾಮ ಹೇಗೆ ಅಂತಂದ್ರೆ ಅವರು ಮಕ್ಕಳನ್ನ ಅವರು ದೇವಕಿಯ ಹೊಟ್ಟೆಯಲ್ಲಿರುವಾಗ ಕೃಷ್ಣ 8 ಮಕ್ಕಳನ್ನ ಅವರು ಕೊಂದ ಹಾಕ್ತಾರಲ್ವಾ, ಅವರು ಕಂಸ. ಆಮೇಲೆ ಅವರು ಏನ್ ಮಾಡ್ತಾರೆ, ಚೇಂಜ್ ಮಾಡಿಸ್ತಾರಂತೆ ಅಂದ್ರೆ ಇವರದು ನಮ್ಮ ರೋಹಿಣಿಯ ಹೊಟ್ಟೆಯಲ್ಲಿ ಇರ್ತಾರಲ್ಲ, ಅವಾಗ ಅದಕ್ಕೆ ಅವರಿಗೆ ಲಾಸ್ಟಿಗೆ ಇಲ್ಲಿ ಸಂಕರ್ಷಣ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಹೇಗೆ ಅಂದ್ರೆ ಅದು ಬಲರಾಮನನ್ನ ಅವರು ರೋಹಿಣಿ ಮೊದಲು ಎಲ್ಲಿದ್ರು ಅವರು ದೇವಕಿಯಲ್ಲೇ, ನಂತರ ಅವ್ರ ಏನ್ ಮಾಡ್ತಾರೆ, ಮತ್ತೆ ಕೃಷ್ಣನ ಅವತಾರ ಆಗ್ಬೇಕಿರ್ತದಲ್ಲ, ಆಗ ಅವ್ರ ಏನ್ ಮಾಡ್ತಾರೆ, ರೋಹಿಣಿಯ ಹೊಟ್ಟೆಗೆ ತರ್ತಾರೆ. ಅದು ಭಾಗವತಮಲ್ಲಿ ಇದೆ, ಉಲ್ಲೇಖ ಇದೆ. ಅದಕ್ಕೆ ಭಗವಂತ ಎಷ್ಟು ಶಕ್ತಿ ಅಂದ್ರೆ ದೇವೋತ್ತಮ ಪರಮ ಪುರುಷ ಏನನ್ನು ಮಾಡ್ಲಿಕ್ಕೆ ಸಾಧ್ಯತೆ ಅಲ್ವಾ, ಅವರು ಅದನ್ನ ನೋಡ್ತೇವೆ. ನಂತರ ನಿಮಗೆ ಭಾಗವತಮಲ್ಲಿ ಎಲ್ಲವೂ ಸಿಗ್ತದೆ. ಸಂಕರ್ಷಣ ಹೇಗೆ, ವಸುದೇವ, ಅನಿರುದ್ಧ ಇವರದೆಲ್ಲ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಅದರಲ್ಲಿ, ಅದನ್ನ ನಾವು ಓದ್ಬೋದು ಮುಂದೆ. ಅಸಂಖ್ಯಾತ ವಿಷ್ಣು ರೂಪಗಳಾಗಿಯೂ ತನ್ನನ್ನ ವಿಸ್ತರಿಸಿಕೊಳ್ಳುತ್ತಾನೆ. ಇವು ಲೆಕ್ಕ ಮಾಡಲಾಗದ ಅಲೆಗಳಂತೆ. ಅಂದ್ರೆ ಭಗವಂತನ ಲೀಲೆ ಅವತಾರವನ್ನ ನಮ್ಮ ಜ್ಞಾನಕ್ಕೆ ನಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಅಸಾಧ್ಯ. ಅಂದ್ರೆ ನಮಗೀಗ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ನಾವು ತುಂಬಾ ಯೋಚಿಸಿದ್ರೆ ಖಂಡಿತ ನಮ್ಗೆ ಏನು ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಗುರು ಪರಂಪರೆಯವರು, ಗುರುಗಳು ಕೂಡ. ಅಂದ್ರೆ ನಮ್ಮ ಜ್ಞಾನ ಲಿಮಿಟ್, ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಅಂತ ಹೇಳ್ತಾರೆ. ನಮ್ಮ ಅಪರಿಪೂರ್ಣ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ನಾವು ತಪ್ಪು ಮಾಡ್ತೇವೆ, ಮತ್ತೆ ಬೇರೆಯವ್ರನ್ನ ತಪ್ಪನ್ನ ಹುಡುಕ್ತೇವೆ, ನಾವು ಕೂಡ ತಪ್ಪು ಮಾಡ್ತೇವೆ, ಮತ್ತೆ ಮೋಸ ಹೋಗ್ತೇವೆ, ಮೋಸ ಮಾಡ್ತೇವೆ, ಮೋಸಕ್ಕೊಳಗಾಗ್ತೇವೆ. ಈ ಗುಣ ನಮ್ಮಲ್ಲಿ ಎಲ್ಲರಲ್ಲೂ ಇರ್ತದೆ. ಅದರಿಂದ ನಮ್ಮ ಜ್ಞಾನಕ್ಕೆ ನಮಗೆ ಅರ್ಥ ಆಗೋದು ಬಹಳ ಕಡಿಮೆ ಅಂತಾರೆ. ಅಂದ್ರೆ ಈಗ ನಾವು ಈಗ ಮಾಡುವಾಗ ಓದ್ತೇವೆ, ಪುಸ್ತಕ ಓದ್ತೇವೆ, ಮತ್ತೆ ಇಲ್ಲಿ ಬಂದೇ ಹೇಳ್ತೇವೆ. ಅದೇ ಸಾಮಾನ್ಯವಾಗಿ ನಮ್ಗೆ ಹೇಳಕ್ಕೆ ಬಂದ್ರೆ ಅದು ಯಾವಾಗ ಅಂದ್ರೆ ನಮ್ಮ ಅಭ್ಯಾಸ, ಅಂದ್ರೆ ಯಾವಾಗ್ಲೂ ನಾವು ಭಗವಂತನ ಸ್ಮರಣೆಯಲ್ಲಿದ್ರೆ ಮಾತ್ರ ಅದು ನಮ್ಗೆ ಸ್ವಲ್ಪ ಕೂಡ ಬರ್ಬೋದು. ಆದ್ರೆ ಅರ್ಥ ನೋಡಿ ಇಲ್ಲಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳೋದು ತುಂಬಾ ವಿರಳ. ಅಂದ್ರೆ ಏನ್ ಹೇಳ್ತಾರೆ, ಅಸಂಖ್ಯಾತ ವಿಷ್ಣು ರೂಪಗಳಲ್ಲಿಯೂ ತನ್ನನ್ನು ವಿಸ್ತರಿಸಿಕೊಳ್ಳುತ್ತಾನೆ. ಇವು ಲೆಕ್ಕ ಮಾಡಲಾಗದ ಅಲೆಗಳಂತೆ. ಇದು ಶ್ರೀಮದ್ ಭಾಗವತದಲ್ಲಿ ನಾನು ಹೇಳಿದಲ್ಲ, ಅಂದ್ರೆ ಭಾಗವತದಲ್ಲಿ ಉಲ್ಲೇಖ ಇದೆ. ಇದೆಲ್ಲ ನಮಗೆ ಮೊದಲನೇ ಸ್ಕಂದದಲ್ಲಿ ಕೊಡ್ತಾರೆ ಅಲ್ಲಿ. ಹೀಗೆ ಕೃಷ್ಣನು ಎಲ್ಲಾ ವಿಸ್ತರಣೆಗಳನ್ನ ಹಾಗೂ ಎಲ್ಲಾ ಶುದ್ಧ ಭಕ್ತರನ್ನ ಒಳಗೊಳ್ಳುತ್ತಾನೆ. ಕೃಷ್ಣನ ವಿಸ್ತರಣೆಗಳು ಸಚ್ಚಿತ್ ಆನಂದದಲ್ಲಿ ಸ್ವಯಂ ಪೂರ್ಣವಾದವು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ ಅಲ್ವಾ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಭಗವಂತ ಯಾವಾಗ್ಲೂ ಸಚ್ಚಿತ್ತಾನಂದ, ಅವ್ರು ಯಾವಾಗಲೂ ಆನಂದವಾಗಿರ್ತಾರೆ ಭಗವಂತ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಪರಮ ಪ್ರಭು ಕೃಷ್ಣನು ಲೋಕೋತ್ತರ ಆನಂದಕ್ಕೆ ಅನುಕೂಲಕರವಾದ ಕಾರ್ಯಗಳನ್ನ ತೊಡಗುವುದೇ ಭಕ್ತಿ ಸೇವೆ. ಅದೇ ನಾವ್ ಹೇಳಿದ್ವಲ್ಲ, ಅದು ನೋಡಿದ್ವಲ್ಲ, ಅನ್ಯಾಭಿಲಾಷಿತ ಶೂನ್ಯಂ. ಹೇಗೆ ಅಂದ್ರೆ ಅನುಕೂಲ, ಅಂದ್ರೆ ಹೇಳ್ತಾರೆ ನೋಡ್ರಿ ಇಲ್ಲಿ, ಅನುಕೂಲಕರ ಅಂದ್ರೆ ಏನದು, ಕೃಷ್ಣನ ಭಕ್ತಿ ಸೇವೆಗೆ ಅನುಕೂಲಕರ ಅಂದ್ರೆ ಭಗವಂತನಿಗೆ ಇಷ್ಟವಾಗುವಂತದ್ದು ಮಾಡ್ಬೇಕು ನಾವು. ಅವುಗಳಿಗೆ ನಾವೇನಂತೀವಿ ಲಾಸ್ಟ್ ಇದ್ರಲ್ಲಿ ಪ್ರವೃತ್ತಿ ಅಂತ ಅಲ್ವಾ. ಇಲ್ಲಿ ಹೇಳ್ತಾರೆ ಅನುಕೂಲಕರವಾದ ಕಾರ್ಯಗಳಲ್ಲಿ ತೊಡಗುವುದೇ ಭಕ್ತಿ ಸೇವೆ.
ಪ್ರಭುವಿನ ಅಲೌಕಿಕ ಆನಂದಕ್ಕೆ ಪೂರಕವಲ್ಲದ ಯಾವುದೇ ಚಟುವಟಿಕೆಯನ್ನ ಭಕ್ತಿ ಸೇವೆ ಎಂದು ಪರಿಗಣಿಸುವಂತಿಲ್ಲ. ನೋಡಿ ಇಲ್ಲಿ ಕೊಡ್ತಾರೆ ಅಲ್ವಾ, ಅಂದ್ರೆ ಅನುಕೂಲ, ನಾವು ಯಾವಾಗ ಭಗವಂತನಿಗೆ ಇಷ್ಟವಾಗುವಂತಹ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಬೇಕು, ಆಗ ಮಾತ್ರ ಅದು ಭಕ್ತಿಗೆ ಅನುಕೂಲ. ಅದೇ ರೀತಿ ಭಗವಂತನಿಗೆ ಇಷ್ಟವಾಗದ ಅನುಕೂಲವಲ್ಲದ ರೀತಿಯಲ್ಲಿ ಭಗವಂತನ ಭಕ್ತಿ ಮಾಡಕ್ಕೆ ಹೋದ್ರೆ ಅದೇನ್ ಹೇಳ್ತೀವಿ, ಅದು ಭಕ್ತಿ ಸೇವೆಗೆ ಪರಿಗಣಿಸಲ್ಲ ಅಂತ. ಹೇಗೆ ಅಂತಂದ್ರೆ, ಈಗ ನಮ್ಗೆ ಹೇಳ್ತಾರೆ, ಆಯ್ತಪ್ಪ ನೀವು 16 ಜಪವನ್ನ ಮಾಡಿ ಅಥವಾ ಭಗವಂತನ ಯಾವಾಗನು ಅಂದ್ರೆ ನಿತ್ಯಂ ಭಾಗವತ ಸೇವೆಯ, ಭಗವಂತನ ಒಂದು ಪದವಾದ್ರೂ ಕೇಳಿ, ಒಂದು ಪದ ಹೇಳಿದ್ರು ಭಗವಂತ ನಮಗೆ ಎಷ್ಟೋ ಆಶೀರ್ವಾದವನ್ನ ಮಾಡ್ತಾನಂತೆ ಅಲ್ವಾ. ಅದೇ ರೀತಿ ಇದನ್ನ ನಮ್ಗೆ ರೂಲ್ಸ್ ಹೇಳಿದ್ದಾರೆ. ಈಗ ನಮಗೆ ಆಲ್ರೆಡಿ ಇಸ್ಕಾನ್ ಅಲ್ಲಿ ಬೆಳಿಗ್ಗೆ ನಿತ್ಯಂ ಭಾಗವತ ಸೇವೆ, ಸೇವೆ ಅಂದ್ರೆ ಭಾಗವತಮ್ಮನ್ನ ಓದ್ಬೇಕು ಅಥವಾ ಕೇಳ್ಬೇಕು, ಮತ್ತೆ 16 ಜಪವನ್ನ ಮಾಡ್ಬೇಕು, ಅಥವಾ 16 ಆಗದಿದ್ರೆ ಎಷ್ಟು ನಿಮಗೆ ಸಾಧ್ಯ ಅಷ್ಟು ಅನ್ನ ಮಾಡ್ಬೇಕಂದ್ರೆ ದೀಕ್ಷಾ ಆದ ನಂತರ ಮಾಡ್ಲೇಬೇಕು, ಹಾಗೆ ಇರ್ತದೆ. ಮೊದಲು ನಿಮ್ಗೆ ಎಷ್ಟಾಗ್ತದೆ ಅಷ್ಟನ್ನ ಮಾಡ್ಬೇಕು, ನಂತರ ಪ್ರವಚನವನ್ನ ಕೇಳ್ಬೇಕು, ಸ್ವಲ್ಪ ನಮಗೆ ಎಷ್ಟಾಗ್ತದೆ ಆಫ್ಲೈನ್ ಅಥವಾ ಆನ್ಲೈನ್ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಮತ್ತೆ ನಾವೇನ್ ಮಾಡ್ಬೇಕು, 4 ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಂಡು ಹೋದ್ರೆ ಖಂಡಿತ ನಾವು ಮಾಡ್ಬೋದು. ಹೇಗೆ ಅಂದ್ರೆ ಅನುಕೂಲಕರವಾಗಿ ಅಂತ. ಅದೇ ರೀತಿ ಇದಕ್ಕೆ ತದ್ವಿರುದ್ಧ ಅಂದ್ರೆ ಏನ್ ಮಾಡ್ತೀವಿ, ಅದು ಮಾಡ್ಲಿಕ್ಕೆ ಅಂದ್ರೆ ನಾವು ನಡ್ಕೊಳಲ್ಲ. ಆಗ ಏನಾಗ್ತದೆ, ಈ 4 ನಿಯಂತ್ರಕ ತತ್ವಗಳನ್ನ ಮಾಡದೇ ನಾವು ಭಕ್ತಿಯನ್ನ ಮಾಡಿದ್ವಿ ಅಂದ್ರೆ ಅದು ಯಾವತ್ತು ನಮ್ಗೆ ಏನಾಗ್ತದೆ, ಭಕ್ತಿಗೆ ಅನಾನುಕೂಲ ಆಗ್ತದೆ. ಯಾಕಂದ್ರೆ ಈ ನಿಯಂತ್ರಕ ತತ್ವಗಳು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಆ 4 ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಂಡು ನಾವು ಮಾಡಿದ್ರೆ ನಮ್ಮ ಇಂದ್ರಿಯಗಳು ಏನಾಗ್ತದೆ, ಕ್ರಮೇಣ 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 ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗ್ತದೆ. ಏನು, ಆ ಇಂದ್ರಿಯ ಭೋಗಾಸಕ್ತಿ. ಆ ಇಂದ್ರಿಯ ಭೋಗಾಸಕ್ತಿ ಕಡಿಮೆ ಆದ ನಂತರ ನಮಗೆ ಸ್ವಲ್ಪವಾಗಿ ಭಗವಂತನ ನಾಮ ರುಚಿ ಬರ್ತದೆ. ಆ ರುಚಿ ಬಂದಾಗ ಹರೇ ಕೃಷ್ಣ ಹೇಳ್ತಾ ಹೇಳ್ತಾ ನಮ್ಮ ಮನಸ್ಸಿನಲ್ಲಿರುವಂತಹ ಏನದು ಒಂದು ಕಶ್ಮಲವು ಹೊರಗಡೆ ಹೋಗಿ ಆ ಜಾಗದಲ್ಲಿ ಭಗವಂತ ಕುಳಿತುಕೊಳ್ಳಿಕ್ಕೆ ಒಂದು ಸಹಾಯ ಆಗ್ತದೆ ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾರೆ. ಅಂದ್ರೆ ಯಾವಾಗ ಅಂದ್ರೆ ನಾವು ಸುಮ್ನೆ ಓಕೆ ನಾವು ಮಾಡ್ತೇವೆ, ನಾವು ಪೂಜೆ ಮಾಡ್ತೇವೆ, ಅಗರಬತ್ತಿ ಇಡ್ಕೊಂತೇವೆ, ನಾವು ಮಾಡ್ತೇವೆ, ನಾವು ಭಕ್ತಿ ಮಾಡ್ತೇವೆ, ಅದು ನಾವು ಮಾಡ್ತಾ ಇದೀವಿ ದಿನ ನಮ್ಮ ಭಾವನೆ. ಆದ್ರೆ ಅದು ನಮ್ಗೆ ಕಾರ್ಯರೂಪಕ್ಕೆ ತರ್ಬೇಕಂದ್ರೆ ನಮ್ಮಲ್ಲೇ ನಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಹೇಗೆ ನೋಡ್ರಿ, ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಮಹಾನ್ ಅಸುರರಾದ ಈಗ ರಾವಣ ಕೂಡ ಭಗವಂತನನ್ನ ಇಲ್ಲಿ ಹೇಳ್ತಾರೆ ಅನುಕೂಲ ಅಥವಾ ಅನಾನುಕೂಲ ಅಂದ್ರೆ ಪ್ರವೃತ್ತಿ ನಿವೃತ್ತಿ ನಾವು ನೋಡ್ಬೋದು. ನೋಡಿ, ಇವರು ಕೂಡ ರಾವಣ, ಕಂಸ, ಹಿರಣ್ಯಕಶ್ಯಪ ಮುಂತಾದವರು ಕೂಡ ಕೃಷ್ಣನನ್ನೇ ಜಪಿಸ್ತಾರೆ ಅಲ್ವಾ. ಅವರು ಕೂಡ ಹೇಗೆ ದ್ವೇಷದಿಂದ ಜಪಿಸ್ತಾರೆ ಅವರು. ಯಾವಾಗ ಕೃಷ್ಣನನ್ನ ಕೊಲ್ತಕನೆ ಅವನು ಕಂಸ ಹೇಳ್ತಿರ್ತಾನೆ, ಅವನು ಅದೇ ಜಪ ಮಾಡಿ ಮಾಡಿ ಅವನು ಅವನು ತುಂಬಾ ಅಂದ್ರೆ ವಿರುದ್ಧ. ರಾವಣ ಕೂಡ ನಮ್ಗೆ ಗೊತ್ತಾಗಿದೆ ಹೇಗೆ ಅವನು ಸೀತೆಯನ್ನ ಮಾಡ್ತಾ ಮತ್ತೆ ಅದು ಯುದ್ಧ ನಡೆಯಿತು ಅಲ್ವಾ, ಗೊತ್ತಿದೆ. ಹಿರಣ್ಯಕಶಿಪು ನಮಗೆ ಗೊತ್ತಿದೆ, ಪ್ರಹ್ಲಾದ್ ಮಹಾರಾಜರ ತಂದೆ ಅಲ್ವಾ. ಇವರು ಕೂಡ ಭಗವಂತನನ್ನ ಸ್ಮರಿಸಿದ್ರು, ಆದ್ರೆ ಯೂಸ್ ಇಲ್ಲ. ಎಷ್ಟು ಸ್ಮರಿಸಿದ್ರು ಯೂಸ್ ಇಲ್ಲ ಅಲ್ವಾ. ಲಾಸ್ಟಿಗೆ ಭಗವಂತನಿಂದನೇ ಅವರು ಹತರಾಗ್ತಾರೆ ಅಲ್ವಾ. ಅದು ಸಹ ಕರುಣೆ ಅಂತ ಹೇಳ್ತಾರೆ. ಭಗವಂತನಿಂದ ಹತರಾಗುವುದು ಸಹ ಕರುಣೆ. ಭಗವಂತನನ್ನ ನೋಡ್ತಾರೆ, ಯಾರಿಗೆ ಸಿಗ್ತದೆ ಅದು ಅಲ್ವಾ. ಅದೇ ರೀತಿ ಅದು ಏನ್ ಹೇಳ್ತಾರೆ, ನಿವೃತ್ತಿ ಅಂತಾರೆ. ಅವರು ಸಹ ಭಗವಂತನನ್ನ ಜಪಿಸ್ತಾರೆ, ಅದು ನಿವೃತ್ತಿ ಅಲ್ವಾ. ಅದೇ ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುತ್ತಿದ್ದರಾದರೆ ಅವರು ಕೃಷ್ಣನನ್ನ ತಮ್ಮ ಹರಿ ಎಂದು ಭಾವಿಸಿ ಸದಾ ಅವನನ್ನ ಕುರಿತು ಯೋಚಿಸುತ್ತಿದ್ದರು. ಆ ಬಗೆಯ ಆಲೋಚನೆಯನ್ನ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆ ಎಂದು ಪರಿಗಣಿಸಲಾಗದು. ಹೌದು, ಅವರು ಕೂಡ ಹರಿ ಕೃಷ್ಣ 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 ಅಂತ ಹೇಳ್ತಾ ಇದ್ರು, ಅದನ್ನ ಪರಿಗಣಿಸಲ್ಲ. ಯಾಕೆ ಹೇಳಿ, ಅಲ್ಲಿ ಅಹಂ ಇತ್ತು, ಅಹಂಕಾರ ಇತ್ತು. ಅವ್ರು ಜಪಿಸುವಾಗ ಏನ್ ಹೇಳ್ತಾ ಇದ್ರು, ನಾನು, ನನ್ನದು, ನನಗೆ ಇಷ್ಟು ಶಕ್ತಿ ಕೊಟ್ಟಿದೆ. ಯಾರು ಶಕ್ತಿ ಕೊಟ್ಟಿದ್ದು? ದೇವತೆಗಳನ್ನ ಶಕ್ತಿ ಕೊಟ್ಟಿದ್ದಲ್ವಾ ಅವರಿಗೆ. ಅವರು ಬ್ರಹ್ಮನಿಂದ ವರವನ್ನ ಪಡೆದಿರ್ತಾರೆ ಅಥವಾ ಶಿವನಿಂದ ವರವನ್ನ ಪಡೆದಿರ್ತಾರೆ. ಆ ಶಿವ ಮತ್ತೆ ಬ್ರಹ್ಮನಿಗೆ ವರವನ್ನ ಕೊಟ್ಟಿದ್ ಯಾರು ಅನ್ನೋದನ್ನೇ ಅವ್ರ ಮರ್ತು ಏನ್ ಮಾಡ್ತಾರೆ, ನಾನು ಅಂತಾರೆ. ಅವರಿಗೆ ವರವ ಕೊಟ್ಟಿದ್ದು ಯಾರು? ದೇವತಮ ಪರಮಪುರುಷ. ಆದ್ರೆ ಅದನ್ನ ಆ ಭಕ್ತಿಯನ್ನ ಅವ್ರು ಏನ್ ಮಾಡ್ತಾರೆ, ಪರಿಗಣಿಸಲ್ಲ ಅಂತ ಇಲ್ಲಿ ನಾವು ನೋಡ್ಬಹುದು. ಅನುಕೂಲಕರವಾಗಿ ನಾವು ಮಾಡ್ಬೇಕು. ನೋಡಿ, ಕೃಷ್ಣ ಯಾವಾಗ್ಲೂ ನನ್ಗೆ ಹೇಳ್ತಾರೆ, ಅನುಕೂಲಕರವಾಗಿ ಯಾವಾಗ ನಾವು ಮಾಡುವಂತ ಸೇವೆ ಕೃಷ್ಣನಿಗೆ ಖುಷಿ ಆಗ್ಬೇಕು, ಆಗ ಮಾತ್ರ ಅವರು ಖುಷಿ ಆಗ್ತಾರೆ ಅಂತ ನಾವು ನೋಡ್ಬೋದು.
ಹೇಗೆ ಅಂದ್ರೆ ನಾವು ನೋಡಿರ್ಬೋದಲ್ಲ, ಅನುಶೀಲನಂ ಅಂದ್ರೆ ಕೃಷ್ಣನ ಸೇವೆಯಲ್ಲಿ ಸಂಬಂಧವಿರುವಂತದ್ದು ನಾವು ಮಾಡ್ಬೇಕು. ಶೀಲನಂ ಅಂದ್ರೆ ಕಾರ್ಯ ಮಾಡುವಂತದ್ದು ನಮ್ಗೆ ಆಗಿರ್ಬೇಕು ಅನ್ನೋದನ್ನ ಉದಾಹರಣೆ. ನಾವ್ ಏನ್ ಮಾಡ್ತೀವಿ, ಭಕ್ತಿ ಮಾಡ್ತಾ ಇದ್ದೇವೆ ಅಲ್ವಾ, ನಾವು ಕೆಲವೊಂದು ವಿಷಯ ಗೊತ್ತಿಲ್ಲ ನಮ್ಗೆ ಅಲ್ವಾ. ಅದೇ ರೀತಿ ನಾವ್ ಹೇಗೆ, ನಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರ್ಬೋದು, ನಮ್ಗೆ ಹೇಗೆ ಭಕ್ತಿ ಅಂದ್ರೆ, ಈಗ ನಾವು ಆಹಾರವನ್ನ ಮಾಡ್ತೇವೆ, ಪ್ರಸಾದವನ್ನ ಕೊಡ್ತೇವೆ. ಆ ಪ್ರಸಾದ ಹೇಗೆ ಕೊಡ್ಬೇಕು, ಯಾವ್ದನ್ನ ಕೊಡ್ಬೇಕು, ಯಾವ್ದನ್ನ ಕೊಡ್ಬಾರ್ದು, ಅದು ನಮ್ಗೆ ತಿಳಿದಿರ್ಬೇಕು ಅನ್ನೋದನ್ನ ನಾವು ನೋಡ್ಬಹುದು. ಅದೇ ರೀತಿ ನಿರಾಕಾರವಾದಿಗಳು ಕೆಲವೊಮ್ಮೆ ಭಕ್ತಿ ಸೇವೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನೋಡಿ, ನಿರಾಕಾರವಾದಿಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕೃಷ್ಣನವನ ಲೀಲೆ ಹಾಗೂ ಪರಿಕರಗಳು ಬೇರೆ ಬೇರೆ ಎಂದು ಭಾವಿಸುವುದು ಅವರು ಮಾಡುವ ತಪ್ಪು. ನೋಡಿ, ಎಲ್ಲ ಯೋಚಿಸ್ತಾರೆ, ಏನೆಲ್ಲ ಅಂದ್ರೆ ಕೃಷ್ಣನಿಗೆ ರೂಪ ಇಲ್ಲ, ಆ ತರ ಯೋಚಿಸ್ತಾರೆ, ಅದು ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಈ ಭಕ್ತಿ ರಸಾಮೃತ ಸಿಂಧುವನ್ನು ನಮ್ಮ ಪ್ರಭುಪಾದವರು ನಮ್ಗೆ ಕೊಟ್ಟಿದ್ದಾರೆ. ನಾವು ಮೊದಲನೇ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡಿದ್ವಿ, ಯಾಕೆ ಪ್ರಭುಪಾದವರು ಭಕ್ತಿ ರಸಾಮೃತ ಸಿಂಧುವನ್ನು ನಮ್ಗೆ ಕೊಟ್ಟಿದ್ದಾರೆ. ಇಂತಹ ನಿರಾಕಾರವಾದಿಗಳು ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಕೃಷ್ಣನ ಬಗ್ಗೆ ಅವರು ಏನ್ ಮಾಡ್ತಾರೆ, ಈ ರೀತಿ ಎಲ್ಲ ಹೇಳಿದಾಗ ನಮ್ಮ ಮನಸ್ಸು ಡೈವರ್ಟ್ ಆಗ್ಬಾರ್ದು, ನಾವು ದೃಢವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಬೇಕು. ಅದಕ್ಕೆ ಸಹಾಯವಾಗುವಂತಹ ಎಲ್ಲಾ ಸಾರಾಂಶ ಈ ಭಕ್ತಿ ರಸಾಮೃತ ಎಂಬ ಇಸ್ಕಾನಿನ ಲಾ ಬುಕ್ ಅಲ್ಲಿ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಅದನ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಅಲ್ವಾ. ಕೃಷ್ಣ ಅಂದ್ರೆ ಏನು ಅಲ್ವಾ, ನಮಗೆ ಕೃಷ್ಣ ಅಂದ್ರೆ ನಮಗೆ ಗೊತ್ತಾಗ್ಬೇಕು. ಕೃಷ್ಣ ಅವರು ತುಂಬಾ ಅಲ್ವಾ ವಿವಿಧ ವಿಸ್ತರಣೆಗಳನ್ನ ಕುರಿತಾಗಿ ನಾವು ಯಾವತ್ತೂ ತಿಳಿದಿರ್ಬೇಕು. ನಮ್ಗೆ ಇದಕ್ಕೆಲ್ಲ ವಿಶ್ಲೇಷಣೆ ನಮ್ಗೆ ಭಾಗವತಮಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನಾವು ಅದನ್ನು ಕೂಡ ನಾವು ನೋಡ್ಬೋದು. ಅದೇ ರೀತಿ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಬೋಧಿಸಲಾಯ್ತಲ್ವಾ, ನಿರಾಕಾರವಾದಿಗಳಿಗೆ ಕೃಷ್ಣನು ಮುಖ್ಯ, ಕುರುಕ್ಷೇತ್ರದ ರಣರಂಗವಲ್ಲ ಅಲ್ವಾ. ಕುರುಕ್ಷೇತ್ರದ ಯುದ್ಧ ಭೂಮಿಯೊಂದೇ ತಮ್ಮ ಭಕ್ತಿ ಸೇವಾ ಕಾರ್ಯಕ್ಕೆ ಮುಖ್ಯವಲ್ಲ ಎಂಬುದು ಭಕ್ತರಿಗೂ ತಿಳಿದಿದೆ. ಆದರೆ ಕೃಷ್ಣ ಎಂದರೆ ಬರಿಯ ಕೃಷ್ಣನಲ್ಲ ಎಂಬುದು ಅವರಿಗೂ ತಿಳಿದಿದೆ, ಗೊತ್ತಿದೆ ಅವರಿಗೆ. ಆದ್ರೆ ಭಕ್ತರ ದೃಷ್ಟಿಯಲ್ಲಿ ಕೃಷ್ಣನೆಂದರೆ ಅವನ ಸಂಗಡಿಗರು ಹಾಗೂ ಪರಿಕರವು ಸೇರುತ್ತದೆ. ಉದಾಹರಣೆಗೆ ಆಯುಧಪಾಣಿಯಾದ ವ್ಯಕ್ತಿಗೆ ತಿನ್ನಲು ಏನನ್ನಾದರೂ ನೀಡಿ ಎಂದು ಯಾರೋ ಒಬ್ಬರೆಂದಾಗ ತಿನ್ನುವ ಕ್ರಿಯೆಯನ್ನ ವ್ಯಕ್ತಿಯು ಮಾಡುತ್ತಾನೆ ವಿನ ಆಯುಧಗಳನ್ನಲ್ಲ ಅಲ್ವಾ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಕೃಷ್ಣನ ಪರಿಕರ ಅಥವಾ ಕೃಷ್ಣನಿಗೆ ಸಂಬಂಧಿಸಿದಂತಹ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸ್ಥಳ ಮುಂತಾದವುಗಳಲ್ಲಿ ಆಸಕ್ತನಾಗಬಹುದು. ನೋಡಿ, ನಾವು ಯಾರಿಗೆ ಹೇಗೆ ಅಂದ್ರೆ ನಾವು ನೋಡ್ಬೇಕಾಗ್ತದೆ, ಕೃಷ್ಣನನ್ನ ಯಾವ ರೀತಿ ನಾವು ಭಗವಂತನನ್ನ ಪೂಜಿಸ್ಬೇಕು. ನೋಡಿ, ಇಲ್ಲಿ ಹೇಳ್ತಾರೆ ಯುದ್ಧ ಭೂಮಿಯಲ್ಲಿ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಏನಂತಂದ್ರೆ, ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಬೋಧಿಸಲಾಗಿದೆ. ಏನದು, ನಿರಾಕಾರಗಳಿಗೆ ಕೃಷ್ಣನು ಮುಖ್ಯ, ಆದ್ರೆ ಕುರುಕ್ಷೇತ್ರದ ರಣರಂಗವಲ್ಲ. ಇದು ಒಂದ್ಸಲ ನಾನು ನೋಡಿ ಹೇಳ್ತೇನೆ ಮಾತಾಜಿ. ಕುರುಕ್ಷೇತ್ರದ ಯುದ್ಧ ಭೂಮಿಯೊಂದೇ ತಮ್ಮ ಭಕ್ತಿ ಸೇವಾ ಕಾರ್ಯಕ್ಕೆ ಮುಖ್ಯವಲ್ಲ ಅಂದ್ರೆ ಯುದ್ಧ ಭೂಮಿನೇ ಮುಖ್ಯವಲ್ಲ ಕುರುಕ್ಷೇತ್ರಕ್ಕೆ ಎಂಬುದು ಭಕ್ತರಿಗೂ ತಿಳಿದಿದೆ, ಹೌದು. ಆದರೆ ಕೃಷ್ಣ ಎಂದರೆ ಬರೀ ಕೃಷ್ಣನಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಕುರುಕ್ಷೇತ್ರದ ಯುದ್ಧ ಭೂಮಿಯೊಂದೇ ತಮ್ಮ ಭಕ್ತಿ ಸೇವಾ ಕಾರ್ಯಕ್ಕೆ ಮುಖ್ಯವಲ್ಲ. ಯುದ್ಧ ಭೂಮಿ ಮಾತ್ರ ಅಲ್ಲ, ನಮ್ಗೆ ಕೃಷ್ಣ ಬರೀ ಕೃಷ್ಣನೂ ಅಲ್ಲ ಎಂಬುದು ಅವರಿಗೆ ತಿಳಿದಿದೆ, ಎರಡೂ ಗೊತ್ತಿದೆ ಭಕ್ತರಿಗೆ. ಭಕ್ತರ ದೃಷ್ಟಿಯಲ್ಲಿ ಕೃಷ್ಣನೆಂದ್ರೆ ಅವನ ಸಂಗಡಿಗರು ಹಾಗೂ ಪರಿಕರವು ಸೇರುತ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಯಾವಾಗ ಅಂದ್ರೆ ಈ ಕುರುಕ್ಷೇತ್ರದ ಯುದ್ಧ ಭೂಮಿಯ ಸ್ಥಳ ಮುಂತಾದವುಗಳಲ್ಲಿ ಆಸಕ್ತನಾಗಬಹುದು, ಆದ್ರೆ ಯಾವುದೋ ಒಂದು ಯಕಶ್ಚಿತ್ ಯುದ್ಧ ಭೂಮಿಯ ಬಗೆಗೆ ಭಕ್ತನಿಗೆ ಇನಿತೂ ಆಸಕ್ತಿ ಇರುವುದಿಲ್ಲ. ಯಾವಾಗ ಭಕ್ತನಿಗೆ ಭಗವಂತನ ಬಗ್ಗೆ ಆಸಕ್ತಿ ಬಿಟ್ರೆ ಅವನು ಅಲ್ಲಿ ಇರುವಂತಹ ಯುದ್ಧ ಭೂಮಿಯಲ್ಲ. ಭಕ್ತನಿಗೆ ಕೃಷ್ಣನು ಮುಖ್ಯ, ಕೃಷ್ಣನ ಮಾತು ಮುಖ್ಯ, ಕೃಷ್ಣನ ಉಪದೇಶ ಮುಖ್ಯ, ಕೃಷ್ಣನು ಅಲ್ಲಿದ್ದ ಎಂಬುದು ಕಾರಣವಾಗಿ ರಣರಂಗಕ್ಕೆ ಪ್ರಾಧಾನ್ಯ ಬಂತು ಅಲ್ವಾ. ನೋಡ್ರಿ, ನಾವು ಕುರುಕ್ಷೇತ್ರ ರಣರಂಗ ಅಲ್ಲಿ ಯುದ್ಧ ನಡೀತು, ಕುರುಕ್ಷೇತ್ರ ಸ್ಥಳ ಎಲ್ಲ ನಾವು ನೋಡ್ಲಿಕ್ಕೆ ಹೋಗ್ತೇವೆ. ಆ ಕುರುಕ್ಷೇತ್ರ ಸ್ಥಳಕ್ಕೆ ಪ್ರಾಧಾನ್ಯತೆ ಬಂದಿದ್ದು ಯಾಕೆ, ಅಲ್ಲಿ ದೇವೋತ್ತಮ ಪರಮ ಪುರುಷ ಯುದ್ಧ ಮಾಡಿದ್ರಿಂದ ಅಲ್ವಾ, ಅದು ನಾವು ತಿಳಿಬೇಕಾಗ್ತದೆ. ಭಕ್ತರಿಗೆ ಎಲ್ಲವೂ ಅಂದ್ರೆ ಕೃಷ್ಣನ ಮಾತು ಮುಖ್ಯ ಆಗ್ತದೆ, ಕೃಷ್ಣನ ಉಪದೇಶ ಮುಖ್ಯ ಆಗ್ತದೆ, ಕೃಷ್ಣನೇ ಎಲ್ಲದಕ್ಕೆ ಕಾರಣ, ಅಂದ್ರೆ ಕಾರಣವಾಗಿ ರಣರಂಗಕ್ಕೆ ಅದಕ್ಕೆ ಪ್ರಾಧಾನ್ಯ ಬಂತು ಅಂತ ಯಾರಿಗೆ ಗೊತ್ತಾಗ್ತದೆ, ಶುದ್ಧ ಭಕ್ತರಿಗೆ ಗೊತ್ತಾಗ್ತದೆ ಅಂತ ನಾವು ನೋಡ್ಬೋದು. ಅಂದ್ರೆ ಮೇಲಿನದು ಕೃಷ್ಣ ಪ್ರಜ್ಞೆ ಎಂಬುದು ಏನೆಂಬುದರ ಸಾರಾಂಶ ನಾವು ನೋಡ್ಬೋದು. ಇಷ್ಟನ್ನ ಅರ್ಥ ಮಾಡಿಕೊಳ್ಳದಿದ್ದ ಪಕ್ಷದಲ್ಲಿ ಭಕ್ತನು ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಅಷ್ಟೇಕೆ ಪ್ರಾಮುಖ್ಯತೆ ನೀಡುತ್ತಾನೆ ಎಂಬುದು ವ್ಯಕ್ತಿಯು ತಪ್ಪಾಗಿ ಗ್ರಹಿಸುವುದು ನಿಶ್ಚಯ. ನಮಗೆ ಭಗವಂತನ ಬಗ್ಗೆನೇ ಗೊತ್ತಿಲ್ಲದಿದ್ದಾಗ ಆ ಪಕ್ಷದಲ್ಲಿ ಅಲ್ವಾ, ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಅಷ್ಟೇಕೆ ನಮಗೆ ಪ್ರಾಮುಖ್ಯತೆ ನೀಡುತ್ತಾನೆಂಬುದನ್ನ ವ್ಯಕ್ತಿಯು ತಪ್ಪಾಗಿ ಗ್ರಹಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಮೊದಲು ಕೃಷ್ಣನ ಬಗ್ಗೆ ಏನು, ಕೃಷ್ಣ ಅಂದ್ರೆ ಏನು,
ಅದಕ್ಕೆ ಹೇಗೆ ಪ್ರಾಧಾನ್ಯತೆ ಬಂತು ಅನ್ನೋದು ನಮ್ಗೆ ಮೊದಲು ಗೊತ್ತಾಗ್ಬೇಕು. ಕೃಷ್ಣನಲ್ಲಿ ಆಸಕ್ತನಾದ ವ್ಯಕ್ತಿಯು ಅವನ ವಿವಿಧ ಲೀಲೆ ಹಾಗೂ ಕಾರ್ಯಗಳಲ್ಲಿ ಕೂಡ ಆಸಕ್ತನಾಗುತ್ತಾನೆ. ಭಗವಂತ ಅಂದ್ರೆ ಬರೀ ನಾವು ಕೃಷ್ಣ ಅಂದ್ರೆ ಇಷ್ಟ. ಕೃಷ್ಣ ಯಾಕಿಷ್ಟ? ಭಗವಂತನ ಲೀಲೆ ಏನ್ ಮಾಡಿದರೆ, ಅವ್ರಿಗೆ ಕಾರ್ಯ ಏನ್ ಮಾಡಿದರೆ, ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ನಮ್ಗೆ ಗೊತ್ತಾದ್ರೆ ಜಸ್ಟ್ ಅವನ ಹೆಸರು ಮಾತ್ರ ಗೊತ್ತಾ ಇಲ್ಲ, ಅವರ ಗುಣಗಳು ಗೊತ್ತಾಗ್ಬೇಕು. ಯಾವುದೇ ಒಂದು, ಈಗ ನಾವು ಕಾಲೇಜಿಗೆ ನಾವು ಯಾರ ಮಕ್ಕಳನ್ನ ಅಡ್ಮಿಷನ್ ಮಾಡುವಾಗ ಬರೀ ಕಾಲೇಜ್ ಅಂತ ನಾವು ಹೇಳಕ್ ಆಗಲ್ಲಲ್ಲ. ಆ ಕಾಲೇಜಲ್ಲಿ ಏನೆಲ್ಲ ನಡವಳಿಕೆ, ಏನೆಲ್ಲ ಚಟುವಟಿಕೆ, ಅಲ್ಲಿ ಯಾವ ರೀತಿ ಶಿಸ್ತಿದೆ, ಏನ್ ಕಲಿಸ್ತಾರೆ ಮಕ್ಕಳಿಗೆ, ಅದೆಲ್ಲ ವಿಶ್ಲೇಷಣೆ ಮಾಡಿದ ಮೇಲೆ ಆ ಕಾಲೇಜಿನ ಬಗ್ಗೆ ನಮಗೆ ಒಂದು ಆಸಕ್ತಿ ಬಂದಾಗ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ತೇವೆ ಅಲ್ವಾ. ಅದೇ ರೀತಿ ನಮ್ಗೆ ಭಗವಂತನ ಬಗ್ಗೆ ಆಸಕ್ತಿ ಯಾವಾಗ ಮೂಡ್ತದೆ? ಭಗವಂತನ ಬಗ್ಗೆ ನಾವೆಲ್ಲವನ್ನ ತಿಳಿದಾಗ, ಸಾರಿ ಪ್ರಭುಜಿ ಬಂದ್ರು, ಅದಕ್ಕೆ ಯಾಕೆ ನಾವು ನೋಡ್ತಿದೀವಿ ಇಲ್ಲಿ ಅಲ್ವಾ. ಆಗ ಮಾತ್ರ ನಮಗೆ ಭಗವಂತ ಅಂತ ಅರ್ಥ ಆಗ್ತದೆ ಅಲ್ವಾ. ವ್ಯಕ್ತಿಯು ತಪ್ಪಾಗಿ ಗ್ರಹಿಸುವುದು ನಿಶ್ಚಯ. ಕೃಷ್ಣನಲ್ಲಿ ಆಸಕ್ತನಾದ ವ್ಯಕ್ತಿಯು ಅವನ ವಿವಿಧ ಲೀಲೆ ಹಾಗೂ ಕಾರ್ಯಗಳಲ್ಲಿ ಕೂಡ ಆಸಕ್ತನಾಗ್ತಾನೆ ಅಲ್ವಾ. ಒಬ್ಬರ ಬಗ್ಗೆ ನಮ್ಗೆ ಈಗ ಮನುಷ್ಯರಾಗೆ ನಾವು ಓಕೆ, ನಮ್ಗೆ ಇಷ್ಟೆಲ್ಲಾ ಕಲಿಸಿದ್ದಾರೆ, ನಮ್ಮ ಭೌತಿಕದಲ್ಲೇ ನೋಡಿ ನಮ್ಗೆ ಗುರುಗಳನ್ನ ನಮ್ಗೆ 2ನೇ ಕ್ಲಾಸ್ ಅಲ್ಲಿ ಕಲಿಸಿದಂತಹ ಗುರುವನ್ನ ನಾವು ಇನ್ನೂ ಕೂಡ ನೆನ್ಪಿಟ್ಕೊಂಡಿರ್ತೀವಿ. ಹೌದು, ನಮ್ಗೆ ಹೀಗೆ ಕಲಿಸಿದ್ರಲ್ವಾ, ಹೌದಲ್ಲ, ನಮ್ಗೆ ಹೀಗೆ ಹೊಡೆದಿದ್ರಲ್ವಾ, ಈಗ ನಾವು ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಟ್ಟಿದ್ರಲ್ವಾ, ಈಗ ಕೂಡ ನೆನ್ಪಿಸ್ತೀವಿ. ಅದೇ ನಮ್ಮ 84 ಲಕ್ಷ ಜೀವಿಗಳಲ್ಲಿ ನಾವು ಹುಟ್ಟು ಸಾವು ಬಂದಿದ್ದೇವೆ. ಆಗನಿಂದನೂ ಕೂಡ ನಮ್ಮ ದೇವೋತ್ತಮ ಪರಮ ಪುರುಷ ಕೃಷ್ಣ ಎಲ್ಲರನ್ನ ನೆನಪಿಸಿಕೊಂಡಿದ್ದಾನೆ. ಅಂದ್ರೆ ನಾವು ಮಕ್ಕಳು. ಅದೇ ರೀತಿ ನಾವು ಭಗವಂತನ ಬಗ್ಗೆ ಹೇಗೆ ಆಸಕ್ತಿ ವಹಿಸ್ಬೇಕು ಅಲ್ವಾ, ಅದನ್ನ ನಾವು ಇಲ್ಲಿ ನೋಡ್ಬೋದು. ಅವನ ಕಾರ್ಯಗಳಲ್ಲಿ ಹೇಗೆ ಆಸಕ್ತನಾಗ್ತಾರೆ, ಅವರ ಲೀಲೆಯಲ್ಲಿ ಹೇಗೆ ಶುದ್ಧ ಭಕ್ತರು ಅನ್ನೋದನ್ನ ನಾವು ನೋಡ್ಬೋದು. ಶುದ್ಧ ಭಕ್ತನ ಬಗ್ಗೆ ಶೀಲ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುನಲ್ಲಿ ನೀಡುವ ವ್ಯಾಖ್ಯಾನವನ್ನ ಹೀಗೆ ಸಂಕ್ಷೇಪಿಸಿ ಹೇಳಬಹುದು. ಅಂತಹ ಭಕ್ತನ ಸೇವೆಯು ಅನುಕೂಲಕರವಾದದ್ದು ಮತ್ತು ಅದು ಸದಾ ಕೃಷ್ಣನಿಗೆ ಸಂಬಂಧಿಸಿದಂತೆ ಇರುತ್ತದೆ. ಇಂತಹ ಕೃಷ್ಣ ಪ್ರಜ್ಞೆಯ ಕಾರ್ಯಗಳ ಶುದ್ಧತೆಯನ್ನ ಕಾಪಾಡಿಕೊಳ್ಳಲು ವ್ಯಕ್ತಿಯು ಎಲ್ಲ ಐಹಿಕ ಅಪೇಕ್ಷೆಗಳಿಂದಲೂ ದಾರ್ಶನಿಕ ಮನೋಕಲ್ಪನೆಗಳಿಂದಲೂ ಮುಕ್ತನಾಗಿರಬೇಕು. ನೋಡಿ ಹೇಳ್ತಾರೆ, ಭಕ್ತಿ ಸೇವೆ ಎಷ್ಟು ಮುಖ್ಯ ಆಗ್ತದೆ ಅಲ್ವಾ. ದಾರ್ಶನಿಕ ಅಂದ್ರೆ ಏನು? ದೃಢವಾಗಿ ಭಗವಂತನನ್ನ ನಾವು ಇದು ನಂಬಬೇಕು. ದೃಢವಾಗಿ ನಾವು ಯಾವಾಗ್ಲೂ ನಾವು ಹೌದು ಇಲ್ಲಿ ಇರ್ತೇವೆ, ಹೌದು ನಾವು ಭಗವಂತನನ್ನ ತುಂಬಾ ನಂಬ್ತೇವೆ ಅಂತ ಹೇಳ್ತೀವಿ. ಆದ್ರೆ ಯಾರು ಭಗವಂತನನ್ನ ದೃಢವಾಗಿ ನಂಬ್ತೇವೆ ನಾವು, ಅವಾಗ ಮಾತ್ರ ನಾವು ಭಕ್ತಿಯಲ್ಲಿ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ನಮ್ಮ ಮನಸ್ಸಿನ ಕಲ್ಪನೆಗಳನ್ನು ಮುಕ್ತನಾಗಿರ್ಬೇಕು. ಯಾರು ಶುದ್ಧ ಭಕ್ತಿಯನ್ನ ಮಾಡ್ತಾರೆ, ಅವರು ಮನಸ್ಸಿನ ಒಂದು ಕಲ್ಪನೆ ಹೇಗಿರ್ತದೆ, ಅದು ಮುಕ್ತವಾಗಿರ್ತದೆ ಅಲ್ವಾ. ಪ್ರಭು ಸೇವೆಯ ಅಪೇಕ್ಷೆ ಒಂದರ ವಿನ ಬೇರೆಲ್ಲ ಬಗೆಯ ಅಪೇಕ್ಷೆಗಳು ಐಹಿಕವಾದವು. ಪ್ರಭುವಿನ ಬಗ್ಗೆ ಬಿಟ್ಟು ಬೇರೆಲ್ಲ ಐಹಿಕ, ಇದು ಸುಮ್ಮನೆ, ಅದು ಅಪೇಕ್ಷೆ ಒಂದರ ವಿನ ಬೇರೆ ಏನು ಅಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಐಹಿಕವಾದ ಯಾವುದು ಅಂತಿಮವಾಗಿ ಶೂನ್ಯವಾದ ಅಥವಾ ನಿರಾಕಾರವಾದಿಗಳು ಮಂಡಿಸುವ ನಿರ್ಣಯಗಳಲ್ಲಿ ಪರಿವಸನವಾಗುತ್ತದೆ, ಅದನ್ನು ದಾರ್ಶನಿಕ ಮನೋಕಲ್ಪನೆ ಎಂಬ ಶಬ್ದ ಸಮುಚ್ಚಯ ಸೂಚಿಸುತ್ತದೆ. ಇಂತಹ ನಿರ್ಣಯವು ಕೃಷ್ಣ ಪ್ರಜ್ಞಾವಂತನ ಪಾಲಿಗೆ ನಿರುಕ್ತವಾದದ್ದು. ಸರಿ, ಅಂದ್ರೆ ಇಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಯಾವಾಗಲೂ ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ಗುಣ ಇವುಗಳ ಬಗ್ಗೆ ಚಿಂತಿಸ್ತಿರ್ತಾರೆ. ಆದ್ರೆ ಇದು ಏನ್ ಹೇಳ್ತಾರೆ ಅವ್ರಿಗೆ ಹೇಗೆ ಅಂದ್ರೆ ದಾರ್ಶನಿಕ ಅಂತಂದ್ರೆ ದೃಢತೆ, ನಂಬಿಕೆ. ಹಾಗೆ ನಾವು ಭಗವಂತನನ್ನ ನಾವು ನಂಬ್ತೇವೆ. ಆದ್ರೆ ಹೀಗೆ ಮಾಡುವಂತಹ ಶುದ್ಧ ಭಕ್ತರು ಈ ಐಹಿಕ ಅಪೇಕ್ಷೆಗಳಿಂದ ಅವರು ಯಾವತ್ತೂ ಒಳಗಾಗಲ್ಲ ಅಂತ ನಾವು ನೋಡ್ಬೋದು. ಯಾವುದು ಅಂತಿಮವಾಗಿ ಶೂನ್ಯವಾದ ಅಥವಾ ನಿರಾಕಾರವಾದಗಳು ಮಂಡಿಸುವ ನಿರ್ಣಯಗಳಲ್ಲಿ ಪರಿವಸನವಾಗುತ್ತದೆ, ಅದನ್ನು ದಾರ್ಶನಿಕ ಮನೋಕಲ್ಪನೆ ಎಂಬ ಶಬ್ದ ಸಮುಚ್ಚಯವು ಸೂಚಿಸುತ್ತದೆ. ಇಂತಹ ನಿರ್ಣಯವರು ಕೃಷ್ಣ ಪ್ರಜ್ಞಾವಂತನ ಪಾಲಿಗೆ ನಿರುಕ್ತವಾಗ್ತದೆ. ಸರಿ, ದಾರ್ಶನಿಕ ಮನೋಕಲ್ಪನೆಯನ್ನ ಅವಲಂಬಿಸಿ ಎಲ್ಲೋ ಅಪರೂಪಕ್ಕೆಂಬಂತೆ ಒಬ್ಬ ವ್ಯಕ್ತಿಯ ವಾಸುದೇವ ಅಥವಾ ಕೃಷ್ಣನನ್ನ ಪೂಜಿಸುವ ನಿರ್ಣಯಕ್ಕೆ ಬರಬಹುದು. ಎಲ್ಲೋ ಒಬ್ಬರು ಕೃಷ್ಣ ಪ್ರಜ್ಞೆ ತುಂಬಾ ಸರಳ ಇದೆ, ಆದ್ರೆ ಏನ್ ಮಾಡ್ತಿದೀವಿ, ಸರಳ ಇದೆ ಆದ್ರೆ ಅದನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬಂದ್ರೆ, ಯಾಕೆ ಅಂತಂದ್ರೆ ನಾವು 3 ಗುಣಗಳಿಂದ ಆವೃತವಾಗಿದ್ದೇವೆ ಭೌತಿಕಕ್ಕೆ ಬಂದ ತಕ್ಷಣ. ಅದೇ ರೀತಿ ನಮ್ಮ ಕಾಮನೆಗಳು ಹೆಚ್ಚಾಗಿವೆ ಅಲ್ವಾ. ಆ ಕಾಮನೆಗಳ ಹಿಂದೆ ಹೊಡ್ತೀವಿ ಬಿಟ್ರೆ ನಾವು ಕೃಷ್ಣನಿಂದೆ ಹೊಡ್ಲಿಕ್ಕೆ ಇಚ್ಛೆ ಪಡೋಲ್ಲ. ಯಾಕಂತಂದ್ರೆ
ನಮ್ಮ ಬುದ್ಧಿಶಕ್ತಿ ಹಾಗೆ ಆವೃತವಾಗಿದೆ. ಅಂದ್ರೆ ನಮ್ಮ ಬಯಕೆಗಳು ಅಷ್ಟು ದೃಢವಾಗಿವೆ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಅದು ಭಗವಂತನ ಅದು ಅಪರೂಪ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಏನು, ಕೃಷ್ಣ ಭಗವಂತನ ಪಾಲಿಗೆ ಅದು ನಿರುಪಯುಕ್ತವಾದದ್ದು ಸರಿ. ಆದ್ರೆ ದಾರ್ಶನಿಕ ಮನೋಕಲ್ಪನೆಯನ್ನ ಅವಲಂಬಿಸಿ ಎಲ್ಲೋ ಅಪರೂಪಕ್ಕೆಂಬಂತೆ ಒಬ್ಬ ವ್ಯಕ್ತಿಯು ವಾಸುದೇವ ಅಂದ್ರೆ ಅಪರೂಪವಾಗಿ ಕೃಷ್ಣನನ್ನ ಪೂಜಿಸುವ ನಿರ್ಣಯಕ್ಕೆ ಬರಬಹುದು. ಎಲ್ಲೋ ಅಪರೂಪ ಅಲ್ವಾ. ವಾಸುದೇವ ನೋಡಿ ಇಲ್ಲಿ ಕೊಡ್ತಿದ್ದಾರೆ, ಬಹುನಾಮ್ ಜನ್ಮ ನಾಮಂತೆ ಜ್ಞಾನವಾನ್ಮಂ ಪ್ರಬದ್ಧತೆ ವಾಸುದೇವ ಸರ್ವಮಿತಿ ಅಲ್ವಾ. ಅದ್ರಲ್ಲಿ ಕೊಡ್ತಾರೆ ಲಾಸ್ಟ್ ಅಲ್ಲಿ ವಾಸುದೇವ ಸರ್ವಮಿತಿ, ಅದ್ರ ಮುಂದಕ್ಕೇನು ಸುದುರ್ಲಭ ಏನೋ ಇದೆಯಲ್ಲ. ಅಂದ್ರೆ ಭಗವಂತನ ಪೂಜಿಸುವುದು ತುಂಬಾ ಕಷ್ಟ. ಅದ್ರಲ್ಲಿ ಹೇಳ್ತಾರೆ ಬಹುನಾಮ್ ಜನ್ಮ ನಾಮಂತೆ, ಅಂದ್ರೆ ತುಂಬಾ ಜನ್ಮವನ್ನ ಎತ್ತಿ ನಾಮಂತೆ ಆಮೇಲೆ ನಮಗೆ ಒಂದು ಭಗವಂತನ ಜ್ಞಾನ ಬಂದ ಮೇಲೆ ಭಗವಂತನನ್ನ ಪೂಜಿಸ್ಲಿಕ್ಕೆ ನಾವು ಪ್ರೇರಣೆ ಕೊಡ್ತಾರೆ ಭಗವಂತ. ಯಾವಾಗ ಆದ್ರೆ ಭಗವಂತನೇ ಹೇಳ್ತಾರೆ ಗೀತೆಯಲ್ಲಿ, ಅದು ಸಿಗುವುದು ಸುದುರ್ಲಭ ಅಂತ. ಅಂದ್ರೆ ನಮಗೆ ಅಪರೂಪ ಭಗವಂತನನ್ನ, ಅಂದ್ರೆ ಎಷ್ಟೋ ಜನ್ಮ ಎತ್ತಿ ಬರ್ತಾ ಇದ್ದೇವೆ ನಾವು ಅಲ್ವಾ. ಅದು ನಮ್ಗೆ ಭಗವಂತನ ಬಗ್ಗೆ ಇಚ್ಛೆ ಪಡಲು ತುಂಬಾ ಅಪರೂಪ. ಆದ್ರೆ ನೀವೆಲ್ಲ ಯೋಚಿಸ್ಬೋದು, ಸ್ವಲ್ಪ ಆದ್ರೂ ಕೂಡ ಬಂದಿದೆಯಲ್ಲ ಈಗ, ಅದಕ್ಕೆ ನಾವು ಪ್ರಭುಪಾದ್ ಅವರಿಗೆ ಮತ್ತೆ ಇಸ್ಕಾನ್ ಅವರಿಗೆ ಕೃತಜ್ಞರಾಗಿರ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಲ್ವಾ. ನೋಡಿ ಹೇಳ್ತಾರಲ್ವ, ಕೃಷ್ಣನನ್ನ ಪೂಜಿಸುವ ನಿರ್ಣಯಕ್ಕೆ ಬರ್ಬಹುದು ಅಷ್ಟೇ ಅಲ್ವಾ. ಈ ಮಾತನ್ನ ನೋಡಿ, ಸಾರಿ ಮುಂದೆ ಬಂದ್ಬಿಡ್ತಲ್ಲ, ಈ ಮಾತನ್ನ ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ ಎಂದ ಮೇಲೆ ದಾರ್ಶನಿಕ ಮನೋಕಲ್ಪನೆಯ ತಾತ್ವಿಕ ನಿಲುಗಡೆ ಸ್ಥಾನ ಕೃಷ್ಣನೇ ಆಗಿರಬೇಕು ಅಲ್ವಾ. ಮನಸ್ಸಿನ ಕಲ್ಪನೆ ನೋಡಿ, ನಾವು ಮನೋಕಲ್ಪನೆ ತುಂಬಾ ಹೇಳ್ತಾರಲ್ವಾ. ಮನೋಕಲ್ಪನೆ ಅಂದ್ರೆ ಏನಂದ್ರೆ ಅಂದ್ರೆ ನಾವು ದೂರದೃಷ್ಟಿ ಹೇಗೆ ನಾವು ನೋಡ್ಬೇಕು ಅಂದ್ರೆ, ನಾವು ಮನೋಕಲ್ಪನೆ ಈಗ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದೊಂದು ಯೋಜನೆ ಇರ್ತದೆ ನಮ್ಗೆ ಅಲ್ವಾ. ಹಾಗೆ ನಾವು ಭಕ್ತಿಯಲ್ಲಿ ನಮ್ಮ ಮನಸ್ಸಿನ ಕಲ್ಪನೆ ನಾವು ಹೇಗೆ ಇರ್ತೇವೆ ಅಂದ್ರೆ, ನಾವು ಇಲ್ಲಿ ಹೇಳ್ತಾರೆ ದೂರದೃಷ್ಟಿ ಅಂತ ನಾವು ನೋಡ್ಬೋದು ಅಲ್ವಾ. ಅಂದ್ರೆ ಬಹಳ ಯೋಜನೆಗಳನ್ನು ನಾವು ಹೊಂದಿರ್ತೇವೆ. ಈ ಯೋಜನೆಗಳು ಅಂದ್ರೆ ಏನಾದ್ರೂ ಒಂದು ಯೋಜನೆ ನಮ್ಮ ಹೆಲ್ತಿನ ಬಗ್ಗೆ ಆಗಿರ್ಬೋದು ಹಾಗೆ ಅಲ್ವಾ. ಅದೇ ರೀತಿ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ನಾವು ಭಗವಂತನನ್ನ ನಾವು ಪೂಜಿಸಬಹುದು. ಅಂದ್ರೆ ನಾವು ಈಗ ಭಗವಂತನನ್ನ ಪೂಜಿಸಿದ್ರೆ ಮಾತ್ರ ನಾವು ಸ್ಟೇಯಬಲ್ ಆಗಿದ್ದೇವೆ. ಅಂದ್ರೆ ನಮ್ಗೆ ಏನು ಅನುಕೂಲ ಅನನುಕೂಲ ನಾವು ಕರೆಕ್ಟ್ ಆಗಿರ್ತೀವಿ ಅನ್ನೋದಲ್ಲ. ಯಾವುದೇ ಸ್ಥಿತಿಯಲ್ಲಾದ್ರೂ ನಾವು ಭಗವಂತನನ್ನ ಮನಸ್ಸಿನಲ್ಲೇ ನಾವು ಅದು ಇಟ್ಕೋಬೇಕು. ನಾವು ಓಕೆ, ನಮ್ಗೆ ಮುಂದೆ ಭಕ್ತಿ ಮಾಡುವಾಗ ತುಂಬಾ ನಮ್ಗೆ ಏನಾದ್ರೂ ಅಡೆತಡೆ ಬರ್ಬೋದು, ಆದ್ರೂ ಇದರಿಂದ ನಾವು ದೂರ ಹೋಗ್ಬಾರ್ದು. ದಾರ್ಶನಿಕ ಮನೋಕಲ್ಪನೆಯನ್ನ ಅವಲಂಬಿಸಿ ನಾವು ನಾವು ಇರ್ಬೇಕು. ಎಲ್ಲೋ ಅಂತಂದ್ರೆ ಅವ್ರು ಹೇಳ್ತಾರೆ, ಎಲ್ಲೋ ಅಪರೂಪಕ್ಕೆಂಬಂತೆ ಒಬ್ಬ ಇರ್ತಾರೆ. ಅದೇ ರೀತಿ ಅವ್ರು ಏನ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಭಗವಂತನನ್ನ ಅವರು ಬಿಡಲ್ಲ. ಯಾಕೆ ಅಂತಂದ್ರೆ ಅವರಿಗೆ ತಮ್ಮ ಬದುಕಿನ ಸ್ವರೂಪ, ಬದುಕಿನ ಉದ್ದೇಶ, ಬದುಕಿನ ಗುರಿ ಅವರಿಗೆ ತಿಳಿದಿರ್ತದೆ. ನೋಡಿ, ನಾವು ಇಲ್ಲಿ ಒಂದು ಸಂದಿಗ್ಧದ ಪರಿಸ್ಥಿತಿ ನಾವು ಹೇಳ್ಬೋದು. ಹೇಗೆ ಅಂತಂದ್ರೆ, ನಾವು ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು, ಇವರು ಧೃತರಾಷ್ಟ್ರ ಮತ್ತೆ ಯುಧಿಷ್ಠಿರ ಅವರು ಮೊದಲನೇ ಸ್ಕಂದದಲ್ಲಿ ನೋಡ್ಬೋದು. ಅಂದ್ರೆ ಇದರಲ್ಲಿ ಹೇಗೆ ಅಂದ್ರೆ ನಮ್ಮ ಮನೋಕಲ್ಪನೆ ಹೇಗೆ ಇರ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಮನೋಕಲ್ಪನೆ ಅಂದ್ರೆ ದೂರದೃಷ್ಟಿ ಅಲ್ವಾ. ಇಲ್ಲಿ ವಿದುರ ಮತ್ತೆ ಧೃತರಾಷ್ಟ್ರ ಇಬ್ಬರ ನಡುವೆ ನಡೀತಾ ಇರ್ತದೆ ಸಂವಾದ. ಏನಂತಂದ್ರೆ ಧೃತರಾಷ್ಟ್ರ ನೋಡಿ, ಯುದ್ಧವೆಲ್ಲ ನಡೀತದೆ. ಧೃತರಾಷ್ಟ್ರ ಹೇಗೆ ಯುದ್ಧ ಬಂತಲ್ವಾ, ನಮ್ಗೆ ಮೊದಲನೆಯ ಇದ್ರಲ್ಲಿ ನಾವು ನೋಡ್ಬೋದು. ಯಾಕೆ ಅವರು ಧೃತರಾಷ್ಟ್ರ ನೋಡಿ ಅಲ್ಲಿ ಮೊದಲನೇ ಇದ್ರಲ್ಲಿ ಇದೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾಯೋತ ಯುವತ್ಸಹ ಮಾಮಾಕಃ ಪಾಂಡವಶ್ಚೈವ ಕಿಮ ಕೂರ್ವತ ಸಂಜಯ್. ಅಂದ್ರೆ ಅಲ್ಲಿ ಏನ್ ಬರ್ತದೆ ನೋಡಿ, ನಾನು ಅಂತ ಬರ್ತದೆ ಧೃತರಾಷ್ಟ್ರ. ನೋಡಿ, ನಮ್ಮದು ಯಾವಾಗ ನಾವು ಭಗವಂತನನ್ನ ಮರಿತೇವೆ ಅಂದ್ರೆ, ಯಾವಾಗ ಮರಿತೇವೆ ನಾನು 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 ಅಂತ. ಅದಕ್ಕೆ ಭಗವಂತ ಹೇಳ್ತಾರೆ, ಇದೆಲ್ಲಾ ಮೀರಿ ಬರುವುದು ಸುದುರ್ಲಭ ಅಲ್ವಾ. ಇಲ್ಲಿ ಹೇಳ್ತಾರಲ್ಲ ದುರ್ಲಭ. ಯಾಕಂದ್ರೆ ಭಗವಂತನನ್ನ ನೋಡಿ, ಅಲ್ಲಿ ಧೃತರಾಷ್ಟ್ರನ ಮುಂದೆ ಕೃಷ್ಣ ಅವರಿಗೆ ಎಷ್ಟು ನಿರ್ಣಯನ ಕೊಡ್ತಾರೆ ಅಲ್ವಾ. ಅವ್ರಿಗೆ ಹೇಳ್ತಾರೆ, ನೀವು 5 ರಾಜ್ಯವನ್ನ ಕೊಡಿ, ನಾವು ಇವರು ಪಾಂಡವರು ಇರ್ತಾರೆ, ಅಷ್ಟಾದ್ರೂ ಕೊಡಲ್ಲ ನೋಡಿ. ಅಂದ್ರೆ ನಾವು ಅಷ್ಟು ಹೋಗಿರ್ತೇವೆ ಭೌತಿಕದಲ್ಲಿ. ನೋಡಿ, ಎದುರಿಗೆ ಭಗವಂತ ಬಂದಿದ್ರು, ಎಷ್ಟೋ ಅವರಿಗೆ ಚಾನ್ಸ್ ಇತ್ತಲ್ವಾ, ಆದ್ರೆ ಅವ್ನ್ ಕೊಡಲ್ಲ. ನೋಡಿ, ನಾನು ಅಂದ್ರು. ಅದೇ ರೀತಿ ಮುಂದೆ 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 ಹೋಗುವಾಗ ಧೃತರಾಷ್ಟ್ರ ಅವರ ಮಕ್ಕಳೆಲ್ಲ ಹೋಗ್ತಾರೆ, ಯುದ್ಧ ನಡೀತದೆ, ಪಾಂಡವರಿಗೆ ಜಯ ಆಗ್ತದೆ ಅಲ್ವಾ. ಈಗ ಧೃತರಾಷ್ಟ್ರ ಯಾರ ಆಶ್ರಯದಲ್ಲಿ ಇರ್ತಾರೆ ಲಾಸ್ಟಿಗೆ ಅಂತಂದ್ರೆ, ನಮ್ಮ ಯುಧಿಷ್ಠಿರ ಧರ್ಮರಾಯನ ಆಶ್ರಯದಲ್ಲಿ ಇರ್ತಾರೆ. ಆಗ ವಿದುರ ಯಾರು, ವಿದುರ ಅವರ ತಮ್ಮ ಇರ್ತಾರೆ ಅಲ್ವಾ. ವಿದುರ ಯಾವತ್ತೂ ಎಲ್ಲರಿಗೂ ಒಳ್ಳೆದನ್ನೇ ಮಾಡ್ತಾನೆ.
ಆದ್ರೆ ಅವನು ಹೇಳ್ತಾನೆ ಧೃತರಾಷ್ಟ್ರಗೆ, ನೀನು ಎಷ್ಟು ಅಂತ ಇನ್ನು ಭೌತಿಕದಲ್ಲೇ ಇದ್ದೀಯಾ, ಈಗ ನಿನ್ನ ಮಕ್ಕಳು ಹೋದ್ರು, 100 ಮಕ್ಕಳು ಹೋದ್ರು, ನಿನ್ನ ರಾಜ್ಯ ಹೋಯ್ತು, ಆದ್ರೂ ನೀನು ಇಲ್ಲೇ ಇದ್ದೀಯಾ, ಯಾವ ರೀತಿ ಅಂದ್ರೆ ತುಂಬಾ ಅವನಿಗೆ ಮನಸ್ಸಿಗೆ ನೋವಾಗೋ ತರ ವಿದುರ ಹೇಳ್ತಾರೆ. ಅಂದ್ರೆ ಅವನು ಆಗಲಾದ್ರೂ ಕೂಡ ಭಗವಂತನೆಡೆಗೆ ಹೋಗ್ಲಿ ಅಂತ ವಿದುರಂತ ಸಮಾಧಾನ. ನಾನು ಹೇಳ್ತಿರೋದು ಯಾಕೆ ಅಂತಂದ್ರೆ, ತುಂಬಾ ನಾವು ಯಾವ ದೃಢತೆ ಇರ್ತೀವಿ ಅಂತ. ನಾವು ನೋಡಿ ಈ ಮಾತನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ವಾ, ಈ ದಾರ್ಶನಿಕ ಮನೋಕಲ್ಪನೆಯ ತಾತ್ವಿಕ ನಿಲುಗಡೆಯ ಸ್ಥಾನ ಕೃಷ್ಣನೇ ಆಗಿರ್ಬೇಕು. ಅದಕ್ಕೆ ಇಲ್ಲಿ ವಿದುರನಿಗೆ ಯಾವಾಗ್ಲೂ ಕೃಷ್ಣನೇ ಆಗಿರ್ತಾರೆ. ನೋಡಿ, ಎಲ್ಲರ ಜೊತೆಯಲ್ಲಿ ವಿದುರ ಅವರು ಇದ್ರು, ಎಲ್ಲರ ಜೊತೆಯಲ್ಲಿ ಇದ್ರು ಅಲ್ವಾ. ಕೌರವರ ಜೊತೆ ಅಂದ್ರೆ ಎಲ್ಲರ ಹಿತವನ್ನ ಬಯಸುತ್ತಾ ಅವರು ಅಲ್ಲಿ ಅವರ ಸೇವೆಯನ್ನ ಮಾಡ್ತಿದ್ರು. ಆದ್ರೆ ಅವರ ಸ್ಥಾನ, ಅವರ ಮನಸ್ಸು, ಅವರ ಮನೋಕಲ್ಪನೆ, ಅವರ ದಾರ್ಶನಿಕ ಏನಾಗಿರ್ತದೆ, ಕೃಷ್ಣನಾಗಿರ್ತದೆ. ವಿದುರ ನೋಡಿ, ಅವರು ಉದ್ಧಾರ ಆಗ್ತಾರೆ. ಮತ್ತೆ ತನ್ನ ಅಣ್ಣನಿಗೆ ಎಷ್ಟು ಅವ್ರು ಹೇಳ್ತಾರೆ ಅಂದ್ರೆ, ನೀವು ಮೊದಲನೇ ಇದ್ರೆ ನಿಮ್ಮ ಸ್ಕಂದದಲ್ಲಿ ಓದಿ, ನಿಮ್ಗೆ ಗೊತ್ತಾಗ್ತದಲ್ಲಿ ವಿದುರ ಸಂವಾದ ಅಂತ ಇರ್ತದೆ ಆಯ್ತಾ. ಆಗ ವಿದುರ ಅವ್ರಿಗೆ ಹೇಳ್ತಾರೆ, ನೀನ್ ಯಾಕೆ ಹೀಗೆ ಮಾಡ್ತಾ ಇದೀಯಾ, ಅಂದ್ರೆ ಅವನಿಗೆ ಮನಸ್ಸಿಗೆ ನೋವಾಗೋ ತರ ಅವ್ರು ಸಂಭಾಷಣೆಯನ್ನ ಕೊಡ್ತಾರೆ. ನೀನು ಇಷ್ಟನ್ನು ಕಳೆದು ಕೂಡ ನಿನಗೆ ಈ ಇಂದ್ರಿಯ ಸುಖ ನಿನ್ಗೆ ಬೇಕು ಅಂದ್ರೆ ನೀನ್ ಎಷ್ಟು ಇದ್ದೀಯಾ ಅಂತ ಅವನಿಗೆ ಇದ್ ಮಾಡ್ತಾರೆ. ಆಮೇಲೆ ಅವನೇನ್ ಮಾಡ್ತಾನೆ, ಹೋಗ್ತಾನೆ. ಧೃತರಾಷ್ಟ್ರ ಮತ್ತೆ ಅವರ ಯಾರು ಗಾಂಧಾರ್ಯ ಅವರು ಹೋಗ್ತಾರೆ ಅಲ್ವಾ. ಹಾಗೆ ಅಂದ್ರೆ ಎಷ್ಟು ನಮ್ಮ ಐಹಿಕ ಬದುಕು ನಮ್ಮನ್ನ ನಾವು ಹೇಳ್ತೀವಿ ಈಗ, ಹೌದು ನಾನು ಎಲ್ಲ ಬಿಟ್ಟಿದ್ದೇನೆ, ನೋ ಬಿಡಕ್ ಆಗಲ್ಲ, ಅದು ನಮಗೆ ಕಾಲಕ್ರಮೇಣ ಅದು ಬಂದ್ಬಿಡ್ತದೆ ನಮಗೆ. ಆದ್ರೆ ಅದಕ್ಕೆ ಹೇಳ್ತಾರೆ ತುಂಬಾ ನೋಡಿ, ಭೋಗೈಶ್ವರ್ಯ ಪ್ರಸಕ್ತ ನಾಮ್ ತಯಾಪವೃತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಈ ಭೋಗೈಶ್ವರ್ಯಕ್ಕೆ ನಾವು ಅಂಟಿಕೊಂಡ್ರೆ ಅವೇ ನಮ್ಮ ಕೃಷ್ಣನಿಂದ ದೂರ ಮಾಡುವಂತಹ ಶಕ್ತಿ. ಯಾವಾಗ ಭೋಗೇಶ್ವರ ಬಯಕೆಗಳಿಗೆ ಆಸೆ ಪಡ್ತೀವಿ, ಆಗ ಅದು ನಮ್ಮನ್ನ ಗಟ್ಟಿ ಹಿಡಿದುಕೊಂಡ್ಬಿಡ್ತದೆ. ಅದಕ್ಕೆ ನಾವು ಯಾವತ್ತೂ ಬಯಕೆಗೆ ಕಡಿವಾಣ ಹಾಕ್ಬೇಕು, ಆಗ ಮಾತ್ರ ನಮ್ಗೆ ಕೃಷ್ಣ ಸಿಗ್ಲಿಕ್ಕೆ ಸಾಧ್ಯ. ಆದ್ರೆ ಬಯಕೆ ಇರ್ಬೇಕು, ಆಸೆ ಇರ್ಬೇಕು, ಆಸೆಯನ್ನ ಬಿಟ್ಟು ನಾವು ಜೀವಿಸ್ಲಿಕ್ಕೆ ಆಗಲ್ಲ. ಆಸೆ ಯಾವ್ದರ ಕಡೆ ಇರ್ಬೇಕು, ಕೃಷ್ಣನ ಕಡೆ, ಕೃಷ್ಣನಿಗೆ ಸಂಬಂಧಿತ ಕಡೆ ಇರ್ಬೇಕು. ನಮಗೆ ಏನ್ ಕೃಷ್ಣ ಕೊಟ್ಟಿದ್ದಾರೆ ಅದರ ಜೊತೆ ನಾವು ಹೋಗ್ಬೇಕಂದ್ರೆ ನಾವು ಪಟ್ಟಾಗೆ ನಾವು ಹೋಗ್ತಿರ್ಬೇಕು. ಈಗ ನಮಗೆ ಎಲ್ಲವೂ ಇದೆ, ನಮ್ಮ ಮನೆ ಇದೆ, ನಮ್ಮ ಮನೆ ನಾವು ಯಾರು ಕೊಟ್ಟಿದ್ದು, ಕೃಷ್ಣ ಕೊಟ್ಟಿದ್ದು. ಅಲ್ಲಿ ನಾವು ಒಂದು ಕೀರ್ತನೆಯನ್ನ ಮಾಡುವುದು, ಸಂಘವನ್ನ ಮಾಡಿ ಕೀರ್ತನೆಯನ್ನ ಕೊಡ್ಬೋದು, ಪ್ರಸಾದವನ್ನ ಕೊಟ್ಬೋದು. ಹೀಗೆ ಎಲ್ಲವನ್ನ ಬಿಟ್ಟು ನೀವು ಬನ್ನಿ ಅಂತ ಹೇಳಲ್ಲ. ಹೀಗೆ ನಾವು ಮಾಡಿದ್ರೆ ಮಾತ್ರ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಹೋಗ್ಬೋದು. ವಿದುರ ತುಂಬಾ ದೃಢವಾಗಿರ್ತಾರೆ, ಅದನ್ನ ನಾವಿಲ್ಲಿ ಯೋಚಿಸ್ಬೋದು ಅಲ್ವಾ. ನಾವ್ ಹೇಗೆ ಅಂತಂದ್ರೆ ತುಂಬಾ ನಾವು ದೂರದೃಷ್ಟಿ ಇಡ್ಬೇಕು. ಯಾವ್ದ್ರಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಈಗ ಮಾಡ್ತಿದ್ದೇವೆ, ತುಂಬಾ ನಂಬಿಕೆ ಇಡ್ಬೇಕು ನಾವು ಬಲವಾಗಿ, ಆಗ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಹೇಳ್ತಾರೆ ಇಲ್ಲಿ, ಈ ನಿರ್ಧಾರವು ಕೃಷ್ಣನ ಎಲ್ಲವೂ, ಅವನು ಸಕಲ ಕಾರಣ ಅಂತ ನಾವು ತಿಳಿದ್ಬೇಕು. ಎಲ್ಲ ಕಾರಣಗಳ ಕಾರಣ ಎಂಬ ಅರಿವಿನಿಂದ ಕೂಡಿದ್ದಾಗಿರ್ಬೇಕು. ಆದ್ದರಿಂದ ನಾವು ಅವನಿಗೆ ಶರಣಾಗ್ಬೇಕಂತ ಹೇಳ್ತಾರೆ. ಅಂತಿಮವಾಗಿ ನಾವು ಅಲ್ವಾ, ಅಂತಿಮ ಗುರಿಯನ್ನ ತಲುಪಿದ್ದೆ ಆದರೆ ತತ್ವ ಚಿಂತನೆಯಲ್ಲಿ ಮುಂದುವರಿಯುವುದು ಅನುಕೂಲಕರ. ನಾವು ಯಾವಾಗ ಶರಣಾಗೋದಂದ್ರೆ ಏನು, ಎಲ್ಲವೂ ಕೃಷ್ಣನಿಂದ ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಿಮಗೆಲ್ಲರಿಗೆ ಗೊತ್ತಿದೆ ಅಲ್ವಾ, ಸರ್ವಧರ್ಮಾಣನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ. ಅಂದ್ರೆ ಎಲ್ಲಾ ಧರ್ಮಗಳನ್ನ ಬಿಟ್ಟು ಬನ್ನಿ ಅಂದ್ರೆ ಅವ್ರು ಹೇಳ್ತಾರೆ, ಅಂದ್ರೆ ನನ್ಗೆ ಎಲ್ಲವನ್ನು ಏನ್ ಮಾಡ್ತಾ ಇದೀಯಾ, ಎಲ್ಲರಿಗೆ ಅವರೇ ದೇವೋತ್ತಮ ಪರಮಪುರುಷ ಅಂದಾಗ ಅವರು ಮಾತ್ರ ನಮ್ಗೆ ಹೇಳಕ್ಕೆ ಸಾಧ್ಯ. ಮತ್ತೆ ಹರೇ ಕೃಷ್ಣ. ಹಾಗೆ ಅವ್ರು ಹೇಳ್ತಾರೆ, ಈ ಅಂತಿಮ ಗುರಿಯನ್ನ ತಲುಪಿದ್ದೆ ಆದರೆ ತತ್ವ ಚಿಂತನೆಯಲ್ಲಿ ಮುಂದುವರಿಯುವುದು ಅನುಕೂಲಕರ. ಆದ್ರೆ ದಾರ್ಶನಿಕ ಮನೋಕಲ್ಪನೆಯು ಶೂನ್ಯವಾದದ್ದು ಅಲ್ಲ, ನಿರಾಕಾರವಾದಿದ್ದಕ್ಕೆ ಶರಣಾಗುವುದರಲ್ಲೂ ಮುಗಿದರೆ ಅದು ಭಕ್ತಿ ಅಲ್ಲ. ನೋಡ್ರಿ ಹೇಳ್ತಾರೆ ಇಲ್ಲಿ, ದಾರ್ಶನಿಕ ಮನೋಕಲ್ಪನೆಯು ಶೂನ್ಯವಾದದಲ್ಲೋ ನಿರಾಕಾರವಾದಕ್ಕೆ ಶರಣಾಗುವುದರಲ್ಲೋ ಅಲ್ಲ. ಭಕ್ತಿ ಅಂದ್ರೆ ಏನು, ದಾರ್ಶನಿಕ ಅಂದ್ರೆ ಒಂದು ನಂಬಿಕೆ, ಬಲವಾಗಿ ಭಗವಂತನ ಮೇಲೆ ನಂಬಿಕೆ ಇಟ್ಟಿರುವವರು ಅದೇ ದಾರ್ಶನಿಕರು. ಯಾರು ಏನೇ ಆದ್ರೂ ಭಗವಂತನನ್ನ ಇರುವವರೇ ಅವರೇ ದಾರ್ಶನಿಕರು ಅಂತ ಇಲ್ಲಿ ಹೇಳ್ತಾರೆ. ಅದು ಒಂದು ಏನು ನಿರಾಕಾರವಾದು ಅಲ್ಲ, ಏನೂ ಅಲ್ಲ. ಅಂದ್ರೆ ಅವ್ರು ಹೇಳ್ತಾರೆ, ಈ ಶರಣಾಗುವುದರಲ್ಲೋ ಮುಗಿದರೆ ಅದು ಭಕ್ತಿ ಅಲ್ಲ. ನಾವು ಶರಣಾಗ್ಬಿಡ್ತೇವೆ ಅಲ್ವಾ, ಹೌದು ನಾನು ಎಲ್ಲವನ್ನ ಬಿಡ್ತೀವಿ. ನಾವಾದ್ರೆ ಎಷ್ಟು ಶರಣಾಗಿದ್ದೇವೆ, ಎಷ್ಟು ನಂಬಿಕೆ ಪಟ್ಟಿದ್ದೇವೆ. ಅದಕ್ಕೆ ಒಂದು ನಾವು ನಂಬಿಕೆ ಅಂದ್ರೆ ದಾರ್ಶನಿಕ ಅಂದ್ರೆ ಬಲವಾಗಿ ಭಗವಂತನ ನಂಬಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ನಂಬಿಕೆಗೆ ಏನಂತಂದ್ರೆ ನಾವು ನೋಡ್ಬೋದು, ಇಲ್ಲಿ ಒಂದು ಹೇಳ್ಬೋದು ನಾವು, ಅಂದ್ರೆ
ದಾರ್ಶನಿಕ ಅಂದ್ರೆ ಬಲವಾಗಿ ಭಗವಂತನ ಮೇಲೆ ನಂಬಿಕೆ ಇಟ್ಟಿರುವವರು, ಮತ್ತೆ ಅವರ ಬಗ್ಗೆ ನಾವು ಸಂಪೂರ್ಣ ಏನೇ ಆದ್ರೂ ಭಗವಂತನನ್ನ ನಾವು ಬಿಡ್ಬಾರ್ದು ಅನ್ನೋದನ್ನ ನಾನು ಒಂದು ಸಣ್ಣ ಕಥೆಯನ್ನ ಹೇಳ್ತೇವೆ. ಒಂದು ಎಲ್ಲಾ ಒಂದು ಪ್ರವಚನವನ್ನ ಕೇಳ್ತಿರ್ತಾರೆ. ಇಲ್ಲಿ ದಾರ್ಶನಿಕ ಅಂದ್ರೆ ಏನು, ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ. ಆ ನಂಬಿಕೆಗೆ ಒಂದು ಉದಾಹರಣೆ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಏನಂತಂದ್ರೆ, ಅವರು ಭಾಗವತವನ್ನ ಕೇಳ್ತಾ ಇರ್ತಾರೆ ಎಲ್ಲ ಜನರು ಕೂತ್ಕೊಂಡು, ಆಯ್ತಾ. ಆಗ ಪಕ್ಕದ ಒಂದು ಫ್ಲಾಟಿಗೆ ಏನೋ ಬೆಂಕಿ ಹತ್ಕೊಳ್ತದೆ. ಆಗ ಬೆಂಕಿ ಹತ್ಕೊಳ್ಳೋವಾಗ ಏನಾಗ್ತದಂದ್ರೆ ಎಲ್ಲಾರು ಓಡ್ತಾರೆ, ಎದ್ರೋ ಬಿದ್ರೋ ಓಡ್ತಾರೆ. ಅಲ್ಲಿ ಫೈರಿಂಗ್ ಎಲ್ಲ ಬಂದಿದೆ, ಅಲ್ಲಿ ನಡೀತಾ ಇದೆ ಕಾರ್ಯ ಚಟುವಟಿಕೆ, ಆದ್ರೆ ಇಲ್ಲಿಂದ ಎಲ್ರು ಹೋಗ್ತಾರೆ. ಆದ್ರೆ ಅಲ್ಲಿ ಏನಾಗ್ತದೆ, ಒಬ್ಬ ಗುರು ಮತ್ತೆ ಶಿಷ್ಯ ಹೋಗಲ್ಲ ಅಲ್ಲಿಂದ. ಆಗ ಅಲ್ಲಿಂದ ಹೋಗಲ್ಲ. ಆಗ ಕೇಳ್ತಾರೆ ಗುರು, ನೀ ಯಾಕೆ ಹೋಗ್ಲಿಲ್ಲ ಅಪ್ಪ, ಎಲ್ಲ ಹೋದ್ರು. ಆಗ ಅವ್ರು ಹೇಳ್ತಾರಂತೆ, ನಾಯಕೆ ಅದು ಭಗವಂತ ನೋಡ್ಕೊಳ್ತಾರೆ ಅಂತ. ಹಂಗಂತ ನಾವ್ ಏನಾದ್ರೂ ಆದ್ರೆ ನಾವು ಹೋಗ್ಬಾರ್ದು ಅಂತಲ್ಲ, ನಂಬಿಕೆ ಹೇಳ್ತಾ ಇರೋದಿಲ್ಲಿ. ಆಗ ಅಲ್ಲಿ ಕಾರ್ಯ ಆಯ್ತು, ಅಲ್ಲಿ ಫೈರ್ ಏನ್ ಬಂದ್ರು, ನಾವ್ ಹೋಗ್ತೇವೆ ಎದ್ದು ಬಿದ್ದು ಅಂದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಚಟುವಟಿಕೆ ಅಂದ್ರೆ ಭಯದಲ್ಲಿ ಇರ್ತೇವೆ ನಾವ್ ಯಾವಾಗ್ಲೂ. ಅವ್ರು ಸಂಪೂರ್ಣವಾಗಿ ಕೂತಿದ್ರಂತೆ, ಅದು ಮಾಡ್ತಾರೆ ಆಗ್ತದೆ ಅಂತ. ನಾವು ನೋಡಿ, ನಾವೀಗ ಹೇಳ್ತೀವಿ ಎಲ್ಲ, ಈಗ ನಾವು ಪಾಠವನ್ನ ಮಾಡ್ತಿರ್ಬೋದು, ಈಗ ಹೇಳ್ತಿರ್ಬೋದು, ಆದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಏನೇ ಒಂದು ಆರೋಗ್ಯ ಅಥವಾ ವ್ಯತ್ಯಾಸ ಆಗ್ಬೋದು, ಹೋಯ್ತು, ಆ ದಿನ ನಾವು ಜಪ ಮಾಡಲ್ಲ, ಆ ದಿನ ನಾವು ಸಂಕೀರ್ತನೆಯನ್ನ ಕೇಳಲ್ಲ, ಆ ದಿನ ಭಗವದ್ಗೀತೆಯನ್ನ ಕೇಳಲ್ಲ, ಆ ದಿನ ಭಗವತ್ತಮ್ಮನ್ನ ಕೇಳಲ್ಲ, ಯಾರ ಹತ್ರ ಮಾತಾಡಲ್ಲ. ನಮ್ಮ ಮೇಲೆ ಏನಾಗಿದೆ, ಈ ಭೂಮಿನೇ ಬಿದ್ದಾಗೆ ನಾವ್ ಏನ್ ಮಾಡ್ತೀವಿ, ಚಟುವಟಿಕೆ ಮಾಡ್ತೇವೆ. ನಮ್ಮ ಗುಣ ಇದು. ಆದ್ರೆ ಇಲ್ಲಿ ದಾರ್ಶನಿಕ ಅಂತಂದ್ರೆ ಬಲವಾಗಿ ಭಗವಂತನನ್ನ ನಾವು ಹೇಗೆ ನಂಬಿದ್ವಿ. ಈಗ ನಮಗೆ ಉದಾಹರಣೆ ನಮ್ಮ ಪ್ರಭುಪಾದವರನ್ನೇ ಕೊಡ್ಬೋದಲ್ವಾ. ಅವ್ರು 45 ರೂಪಾಯಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಹಡಗಲ್ಲಿ ಹೋಗ್ತಾರೆ. ಅವ್ರಿಗೆ ಆಗ ಎಷ್ಟು ವರ್ಷ, 67 ವರ್ಷ ಆಗಿರ್ತದೆ. 67 ವರ್ಷದಲ್ಲಿ ಅವರು ಯಾವುದೇ ರೀತಿಯ ಹಣದ ಸಹಾಯ, ಜನರ ಬಲ ಏನು ಇಲ್ಲದೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಯಾಕೆ, ಭಗವಂತನ ಅದ್ರಲ್ಲಿ ಹೇಳ್ತಾರೆ, ನಮ್ಮ ಲಲಿತಾಮೃತದಲ್ಲಿ ನಮ್ಮ ಪ್ರಭುಪಾದವರಿಗೆ ಅಟ್ಯಾಕ್ ಆಗ್ತದೆ. ಅಟ್ಯಾಕ್ ಆದಾಗ ಅವರಿಗೆ ತುಂಬಾ ಪೇನ್ ಆಗ್ತದೆ. ಹಾಗೇ ಅವರು ಹೀಗೆ ಮಲಗಿದಾಗ ಅವರಿಗೆ ಕನ್ಸಲ್ಲಿ ಬರ್ತಾರೆ, ಭಗವಂತ ಕೈ ಹಿಡಿದು ಎತ್ತುತ್ತಾರೆ ಅಂತ. ನೋಡಿ, ಯಾಕಂದ್ರೆ ಸಂಪೂರ್ಣ ನಂಬಿಕೆ ಭಗವಂತನ ಮೇಲೆ. ಹಾಗೆ ಅದಕ್ಕೆ ನಾವು ದಾರ್ಶನಿಕ ಅಂತ ಹೇಳ್ತೇವೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು ಅಲ್ವಾ. ಕರ್ಮ ಅಥವಾ ಕಾಮ್ಯ ಕರ್ಮಗಳನ್ನ ಕೆಲವು ಸಲ ವಿದ್ಯುಕ್ತ ಆಚರಣೆಗಳೆಂದು ಗ್ರಹಿಸಲಾಗುತ್ತದೆ. ವೇದೋಕ್ತವಾದ ಕರ್ಮಕಾಂಡಿಯ ಆಚರಣೆಗಳ ಬಗ್ಗೆ ಬಹುವಾದ ಆಕರ್ಷವುಳ್ಳ ಅನೇಕ ಜನರಿದ್ದಾರೆ. ಆದರೆ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳದೆ ಬರೀ ವಿದ್ಯುತ್ ಆಚರಣೆಗಳಿಂದಷ್ಟೇ ವ್ಯಕ್ತಿಯು ಆಕರ್ಷಿತನಾದರೆ, ನೋಡಿ, ಅಂದ್ರೆ ಭಗವಂತನಿಗೆ ನಾವು ಹೇಗೆ ಆಕರ್ಷಣೆ ಆಗ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಅದೇ ರೀತಿ ಕಾರ್ಯಗಳು ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಲ್ಲ. ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯನ್ನ ಶ್ರವಣ, ಕೀರ್ತನ ಹಾಗೂ ಸ್ಮರಣೆಗಳ ಮೇಲೆಯೇ ನೆಲೆಗೊಳಿಸಬಹುದು. ಶ್ರೀಮದ್ ಭಾಗವತದಲ್ಲಿ ಅಂತಹ 9 ವಿಧಾನಗಳನ್ನ ಹೇಳಿದೆ. ನಿಮಗೆ ಗೊತ್ತಿರ್ಬೋದು ಈಗಲ್ಲ, ಶ್ರವಣಂ, ಕೀರ್ತನಂ, ಸ್ಪಾದ ಸೇವನಂ ಅಲ್ವಾ. ಆ 9 ಕ್ರಿಯೆಗಳಿಂದ ಭಗವಂತನನ್ನ ನಾವು ಪೂಜಿಸಬಹುದು. ಈ 9ರ ಹೊರತಾಗಿ ಮಾಡದೆಲ್ಲವೂ ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಲ್ಲ. ಆದ್ದರಿಂದ ನಾವು ಪತನಗೊಳ್ಳದಂತೆ ಸದಾ ಎಚ್ಚರದಿಂದಿರ್ಬೇಕು. ಇಷ್ಟೆಲ್ಲಾ ಮಾಡಿದ್ರು ಕೂಡ ನಾವು ಭಗವಂತನ ಏನ್ ಹೇಳ್ತಿದೀವಿ, ಭಗವಂತನಾಗೆ ನಾವು ಶರಣಾದ್ವಿ ಅಥವಾ ನಾವು ಕರೆಕ್ಟ್ ಇದ್ದೇವೆ ಅಲ್ಲ. ಹೇಳ್ತಾರೆ ಇಲ್ಲಿ, ಪತನಗೊಳ್ಳದಂತೆ ಸದಾ ಎಚ್ಚರದಿಂದಿರಬೇಕು. ಎಷ್ಟೋ ನೋಡಿ, ನಾವು ನೋಡ್ತಾ ಇದೀವಿ. ನಾವು ಈಗ ಉದಾಹರಣೆ ಮೂಲಕ ನಾವು ಭರತ ಅವರು ಇದಾರಲ್ವಾ, ಭರತರಾಜ ಅವರು ನೋಡಿ, ಅವ್ರು ಏನಾಗ್ತದೆ, ಭಾವ ಸ್ಟೇಜಿಗೆ ಬಂದಿರ್ತಾರೆ ಅಲ್ವಾ. ಉದಾಹರಣೆ ಕೊಡ್ಬೋದು ನಾವು. ಅಂದ್ರೆ ಆಗವೂ ಕೂಡ ಬಂದ್ರು ಅವ್ರು ಏನ್ ಮಾಡ್ತಾರೆ, ತನ್ನ ಜಿಂಕೆಯನ್ನ ನೋಡಿ, ನಿಮ್ಗೆ ಕತೆ ಗೊತ್ತಿರ್ಬೋದು ಭಗವದ್ಗೀತೆಯಲ್ಲಿ, ಅದಕ್ಕೆ ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಅವರು ಜಿಂಕೆಯ ಮನಸ್ಸಿಗೆ ಹೋದ್ರು ನೋಡಿ, ಎಲ್ಲವನ್ನ ಬಿಟ್ಟು ಅವರು ಭಗವಂತನ ಸ್ಮರಣೆ ಮಾಡ್ತಾ ಅವರು ಜೀವ ಹೋಗ್ಬೇಕು ಹಾಗೆ ಬಂದು ಅವರು ಕಾಡಿನಲ್ಲಿ ಇದ್ರು. ಆದ್ರೆ ಅಲ್ಲಿ ಒಂದು ಜಿಂಕೆಯನ್ನ ನೋಡಿ ಅದನ್ನ ಬೆಳೆಸೋದು, ಅದರಲ್ಲಿ ಅವರು ಪರಿಣಿತರಾದ್ರು. ನಂತರ ಏನಾಗ್ತದೆ, ಅದನ್ನ ನೆನಪಿಸಿ ಅವರು ಹೋಗ್ತಾರೆ. ಅದು ನಂತರ ಮತ್ತೆ ಅವರು, ಆದ್ರೆ ಭಗವಂತ ಅದನ್ನ ನೆನಪು ಮಾಡ್ಕೊಂತಾರೆ. ಆದ್ರೆ ಅವ್ರ ಮುಂದೆ ಅವರು ಶುದ್ಧ ಭಕ್ತರಾಗಿ ಹೋಗ್ತಾರೆ. ಆದ್ರೆ ನಾನು ಹೇಳಿದ್ದೇನಂದ್ರೆ, ನಮ್ಮದು ನಾವು ಎಷ್ಟು ಎಚ್ಚರದಿಂದ ಇರ್ಬೇಕು. ನಾವು ಈಗ ಹೇಗೆ ಎಚ್ಚರದಿಂದ ಇರ್ಬೇಕು ಅಂತಂದ್ರೆ, ತುಂಬಾ ಕ್ಷಣ ಕ್ಷಣಕ್ಕೂ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ನರಕ ಪಡ್ತಾ ಇದೀವಿ. ಆದ್ರೆ ನಮಗೆ ಗೊತ್ತಾಗ್ತಿಲ್ಲ. ನಾವು ಸುಖದಲ್ಲಿದ್ದೇವೆ ಅಂತ ಯೋಚಿಸ್ತಿದ್ದೇವೆ, ಮತ್ತು ಕ್ಷಣಕ್ಕೂ ನಾವು ಏನಾಗ್ತಿದೀವಿ ಅಂದ್ರೆ ಎಡುತ್ತಾ ಇದೀವಿ, ಭಗವಂತನನ್ನ ಬಿಟ್ಟು ಎಡುತ್ತಾ ಇದೀವಿ. ನಾವೇನಿಲ್ಲಿ ಭೂಮಿಯಲ್ಲಿ ಮಾಡ್ತಾ ಇದೀವಿ ಅಲ್ವಾ, ಆದ್ರೆ ಅದು ನಮ್ಗೆ ಯಾವ ರೀತಿಯಲ್ಲೂ ಕ್ಷಣ ಯೋಚಿಸ್ತಿರ್ಬೇಕು. ಹೌದಾ, ಇದು ಕೃಷ್ಣ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದ, ಇದರಿಂದ ಏನಾಗ್ತದೆ ಅಂತ. ಆದ್ರೆ ಅದಕ್ಕೆ ಹೇಳ್ತಾರೆ, ಜಸ್ಟ್ ಪ್ರಭುಪಾದರು ಸರಳವಾಗಿ ನಮ್ಗೆ ಕೊಟ್ಟಿದ್ದಾರೆ. ಭಗವಂತ ನಿಮಗೆ ಹರೇ ಕೃಷ್ಣ ಮಂತ್ರವನ್ನ ಹೇಳಿದ್ರೆ ನಿಮಗೆ ಆ ದಿನ ಎಲ್ಲ ನಿಮ್ಗೆ ಭಗವಂತ ಕಾಪಾಡ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಭಕ್ತಿಗೆ ನೀಡಲಾಗಿರುವ ಲಕ್ಷಣ ನಿರೂಪಣೆಯಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಜ್ಞಾನ ಕರ್ಮಾದಿ ಎಂಬುದೊಂದು ಶಬ್ದವನ್ನ ಬಳಸಿದ್ದಾರೆ ಅಲ್ವಾ. ಜ್ಞಾನ ಕರ್ಮಾದಿ, ಅದು ಮುಂದೆ ಬರ್ತದೆ ನಿಮಗೆ, ಅದು ನಾವು ನೋಡ್ಬೋದು.
ಜ್ಞಾನ ಕರ್ಮಾದಿ. ಹೇಗೆ ನಮ್ಗೆ ಜ್ಞಾನ ಅಂದ್ರೆ ಯಾವ ರೀತಿ ಜ್ಞಾನವನ್ನ ಪಡೆದು ನಾವು ಯಾವ ರೀತಿಯ ಜ್ಞಾನವನ್ನ ಪಡೆದು ಭಗವಂತನನ್ನ ನಾವು ಪೂಜಿಸ್ಬೋದು. ಅದು ಆ ಜ್ಞಾನ ಯಾವುದ್ರ ಜ್ಞಾನ ಆಗಿರ್ಬೇಕು, ಭಗವಂತನ ಜ್ಞಾನ ಆಗಿರ್ಬೇಕು. ಭಗವಂತನಲ್ಲಿ ನಮ್ಗೆ ಜ್ಞಾನ ಇರ್ಬೇಕು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಓಕೆನಾ. ವ್ಯಕ್ತಿಯು ಶುದ್ಧ ಭಕ್ತಿ ಸೇವೆಯ ಸೋಪಾನ ಕೈದಲು ನೆರವು ನೀಡದಂತಹ ಕ್ರಿಯೆಗಳನ್ನ ಈ ಕರ್ಮಾದಿ ಅಂದ್ರೆ ನೀಡದಂತಹ ಕ್ರಿಯೆಗಳನ್ನ, ನಮ್ಗೆ ಏನೆಲ್ಲ ಜ್ಞಾನ ಗೊತ್ತಲ್ವಾ, ಭಗವಂತನ ಜ್ಞಾನನೇ ಗೊತ್ತಿಲ್ಲ ನಮ್ಗೆ. ಆ ಜ್ಞಾನ ತಗೊಂಡು ನಾವೇನ್ ಮಾಡೋದು, ನಾವೇನೋ PhD ಮಾಡಿರ್ತೇವೆ, ಯಾವ್ದೋ ಒಂದು ಕಂಪನಿಯನ್ನ ಓಪನ್ ಮಾಡಿರ್ತೇವೆ, ಏನೋ ತುಂಬಾ ನಾವು. ಆದ್ರೆ ಭಗವಂತನ ಜ್ಞಾನವನ್ನೇ ಗೊತ್ತಾಗದಿದ್ರೆ ಆ ಜ್ಞಾನ ಏನಿಲ್ಲ, ಅದು ಕಾಮ್ಯ ಕರ್ಮ ಕಾಂಡ ಅಂತ ಹೇಳ್ತಾರೆ. ಅಂದ್ರೆ ಅದು ನಮ್ಮ ಭೌತಿಕಕ್ಕೆ ಸಂಬಂಧಪಟ್ಟಿದ್ದು ಕಾಮ್ಯ ಕರ್ಮ ಅಲ್ವಾ ಎಂಬ ಶಬ್ದವು ಒಳಗೊಂಡಿದೆ. ಯಾವುದು ವಿರಕ್ತಿ ಎಂದು ಕರೆಸಿಕೊಳ್ಳುತ್ತದೋ ಅದರ ಬೇರೆ ಬೇರೆ ರೂಪಗಳು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಮಾಡುವ ಭಕ್ತಿ ಸೇವೆಗೆ ಅನುಕೂಲಕರವಲ್ಲ. ಶ್ರೀಲ ರೂಪ ಗೋಸ್ವಾಮಿಯವರು ನಾರದ ಪಂಚರಾತ್ರದಿಂದ ಒಂದು ವ್ಯಾಖ್ಯಾನ ಉಲ್ಲೇಖಿಸಿದ್ದಾರೆ. ಅದು ಹೀಗಿದೆ: ವ್ಯಕ್ತಿಯು ಎಲ್ಲ ಐಹಿಕ ಉಪಾಧಿಗಳಿಂದಲೂ ಮುಕ್ತನಾಗಿರಬೇಕು. ನೋಡಿ, ಐಹಿಕದಿಂದ ನಾವು ಎಲ್ಲ ಮುಕ್ತರಾಗಿರ್ಬೇಕು ಮತ್ತು ಕೃಷ್ಣ ಪ್ರಜ್ಞೆಯ ಸಹಾಯದಿಂದ ಎಲ್ಲ ಐಹಿಕ ಕಲ್ಮಶಗಳು ತೊಡೆದು ಹಾಕಬೇಕು. ನಮ್ಗೆ ಯಾವಾಗ ಈ ಐಹಿಕ ಜಗತ್ತಿನ ಕಲ್ಮಶಗಳು ಹೋಗ್ತವೆ ಅಂದ್ರೆ ಕೃಷ್ಣ ಪ್ರಜ್ಞೆಯ ಸಹಾಯದಿಂದ. ಯಾವಾಗ ಕೃಷ್ಣ ಪ್ರಜ್ಞೆಯ ಹರಿನಾಮ ಅಂದ್ರೆ ಜಪವನ್ನ ಮಾಡಿದಾಗ, ಅದು ಯಾವ ರೀತಿ ನಮ್ಗೆ ಕೃಷ್ಣ ಪ್ರಜ್ಞೆ ಸಹಾಯ ಮಾಡ್ತದೆ, ನಮ್ಮ ಕಲ್ಮಶಗಳನ್ನ ತೊಡೆದು ಹಾಕ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ಭಗವಂತನ ಸ್ಮರಣೆ ಮಾಡ್ಬೇಕು, ಭಗವಂತನ ಕೀರ್ತನೆ ಮಾಡ್ಬೇಕು ಅಲ್ವಾ ನಾವು. ಆಗ ಮಾತ್ರ ಅದು ನಮ್ಮನ್ನ ಈ ಉಪಾಧಿಗಳಿಂದ ನಮ್ಗೆ ಮುಕ್ತ ಮಾಡ್ತದೆ. ಇಲ್ಲಾಂದ್ರೆ ಖಂಡಿತ ಇಲ್ಲ. ಸಹಾಯ ಏನ್ ತಗೋಬೇಕು, ಕೃಷ್ಣ ಉಪಾಧಿ ಹೇಳಿದಂತಹ ನಮ್ಮ ಇಸ್ಕಾನಿನಲ್ಲಿರುವಂತಹ ಎಲ್ಲ ನಿಯಮಗಳನ್ನ ನಾವು ತಗೊಳ್ಬೇಕು. ಯಾವುದರಲ್ಲಿದ್ದರೆ ವ್ಯಕ್ತಿಯು ತನ್ನ ಇಂದ್ರಿಯಗಳ ಒಡೆಯನ ಸೇವೆಯಲ್ಲಿ ತೊಡಗಿಸಲು ಬರುತ್ತದೋ ಅಂತಹ ಶುದ್ಧ ವ್ಯಕ್ತಿತ್ವಕ್ಕೆ ಅವನು ಮರಳುವಂತಾಗಬೇಕು. ನೋಡಿ, ಹೇಳ್ತಾರೆ ಇಲ್ಲಿ, ಇಂದ್ರಿಯಗಳ ಒಡೆಯನ ಸೇವೆಯಲ್ಲಿ. ಯಾರು? ನಮ್ಮ ಇಂದ್ರಿಯಗಳು ಯಾರದು? ಭಗವಂತ ಕೊಟ್ಟಿದ್ದು. ಇಂದ್ರಿಯಗಳ ಒಡೆಯ ಯಾರು? ಕೃಷ್ಣ ಅಲ್ವಾ, ಋಷಿಕೇಶ. ಅವರು ಇಂದ್ರಿಯಗಳ ಒಡೆಯ. ಅವನಿಗೆ ನಾವು ನಮ್ಮ ಇಂದ್ರಿಯಗಳನ್ನ ಕೊಟ್ಟಂತಹ ಭಗವಂತನಿಗೆ, ಆ ಇಂದ್ರಿಯಗಳನ್ನ ಕೊಟ್ಟಂತಹ ಭಗವಂತನಿಗೆ ನಮ್ಮ ಇಂದ್ರಿಯಗಳನ್ನ ನಾವು ತೊಡಗಿಸ್ಬೇಕು. ಅದನ್ನ ಹೇಗೆ ತೊಡಗಿಸುವುದು ಅಲ್ವಾ? ನಾವು ಈಗ ನಮ್ಗೆ ಭಗವಂತ ಬಾಯಿಯನ್ನ ಕೊಟ್ಟಿದ್ದಾನೆ, ಬಾಯಿಂದ ಭಗವಂತನ ಬಗ್ಗೆ ಹೇಳೋಣ, ಕೈಯಲ್ಲಿ ಭಗವಂತನ ಸೇವೆಯನ್ನ ಮಾಡೋಣ, ಕಣ್ಣಲ್ಲಿ ಭಗವಂತನ ರೂಪವನ್ನ ನೋಡೋಣ, ಕಿವಿಯಲ್ಲಿ ಭಗವಂತನ ಶ್ರವಣವನ್ನ ನೋಡೋಣ, ಕಾಲಲ್ಲಿ ಭಗವಂತನ ಯಾತ್ರೆಗಳನ್ನ ಮಾಡೋದು. ಹೀಗೆ ನಾವು ನೋಡ್ಬೋದು. ಅಂಬರೀಷ್ ಮಹಾರಾಜ್ ಅವರು ಅಲ್ವಾ, ಅವರು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿದ್ರು ಅವರು ಅಲ್ವಾ, ಎಲ್ಲವನ್ನ. ಅವನು ಹಾಗಾದ್ರೆ ಮಾತ್ರ ನಾವು ಅಂತಹ ಶುದ್ಧ ವ್ಯಕ್ತಿತ್ವಕ್ಕೆ ನಾವು ಮರಳುವಂತಾಗಬಹುದು. ಅದರಿಂದ ನಮ್ಮ ಇಂದ್ರಿಯಗಳೊಡೆಯನ ಸೇವೆಯಲ್ಲಿ ನಿಂತರೆ ಅದೇ ಶುದ್ಧ ಭಕ್ತಿ ಸೇವೆ ಅಲ್ವಾ. ಬದ್ಧ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳು ದೇಹದ ಬೇಡಿಕೆಗಳನ್ನ ಪೂರೈಸುವುದರಲ್ಲಿ ಮಗ್ನವಾಗಿರ್ತದೆ. ನಮ್ಮ ಇಂದ್ರಿಯಗಳ ಮುಗಿಯೋದೇ ಇಲ್ಲ ನಮ್ದು ಅಲ್ವಾ. ನಾವು ತುಂಬಾ ಇಂದ್ರಿಯಗಳಿಗೆ ಆಸಕ್ತರಾಗಬಾರ್ದು. ಮೇಯ್ನ್ ಆಗಿ ನಾವು ಇಂದ್ರಿಯಗಳಿಗೆ ಆಸಕ್ತರಾಗಬಾರ್ದು ಅಲ್ವಾ. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ, ಈಗ ನಮ್ಗೆ ಗೊತ್ತಾಗಿದೆ, ಪ್ರಭುಪಾದ್ ಹೇಳಿದ್ದಾರೆ, ನಾವು ಸರಳವಾಗಿ ಕೂಡ ಬದುಕ್ಬೋದು, ಅಥವಾ ನಮ್ಮಲ್ಲಿ ಏನಿದೆ ಅದನ್ನ ಬದುಕ್ಬೋದು. ನಮಗೆ ಯಾವಾಗ ದುಃಖ ಬರ್ತದೆ ನಾವು ಬಯಕೆ ಪಟ್ಟಾಗ ದುಃಖ ಬರ್ತದೆ ಅಲ್ವಾ. ನಾವು ಯೋಚಿಸ್ಬೋದು. ಈಗ ನಾವು ಈಗ ನೋಡಿ, ನಾವು ದುಃಖವನ್ನ ತಗೊಂಡಾಗ ಅದರ ಹಿಂದೆ ಸುಖವನ್ನ ತಗೊಂಡಾಗ ಅದರಿಂದ ದುಃಖ. ಫ್ರೆಂಡ್ಸ್ ಇದ್ದಾಗ ಈಗ ನಮಗೆ ಈಗ ಉದಾಹರಣೆ ನೋಡ್ಬೋದು. ನಾವು ಒಂದು ನಾಣ್ಯವನ್ನ ತಗೊಳ್ತೇವೆ, ಆ ಒಂದೇ ನಾಣ್ಯದಲ್ಲಿ ಎರಡು ಮುಖ ಇರ್ತದಲ್ವಾ, ರಾಜ ರಾಣಿ. ಒಂದು ನಾಣ್ಯ ಹೀಗೆ ಹಾಕಿದ್ರೆ ಒಂದು ರಾಜ ಸಿಗ್ತದೆ, ರಾಜನಾಗಿದ್ರೆ ರಾಣಿ ಸಿಗ್ತದೆ. ಹಾಗೇನೆ ನಮ್ಮ ದುಃಖಗಳು ಯಾವತ್ತು ಸುಖ ದುಃಖ ಎರಡು ಇರ್ತದೆ ಅಲ್ವಾ. ಅದನ್ನ ಬಿಡ್ಲಿಕ್ಕೆ ನಮ್ಗೆ ತಯಾರಿಲ್ಲ. ಯಾವಾಗ ಬಿಡ್ಬೇಕು ಆಗ್ತದೆ ಅಂದ್ರೆ ಭಗವಂತನಲ್ಲಿ ನಮ್ಮ ಇಂದ್ರಿಯಗಳನ್ನ ತೊಡಗಿದಾಗ ಮಾತ್ರ. ಆಗ ನಾವು ಸ್ವಲ್ಪ ಮಟ್ಟಿಗಾದ್ರೂ ಭಕ್ತಿ ಮಾಡಲು ನಮ್ಗೆ ನಮ್ಮ ಇಂದ್ರಿಯಗಳು ಸಹಾಯ ಮಾಡ್ತವೆ. ಆ ಇಂದ್ರಿಯಗಳನ್ನ ಭಗವಂತನಿಗೆ ಒಪ್ಪಿಸಿದ್ರೆ ಮಾತ್ರ ನಾವು ಸ್ವಲ್ಪ ಭಕ್ತಿ ಮಾಡ್ಕೊಂಡು ನಾವು ಹೋಗ್ಬೋದು. ಆ ಇಂದ್ರಿಯಗಳೇ ಕೃಷ್ಣನ ಆಜ್ಞೆಯನ್ನ ಪರಿಪಾಲಿಸುವುದರಲ್ಲಿ ಮಗ್ನವಾದಾಗ ನಮ್ಮ ಕಾರ್ಯ ಚಟುವಟಿಕೆಗಳನ್ನ ಭಕ್ತಿ ಎನ್ನುತ್ತಾರೆ ಅಲ್ವಾ. ನಮ್ಮ ಚಟುವಟಿಕೆಗೆ ನಾವು ನೋಡಿರ್ಬೋದು. ಭಕ್ತಿ ಅಂದ್ರೆ ಏನು ಅಲ್ಲ, ನಾವು ಪೂಜೆ ಮಾಡೋದು, ಭಗವಂತನಿಗೆ ಹೂವಿಡೋದು, ನಂದು ಬೆಳಗ್ಗೆ ಆಯ್ತು, ನನ್ನದು ಪೂಜೆ ಆಯ್ತು ಅಂತ ಹೇಳ್ತೀವಿ. ಆದ್ರೆ ನಾವ್ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೀವಿ, ಆ ಭಕ್ತಿ ಸೇವೆ ಹೇಗಿರ್ಬೇಕು, ಅದೇ ನಮ್ಮ ಭಕ್ತಿ ರಸಾಮೃತ ಸಿಂಧು ನಮ್ಗೆ ತಿಳಿಸ್ಕೊಡ್ತದೆ ಅನ್ನೋದನ್ನ ನೋಡ್ಬೋದು. ಹೇಗೆ ಅಲ್ವಾ, ನಮ್ಮ ಸ್ವರೂಪ ಏನು, ನಮ್ಮ ಸ್ವರೂಪದ ಲಕ್ಷಣ ಅಂದ್ರೇನು, ನಮ್ಮ ಸ್ವರೂಪ ಏನು ಅಲ್ವಾ. ನಾವು ಅದನ್ನ ಹರೇ ಕೃಷ್ಣ ಮಾತಾಜಿ ಲೆವೆಲ್ 1 ಕ್ಲಾಸ್ ಇದೆ, ಲೀವ್ ಆಗ್ಬೋದಾ ಮಾತಾಜಿ? ಹರೇ ಕೃಷ್ಣ, ಖಂಡಿತ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಧನ್ಯವಾದ.
ಹರೇ ಕೃಷ್ಣ. ನೋಡಿ ನಾವ್ ಹೇಳ್ತೀವಿ ಮಗ್ನವಾದಾಗ ನಮ್ಮ ಕಾರ್ಯಚಟುವಟಿಕೆಗಳನ್ನ ಭಕ್ತಿ ಅಂತಾರೆ ಅಲ್ವಾ. ಇದು ಭಕ್ತಿ. ತಾನು ಒಂದು ಕುಟುಂಬಕ್ಕೋ ಒಂದು ನಿರ್ದಿಷ್ಟ ಸಮಾಜಕ್ಕೋ ಅಥವಾ ಒಬ್ಬ ವ್ಯಕ್ತಿಗೋ ಸಂಬಂಧಿಸಿದವನು ಎಂದು ವ್ಯಕ್ತಿಯು ತನ್ನನ್ನ ಗುರುತಿಸಿಕೊಳ್ಳುತ್ತಿರುವ ತನಕ ಅವನು ಉಪಾಧಿಗಳಿಂದ ಆವೃತನಾಗುತ್ತಾನೆ. ಯಾವಾಗ ನಾವು ನಮ್ಮ ಸ್ವರೂಪವನ್ನ ಬಿಟ್ಟು ನಾನು ನನ್ನದು ಎಲ್ಲಿದೆ ಬಂದಿದೆ ಅಲ್ವಾ. ನಾನು 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 ಅಂದಾಗ ನಾವ್ ಯಾವುದೇ ರೀತಿಯ ಭಗವಂತನಡಿಗೆ ಹೋಗ್ಲಿಕ್ಕೆ ಅದು ಅನಾನುಕೂಲ. ನೋಡಿ ಇಲ್ಲಿ ಮಾಮಾಕಃ ಪಾಂಡವಾಶ್ಚೈವ. ಮಾಮಾಕಃ ಅಂದ್ರೆ ಏನು? ನನ್ನ. ಅಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾನೆ? ನನ್ನ ಅವರ ಎಂಡಿಂಗ್ ಏನಾಗಿತ್ತು ಅಲ್ವಾ. ಅವರೆಲ್ಲ ಏನಾದ್ರು ಭಗವಂತನಡಿಗೆ ಹೋಗುವ ಅವಕಾಶವಿಲ್ಲ ನಾನು ಅಂದ್ರೆ. ಅದಕ್ಕೆ ಇಲ್ಲಿ ನಾವೇನ್ ಮಾಡ್ತಿದೀವಿ? ನನ್ನ ಕುಟುಂಬ, ನನ್ನ ಸಮಾಜ ಅಂತ ನಾವು ನಮ್ಮ ದೇಹ ಶರೀರದಲ್ಲೇ ನಾವಿದ್ದೇವೆ. ನನ್ನ ಶರೀರ. ಯಾವಾಗ ನಾವು ಆತ್ಮ ಸ್ವರೂಪ ತಿಳಿದುಕೊಳ್ಳಲ್ಲ, ನಾವು 50 ಮುದುಕರು ಆಗೋ ತನಕನೂ ನಾವು ಕೃಷ್ಣ ಪ್ರಜ್ಞೆ ಮಾಡಿದ್ರೂ ಕೂಡ ವ್ಯರ್ಥ ಅಂತ ಹೇಳ್ತಾರೆ ಅಲ್ವಾ. ನಮಗೆ ಗೊತ್ತಿಲ್ಲ. ನಾವು ಜಸ್ಟ್ ಈಗ ಹೇಳ್ತಿರ್ಬೋದು, ಆದ್ರೆ ಆ ದೇಹ ಸ್ಥಿತಿಯಲ್ಲೇ ಇದ್ದಾಗ ನಾನು ನನ್ನ ಆತ್ಮದ ನೆಲೆಗೆ ನಾವು ಹೋಗದಿದ್ರೆ ಅದು ವ್ಯರ್ಥ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಾವಾಗ ಸಮಾಜ, ಕುಟುಂಬಕ್ಕೋ ದೇಶಕ್ಕೋ ಸೇರಿದವನೆಂಪ ನಾವು ಯಾವಾಗ ದೃಢವಾಗಿ ಈ ಸಂಸಾರ, ಸಮಾಜ, ದೇಶ ಎಂದು ಕರೆಸಿಕೊಳ್ಳುವ ಒಂದರ ಚಾಕರಿಯಲ್ಲಿ ತಾನಿರಬೇಕಿಲ್ಲ ಎಂಬುದು ತನಗೆರೆಬೇಕಾಗುವುದು ಕೃಷ್ಣ ಸೇವೆಗೆ ಎಂಬುದು. ನೋಡ್ರಿ, ನಮ್ಮದು ಎಲ್ಲ ಇದರ ಸೇವೆಗೆ ನಮ್ಮ ಶಕ್ತಿ ವ್ಯರ್ಥ ಆಗ್ತದೆ ಭಗವಂತ ಕೊಟ್ಟಿದ್ದು. ಆದ್ರೆ ಕೃಷ್ಣನ ಸೇವೆಗೆ ಎಂಬುದು ವ್ಯಕ್ತಿಯ ಅರಿವಿಗೆ ಬರುತ್ತದೆ. ಏಕೆಂದ್ರೆ ತಾನು ಕೃಷ್ಣನಿಗೆ ಶಾಶ್ವತವಾಗಿ ಸಂಬಂಧಿತನು. ಇದು ಸದುದ್ದೇಶ ಅಲ್ಲದೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಶುದ್ಧ ಭಕ್ತಿ ಸೇವೆಗೆ ವೇದಿಕೆಯೂ ಆಗುತ್ತದೆ. ನೋಡಿ, ಯಾವಾಗ ನಮ್ಗೆ ಈ ಭಕ್ತಿ ಸೇವೆ ಅರ್ಥ ಆಗ್ತದೆ, ಭಕ್ತಿ ಸೇವೆ ಅಂದ್ರೆ ಏನು, ನಮ್ಮ ಸ್ವರೂಪ ಏನು, ಒಂದೇ ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ ಅಲ್ವಾ. ಯಾವಾಗ ನಾನು, ನನ್ನ ಶರೀರ, ನಾನ್ಯಾರು ಅದು ನಮಗೆ ಗೊತ್ತಿಲ್ಲದಾಗ ನಾವೇನ್ ಮಾಡ್ತೀವಿ? ಇಲ್ಲ, ಇದು ನನ್ನ ದೇಶ, ಇದು ನನ್ನ ಕುಟುಂಬ, ಇದು ನನ್ನ ಸಂಸಾರ, ಹೀಗೆ ನಮ್ಮ ಭಾವನೆ ಹೋದಾಗ ಅಂದ್ರೆ ಅದನ್ನೇ ಅಳವಡಿಸ್ಕೊಂಡು ಹೋಗ್ತೀವಿ. ಯಾವಾಗ ನಮಗೆ ಆತ್ಮದ ಸ್ವರೂಪ ನಮಗೆ ಗೊತ್ತಾಗ್ತದೆ, ನಮಗೆ ಮತ್ತೆ ಕೃಷ್ಣಗಿರುವ ಸಂಬಂಧ ಯಾವಾಗ ಗೊತ್ತಾಗ್ತದೆ, ಅದನ್ನ ನಾವು ನಮ್ಮ ಸ್ವರೂಪವನ್ನ, ನಮ್ಮ ಆತ್ಮವನ್ನ ಯಾವ ರೀತಿ ಉದ್ಧಾರ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲದಾಗ ಯಾವತ್ತು ನಾವೇನ್ ಮಾಡ್ತೀವಿ? ಹೀಗೆ ದಾರ್ಶನಿಕ ಆಗೋಲ್ಲ, ನಾವು ಗೊಂದಲಕ್ಕಾಗ್ತೇವೆ, ಮತ್ತೆ ಬಂಧನಕ್ಕೆ ಸಿಲುಕ್ತೇವೆ ನಾವು. ಆದ್ರೆ ಭಗವಂತ ಹೇಳ್ತಾರೆ, ನೀವು ಎಲ್ಲಿದ್ದೀರಾ? ಕುಟುಂಬದಲ್ಲೇ ಇರಿ, ಸಮಾಜದಲ್ಲೇ ಇರಿ, ಯಾವುದೇ ಕಾರ್ಯವನ್ನ ಮಾಡಿ ಅದರಲ್ಲಿ ಭಗವಂತ ಕೃಷ್ಣನನ್ನ ಯೋಚಿಸಿ. ಎಲ್ಲವನ್ನು ಕೃಷ್ಣನ ಮಾತ್ರ ಮಾಡಿದ್ದು, ಅವರೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ರೆ ನಾವು ಸ್ವಲ್ಪ ಆದ್ರೂ ಕೃಷ್ಣ ಪ್ರಜ್ಞೆಗೆ ಹೋಗ್ಬಹುದು. ಹರೇ ಕೃಷ್ಣ. ಇದು ಇಷ್ಟು ಇಂಟ್ರಡಕ್ಷನ್ ಆಯ್ತು. ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ಅಂದ್ರೆ ಈ ಇಂಟ್ರೊಡಕ್ಷನ್ ಅಲ್ಲಿ ಏನಾದ್ರೆ ನಿಮಗೆ ಪ್ರಶ್ನೆ ಇದ್ರ ಕೇಳ್ಬೋದು ಅಥವಾ ನಾವು ಮುಂದೆ ಹೋಗ್ಬೋದು. ನೋಡಿ, ಇಂಟ್ರೊಡಕ್ಷನ್ ಅಲ್ಲಿ ಮೇನ್ ನಾವು ಏನ್ ತಗೊಂಡ್ವಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದಲ್ವಾ. ನಾವು ಭಕ್ತಿ ಸೇವೆಯನ್ನ ಹೇಗ್ ಮಾಡ್ಬೇಕು, ನಾವು ಭಕ್ತಿ ಸೇವೆಯನ್ನ ಹೇಗ್ ಮಾಡ್ಬೇಕು, ಕೃಷ್ಣನಿಗೆ ನಾವು ಅನುಕೂಲ ರೀತಿಯಲ್ಲಿ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ ಅಲ್ವಾ. ಆ ಅನುಕೂಲತೆಯನ್ನ ನಾವು ಬಳಸ್ಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಶುದ್ಧ ಭಕ್ತಿ ಸೇವೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದುವರೆಗೂ ನಮ್ಮ ಪ್ರಭುಪಾದವರು ನಮ್ಗೆ ಕೊಟ್ಟಿದ್ದಾರೆ, ರೂಪ ಗೋಸ್ವಾಮಿ ಅವರು ಕೊಟ್ಟಿದ್ದಾರೆ ಅಲ್ವಾ. ಪ್ರವೃತ್ತಿ, ನಿವೃತ್ತಿ ಇದರ ಬಗ್ಗೆ ಎಲ್ಲ ನಾವು ತಿಳಿದುಕೊಂಡ್ವಿ ಅಲ್ವಾ. ಈಗ ನಿಮಗೆ ಏನೇ ಇದಿದ್ರು ಈ ಎರಡರಲ್ಲಿ ಖಂಡಿತ ನೀವು ಕೇಳ್ಬೋದು 5 ನಿಮಿಷದಲ್ಲಿ. ಆಮೇಲೆ ಮತ್ತೆ ನಾವು ಸ್ವಲ್ಪ ಕೂಡ ನಾವು ಮೊದಲನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡ್ಬೋದು. ಹೇಳಿ, ಏನ್ ಅರ್ಥ ಆಯ್ತು? ಹರೇ ಕೃಷ್ಣ. ಹೇಳ್ತೀರಾ? ಹರೇ ಕೃಷ್ಣ. ಪ್ರಭುಜಿ, ಮಾತಾಜಿ ಕೇಳಿಸ್ತಿದ್ಯಾ? ಅರ್ಥ ಆಯ್ತಾ ಅಥವಾ ಏನಾದ್ರೆ ಹೇಳ್ತೀರಾ? ಅರ್ಥ ಆಯ್ತು ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಅಲ್ಲೇ ಕೃಷ್ಣ. ಉಮಾಶಾ ಅಶೋಕ ಮಾತಾಜಿಯ ಪ್ರಭುಜಿಯ ಹರೇ ಕೃಷ್ಣ. ಹೇಳಿ ವಿನಾಯಕ್ ಪ್ರಭು, ಹೇಳಿ. ಹಾ ಮಾತಾಜಿ, ಇಲ್ಲಿ ಶರಣಾಗತಿ ಒಂದೇ ಮಾತಾಜಿ. ಅಂದ್ರೆ ನಾವು ಅವನಿಗೆ ಶರಣಾಗಿ ಸಂಪೂರ್ಣ ಅವನದೇ ಎಲ್ಲ, ಅದು ನನ್ನದು ಏನಿಲ್ಲ ಅಂತ ತಿಳ್ಕೊಂಡು ಹೋದಾಗ ನಮ್ಗೆ ಚೂರು ಭಕ್ತಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಮಾತಾಜಿ. ಸಾಧ್ಯತೆ, ಅದೊಂದೇ ನಮಗೆ ಪಾಯಿಂಟ್ ಪ್ರಭುಜಿ ಅಲ್ವಾ. ನಾವು ಎಸ್ ಪ್ರಭುಜಿ, ನಮಗೆ ಅದು ಮಾತ್ರ ಗೊತ್ತಾದಾಗ ಕ್ಷಣಕ್ಕೂ ನಾವು ಥಿಂಕ್ ಮಾಡಿದಾಗ
ನಾವು ಎಲ್ಲೇ ಇರಿ, ಯಾವ ಸೇವೆ ಮಾಡಿ, ಏನು ಕೆಲಸ ಮಾಡಿ, ಮನೆಯಲ್ಲೇ ಇರಿ, ಎಲ್ಲವನ್ನ ನಾವು ಕೃಷ್ಣನಿಗೆ ಸಂಬಂಧಪಟ್ಟ ಮಾಡಿದ್ರೆ ಖಂಡಿತ ನಮಗೆ ಏನ್ ಹೇಳ್ತಾರೆ, ದದಾಮಿ ಬುದ್ಧಿ ಯೋಗಂ, ಭಗವಂತ ನಮ್ಗೆ ಬುದ್ಧಿ ಕೊಡ್ತಾರೆ ಅಲ್ವಾ. ನಾವು ಇದನ್ನ ಯೋಚನೆ ಮಾಡುವುದು. ಅದೇ ರೀತಿ ಅನುಕೂಲ ಏನಂದ್ರೆ, ನಾವು ಭಗವಂತನಿಗೆ ಏನ್ ಅನುಕೂಲಕರ ಅದನ್ನ ಮಾಡ್ತಾ ನಾವು ಹೋಗ್ತಾ ಇದ್ರೆ ಅದು ನಮ್ಗೆ ಭಕ್ತಿಗೆ ಅನುಕೂಲ ಆಗ್ತದೆ ಅಲ್ವಾ. ಇಲ್ಲಿ ನಾನು ಹೇಳ್ದೆ ನಿಮ್ಗೆ ಜ್ಞಾನ ಕರ್ಮಾದಿ ಮತ್ತೆ ಹೇಳ್ತೀನಿ ಅಂತ. ನೋಡಿ ಇಲ್ಲಿ ಹೇಳ್ತಾರೆ ಜ್ಞಾನ ಕರ್ಮಾದಿ ಅನಾವೃತಂ ಅಂದ್ರೆ, ನೀವು ಭಕ್ತಿಯೊಂದಿಗೆ ಕರ್ಮವನ್ನ ಬೆರೆಸಿದರೆ ಹೇಗೆ, ನೀವು ಭಕ್ತಿಯೊಂದಿಗೆ ಕರ್ಮವನ್ನ ಬೆರೆಸಿದರೆ, ಜ್ಞಾನವನ್ನ ಬೆರೆಸಿದರೆ ನೀವು ಹೇಗೆ ಅದನ್ನ ಯೋಗ ಅಂದ್ರೆ ಭಗವಂತನ ಯೋಗವನ್ನ ಬೆರೆಸಿದರೆ ಅದು ಕಲುಷಿತವಾಗ್ತದೆ ಅಲ್ಲ, ಅದು ಶುದ್ಧವಾಗಲ್ಲ. ಜ್ಞಾನ ಕರ್ಮಾದಿ ಅಲ್ವಾ, ಜ್ಞಾನ ಯಾವಾಗ ಶುದ್ಧವಾಗಿರ್ಬೇಕು, ಏನದು ಭಗವಂತನ ಜ್ಞಾನವನ್ನ ಪಡಿಬೇಕು. ನಾವು ಆ ಜ್ಞಾನದ ಜೊತೆ ನಾವು ಕರ್ಮವನ್ನ ಮಿಕ್ಸ್ ಮಾಡ್ತೇವೆ ಅಂದ್ರೆ ಏನಂತಂದ್ರೆ, ನಮ್ಮ ಕರ್ಮ ಅಂದ್ರೆ ನಾವು ಶುದ್ಧವಾಗಿ ಮಾಡಲ್ಲ. ಜ್ಞಾನವನ್ನ ಬೆರೆಸಿದ್ರೆ ಅದು ಯಾವ ರೀತಿಯಲ್ಲಿ ಜ್ಞಾನ ಏನಾಗಿರ್ಬೇಕು, ಜ್ಞಾನ ಭಗವಂತ ಆಗಿರ್ಬೇಕು. ಆ ಜ್ಞಾನ ಅಂದ್ರೆ ಭಗವಂತ ಅಂದ್ರೆ ಏನು, ಭಗವಂತನ ಬಗ್ಗೆ ನಮ್ಗೆ ತಿಳಿದಿರ್ಬೇಕು. ಭಗವಂತ ಬರೀ ನಾವು ಹೇಳ್ತಾರೆ ಈಗ ಭಗವಂತನಿಗೆ ನಾವು ಪ್ರೀತಿ ಮಾಡ್ತೇವೆ, ಹೌದು, ಭಗವಂತನಿಗೆ ಪ್ರೀತಿ ಮಾಡೋದಾದ್ರೆ ನಾವ್ ಏನ್ ಮಾಡ್ಬೇಕು, ಬರೀ ಪ್ರೀತಿ ಮಾಡ್ತೀವಿ ಅಂದ್ರೆ ಅದು ಮುಗಿಯಲ್ಲ ಅಲ್ವಾ. ಹಾಗೆ ನಾವು ಕರ್ಮಾದಿ ಎಂಬುದು ಅಂದ್ರೆ ಶಬ್ದವನ್ನ ಬಳಸ್ತೇವಲ್ವಾ, ವ್ಯಕ್ತಿ ಶುದ್ಧ ಭಕ್ತಿ ಸೇವೆಯ ಸೋಪಾನಕ್ಕೆ ನೆರವು ನೀಡುವಂತಹ ಕ್ರಿಯೆ. ನೋಡಿ, ಕ್ರಿಯೆ ಮಾಡ್ಬೇಕು ನಾವು, ಅವಾಗ ಅದು ಶುದ್ಧವಾಗ್ತದೆ ಅಂತ ನಾವು ನೋಡ್ಬೋದು. ಹೇಗೆಂದ್ರೆ ಶುದ್ಧ ಭಕ್ತಿ ಸೇವೆನ ರೂಪ ಗೋಸ್ವಾಮಿಯವರು ಹೇಗೆ ಹೇಳ್ತಾರಲ್ವಾ, ಅನ್ಯಾಭಿಲಾಷಿತ ಶೂನ್ಯಂ ಅಲ್ಲ ಹೇಳ್ತಾರಲ್ಲ, ಫಲಪ್ರದ ಚಟುವಟಿಕೆಗಳು ಅಥವಾ ಸಾತ್ವಿಕ ಊಹಾಪೋಹಗಳು ಅಥವಾ ಯೋಗ ಅತೀಂದ್ರಿಯ ಯೋಗದ ಅವುಗಳೆಲ್ಲ ನಾವು ತ್ಯಜಿಸ್ಬೇಕು. ಹೇಗೆ ಸರಳವಾಗಿ ಕೃಷ್ಣನನ್ನ ನಾವು ತೃಪ್ತಪಡಿಸುವುದು ಅದು ನಮ್ಗೆ ಅಂದ್ರೆ ಮುಖ್ಯ ಆಗ್ತದೆ. ಸರಳವಾಗಿ ಭಗವಂತ ಹೇಳ್ತಾರಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಭಗವದ್ಗೀತೆಯಲ್ಲಿ ಭಗವಂತನೇ ಎಲ್ಲವನ್ನ ಕೊಟ್ಟಿದ್ದಾರೆ. ಭಗವಂತಗೆ ಹೂ ಬೇಕಾ, ಇಲ್ಲ, ಭಗವಂತಗೆ ನೀರ್ ಬೇಕಾ, ಎಲ್ಲವನ್ನ ಅವರೇ ಕೊಟ್ಟಿದ್ದಾರೆ, ಎಲ್ಲದರ ಒಡೆಯ. ಯಾಕೆ ಅವ್ರು ಹೇಳ್ತಾ ಇದ್ದಾರೆ ನಾವು ಶುದ್ಧವಾಗಿ ಹೋಗ್ಬೇಕು ಅಂತ, ಭಗವಂತನೇ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಬಟ್ ನಾವೇನ್ ಮಾಡ್ತಿದೀವಿ, ಅನುಕೂಲದ ಬದಲು ಅನಾನುಕೂಲಕ್ಕೆ ಹೋಗ್ತಾ ಇದೀವಿ. ಅದೇ ನಮ್ಮ ಎಲ್ಲರ ಗುಣ ಅಂತ ನಾವು ಇಲ್ಲಿ ಯೋಚಿಸ್ಬೋದು. ಅಂದ್ರೆ ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ಭಗವಂತನನ್ನ 5 ನಿಮಿಷನ 10 ನಿಮಿಷ ಅಥವಾ ನಾವು ಅಂದ್ರೆ ಭಗವಂತನ ಒಂದು ಸ್ವಲ್ಪ ಆದ್ರೂ ಕೂಡ, ಹೌದಲ್ಲ ನಾವ್ ಯಾಕೆ ಹೀಗೆ ಇದ್ದೀವಿ, ನಾವ್ ಏನ್ ಮಾಡ್ತಾ ಇದ್ದೀವಿ, ಹೌದು ನಾವೆಲ್ಲ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ, ಏನಕ್ಕೆ, ನೆಕ್ಸ್ಟ್ ಮುಂದಕ್ಕೆ ಏನು ಅನ್ನೋದು ಒಂದು ಸಲ ನಾವು ಅದನ್ನ ಯೋಚನೆ ಮಾಡುವ ವ್ಯವಧಾನ ಕೂಡ ನಮ್ಗೆ ಇಲ್ಲ. ಯಾಕಂದ್ರೆ ನಾವು ಓಡ್ತಾ ಇದೀವಿ ಯಾವ್ದ್ರಿಂದ, ಭೌತಿಕದಿಂದ ಓಡ್ತಾ ಇದೀವಿ. ಸಿಕ್ಲಿಲ್ಲ, ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಆದ್ರೆ ಯಾವಾಗ ಅದು ನಿಲ್ತದೆ, ಅದು ಅಂದ್ರೆ ಆ ತೊಡಿತ ಶಾಂತವಾಗಿ ಕುತ್ಕೊಂಡಾಗ ನಮ್ಗೆ ಸ್ವಲ್ಪ ಆದ್ರೂ ಯೋಚನೆ ಬರ್ತದೆ ಅಲ್ವಾ. ನಾವು ಕೃಷ್ಣನನ್ನ ಪೂಜಿಸಲು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ಬೇಕಾಗಿಲ್ಲ ಅಲ್ವಾ. ಭೌತಿಕ ಜಗತ್ತಿನಲ್ಲಿ ನಾವು ಗುರುತಿಸಲು ಅಂದ್ರೆ ದೊಡ್ಡ ಅಂದ್ರೆ ನಾವು ಕೃಷ್ಣನ ಪೂಜಿಸಕ್ಕೆ ಯಾವುದೇ ರೀತಿಯಲ್ಲಿ ನಾವು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ಬೇಕಾಗಿಲ್ಲ, ನಾವು ಸರಳವಾಗಿ ಮಾಡ್ಬೋದು ಅಲ್ವಾ. ನೋಡಿ, ಹರೇ ಕೃಷ್ಣ ಮಂತ್ರ ಹೇಳಕ್ಕೆ ನಮ್ಗೆ ಏನಾಗ್ತದೆ, ಕುತ್ಕೊಂಡು ಯಾಕೆ ಹೇಳಿ, ನಮ್ಮ ಮನಸ್ಸು ಒಯ್ದಾಡ್ತದೆ, 2 ಗಂಟೆ ಕುತ್ಕೋಬೇಕು, ನಾವ್ ಹೇಗ್ ಮಾಡ್ಬೇಕು, ಭಗವಂತ ಸರಳವಾಗಿ ಕೊಟ್ಟಿದ್ದಾನೆ. ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿ ನಾವ್ ಏನಾದ್ರೂ ನಾವು ಗುರುತಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ದೊಡ್ಡ ಸಾಧನೆ ಮಾಡ್ಬೇಕು. ಆಗ ಮಾತ್ರ ಅವ್ರು ಇವ್ರೊಂದು ಕಂಪನಿಯ ಮ್ಯಾನೇಜರ್, ಇವ್ರೊಂದು ಶಾಲೆ ಪ್ರಿನ್ಸಿಪಲ್. ಯಾಕೆ, ಅದು ಬೆಳಗ್ಗಿಂದ ಅವನು ಅಂದ್ರೆ ಸಣ್ಣದಿಂದ ಓದಿ ಅವನು ತುಂಬಾ ಹೆಸರು ಗಳಿಸಿರ್ಬೇಕು. ಆಗ ಮಾತ್ರ ಅವನಿಗೆ ಒಂದು ಏನ್ ಸಿಗ್ತದೆ, ಒಂದು ಸ್ಥಾನ ಸಿಗ್ತದೆ. ಆದ್ರೆ ನಮ್ಮ ಭಗವಂತನನ್ನ ಪೂಜಿಸ್ಲಿಕ್ಕೆ ನಮ್ಗೆ ಏನು ದೊಡ್ಡ ಕಾರ್ಯ ಮಾಡ್ಬೇಕಾಗಿಲ್ಲ ಅಲ್ವಾ. ಆದ್ರೆ ಈ ಸಣ್ಣ ಇದ್ರಲ್ಲಿ ನಮ್ಗೆ ಭಗವಂತ ನಮ್ಗೆ ಇಷ್ಟು ಅವಕಾಶವನ್ನ ಕೊಟ್ಟಿದ್ದಾರೆ. ನಮ್ಮ ನಿಜವಾದ ಸಾಧನೆ ಅದನ್ನ ಮಾಡ್ಬೇಕಾಗಿರೋದು ಬದಲು ನಾವೇನ್ ಮಾಡ್ತಾ ಇದೀವಿ, ಓಡ್ತಾ ಇದೀವಿ ಎಲ್ಲಿ, ಭೌತಿಕ ಜಗತ್ತಿನಲ್ಲಿ ಹಿಂದೆ ನಾವು ಓಡ್ತಾ ಇದೀವಿ ಅಲ್ವಾ. ಎಲ್ಲರೂ ನಾವು ಏನು ಶಾಶ್ವತ ಅಲ್ಲ, ನಾವೇನ್ ಇದ್ರಿಂದ ಓಡ್ತಾ ಇದೀವಿ ಶಾಶ್ವತ ಅಲ್ಲ, ನಾವು ಓಡ್ತಾ ಇದೀವಿ ಅಲ್ವಾ. ಆದ್ರೆ ಭಗವಂತ ಹೇಳ್ತಾರೆ, ಅವ್ರು ಸರಳವಾಗಿ ಕೊಟ್ಟಿದ್ದಾರೆ ನಮಗೆ. ಆದ್ರೆ ಭಗವಂತನನ್ನ ನಾವು ಸರಳವಾಗಿ ಮಾಡಿದ್ರೆ ಅದು ಮಾತ್ರ ಭಗವಂತಗೆ ತೃಪ್ತಿ ಸಿಗ್ತದೆ. ನೀವು ಭಗವಂತಗೆ ಐಶ್ವರ್ಯ ಕೊಡಿ, ನೀವು ಭಗವಂತಗೆ ತುಂಬಾ ಕುತ್ಕೊಂಡು ಪೂಜೆ ಮಾಡಿ ಇದು ಮಾಡಿ ಅಲ್ಲ. ಭಗವಂತ ಸರಳವಾಗಿ ಹೇಳ್ತಿದ್ದಾರೆ ಏನಂತಂದ್ರೆ, ನೀನ್ ಒಂದು ಸಲ ನೋಡು, ನಿನ್ನ ಸ್ವರೂಪವನ್ನ ನೋಡು ಅಂತ ಅಲ್ವಾ. ಈ ಎಲ್ಲದರಿಂದ ನಮ್ಗೆ ಗೊತ್ತಾಗ್ತದೆ ಭಗವಂತನನ್ನ. ಈ ಭಕ್ತಿ ರಸಾಮೃತ ಸಿಂಧು ನಮ್ಗೆ ಅವ್ರು ಕೊಟ್ಟಿರೋದು ಯಾಕೆ ಅಂತಂದ್ರೆ, ಭಗವಂತನ ಶುದ್ಧ ಭಕ್ತಿ ಸೇವೆ ಮಾಡ್ತಾ ನಾವು ಹೇಗ್ ಹೋಗ್ಬೇಕು ಅನ್ನೋದನ್ನ ನಾವು ಕೊಟ್ಟಿದ್ದೇವೆ ಅಲ್ವಾ. ಅದೇ ರೀತಿ ನಾವು ನೋಡಿ, ಭಗವಂತ ಎಷ್ಟು ಕರುಣಾಮಯ ಅಲ್ವಾ. ನಾವು ನೋಡ್ಬೋದು, ಏನು ಕೊಟ್ರು ಅಲ್ಲ, ನಾವು ಒಂದು ನಿಮಗೆ ಗೊತ್ತಿರ್ಬೋದಲ್ವಾ, ನಮ್ಮ ವಿದುರನ ಮನೆಗೆ ಮತ್ತೆ ದುರ್ಯೋಧನ ಮನೆಗೆ ನಮ್ಮ ಕುರುಕ್ಷೇತ್ರ ನಡೆಯುವ ಸಂದರ್ಭದಲ್ಲಿ ಅವ್ರು ಹೋಗ್ತಾರೆ. ಆಗ ಇವನು ದುರ್ಯೋಧನ ತುಂಬಾ ಭೃಷ್ಟನ ಭೋಜನವನ್ನ ಅವನು ತಯಾರು ಮಾಡಿರ್ತಾನೆ. ಆದ್ರೆ ಕೃಷ್ಣ ಹೋಗಿದ್ದು ಎಲ್ಲಿಗೆ,
ವಿದುರನ ಮನೆಗೆ. ಅಲ್ಲಿ ಏನು ಇರ್ಲಿಲ್ಲ. ಅವರ ಹೆಂಡತಿ ವಿದುರಾಣಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಕೃಷ್ಣ ಬಂದ ದೇವೋತ್ತಮ ಪರಮ ಪುರುಷ ಅಂತ ಬಂದಂತ ಭಕ್ತಿಗೆ ಅವಳಿಗೆ ಏನು ಮಾಡಕ್ಕಾಗದೆ ಏನ್ ಮಾಡ್ತಾರೆ ಅಂದ್ರೆ, ಬಾಳೆಹಣ್ಣು ಇರ್ತದೆ, ಅವಳು ಅವಸರದಲ್ಲಿ ಬಾಳೆಹಣ್ಣ ತೆಗ್ದು ಏನು ಬಾಳೆಹಣ್ಣನ್ನ ಈ ಕಡೆ ಹಾಕಿ ಸಿಪ್ಪೆಯನ್ನು ಭಗವಂತನಿಗೆ ಕೊಡ್ತಾನೆ. ಭಗವಂತ ಪ್ರೀತಿಯಿಂದ ತಗೊಳ್ತಾರೆ. ಯಾಕೆ? ಅಲ್ಲಿ ಭಕ್ತಿ ಇದೆ ಭಗವಂತನಿಗೆ ಅಲ್ವಾ. ನಾವು ಯೋಚಿಸ್ತೀವಿ, ನನ್ಗೆ ಏನು ಇಲ್ಲ, ಅನುಕೂಲ ಇಲ್ಲ, ಪೂಜೆ ಮಾಡ್ಲಿಕ್ಕೆ ಅನುಕೂಲ ಇಲ್ಲ, ಯಾಕೆ ಜಪ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಇಲ್ವಾ? ನಮ್ಗೆ ಕೈ ಕೊಟ್ಟಿದಾರಲ್ಲ ಕೃಷ್ಣ, ನಮ್ಗೆ ಬಾಯಿ ಕೊಟ್ಟಿದ್ದಾರೆ ಕೃಷ್ಣ ಅಲ್ವಾ. ಅದನ್ನ ನಾವು ಏನ್ ಹೇಳ್ತೀವಿ, ಯಾವಾಗನ ನಮ್ಗೆ ಅದಿಲ್ಲ ಇದು ಮಾಡ್ತೀವಿ, ಇದಿದ್ರೆ ಅದು ಮಾಡ್ತೀವಿ ಅಂತ ಹೇಳ್ತಿದೀವಿ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನೀನ್ ದೊಡ್ಡ ಮಾಡಿ ನನ್ನ ಅಡಿಗೆ ಬರ್ಬೇಕು ಅಂತ ಹೇಳಲ್ಲ. ಇದೇ ಭಗವಂತ ನಮ್ಗೆ ಹೇಳೋದು ಅಲ್ವಾ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಪ್ರೀತಿ ಪ್ರೇಮದಲ್ಲಿ ಯಾವ ಭೇದವಿಲ್ಲ ಅಲ್ವಾ. ಹೇಗೆ ನಾವು ಭಕ್ತಿ ಸೇವೆ ಮತ್ತೆ ಅವ್ರು ಎಷ್ಟು ನೋಡಿ, ಗೋವುಗಳ ಜೊತೆ ಭಗವಂತ ಹೇಗಿದ್ರು, ಗೋಪಿಯರ ಜೊತೆ ಹೇಗಿದ್ರು ಅಲ್ಲ, ಪ್ರತಿಯೊಂದರಲ್ಲೂ ಭಗವಂತ ಹೇಗಿರ್ತಾನೆ ಅದನ್ನೇ ತೋರಿಸಿದ್ದಾರೆ ನಮ್ಗೆ. ಭಗವಂತ ಯಾವ ರೀತಿ ಇರ್ತಾರೆ, ಅವರು ಸರಳವಾಗಿರ್ತಾರೆ. ಅವರಿಗೆ ನೋಡಿ, ಸಾಂದೀಪಿನಿಯ ಮುನಿ ಹತ್ರ ಅವರು ಹೋಗಿ ಗುರುಕುಲದಲ್ಲಿ ಅವರು ಹೀಗೆ ಕೈ ಹಿಡಿದು, ಒಂದು ಪಿಕ್ಚರ್ ಇದೆ ನಿಮ್ಗೆ ನೋಡ್ಬೋದು, ನಮ್ಮ ಭಗವದ್ಗೀತೆಯಲ್ಲಿ ತೋರಿಸ್ತಾರೆ ನಿಮ್ಗೆ. ಹೀಗೆ ಕೈ ಹಿಡಿದು ಅವ್ರು ಕುತ್ಕೊಂಡು ಕೇಳ್ತಾರೆ ಅವರು ಪಾಠವನ್ನ. ಯಾಕೆ ಕೇಳ್ತಿದ್ದಾರೆ? ನೀವು ಅದು ಗುರುಗಳ ಹತ್ರ ಹೋಗಿ ಕಲೀರಿ, ಉದ್ಧಾರ ಆಗಿ ಅಂತ ಅಲ್ವಾ. ಅದೇ ರೀತಿ ಗೋವುಗಳ ಜೊತೆ ಚೆನ್ನಾಗಿರ್ತಾರೆ. ಇವತ್ತು ಯಾರು ನಾವು ಗೋವುಗಳನ್ನ ಇದ್ ಮಾಡ್ತಾ ಇದೀವಲ್ವಾ, ಅದೇ ರೀತಿ ಎಷ್ಟು ಉದಾಹರಣೆ ಇದೆ ನಮ್ಗೆ ಅಲ್ವಾ ಭಗವಂತನದು. ಹಾಗೆ ನಾವು ಭಗವಂತನನ್ನ ಪೂಜಿಸ್ತಾ ಹೋಗ್ಬೋದು ಅಲ್ವಾ. ಇದನ್ನು ನಮ್ಗೆ ಹರೇ ಕೃಷ್ಣ. ಮಾತಾಜಿ, ಇಲ್ಲಿ ಪ್ರವೃತ್ತಿ ನಿಶ್ಚಿತ ಕ್ರಿಯೆ, ನಿವೃತ್ತಿ ನೇತ್ಯಾತ್ಮಕ ಕ್ರಿಯೆ ಅಂತ ಹೇಳಿದ್ರಲ್ಲ ಮಾತಾಜಿ. ಪ್ರವೃತ್ತಿ ನಿವೃತ್ತಿ. ಎಸ್ ಮಾತಾಜಿ, ಹೇಳಿ ಮಾತಾಜಿ. ಇದು ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಲ್ವಾ ಮಾತಾಜಿ. ಈಗ ಪ್ರವೃತ್ತಿ ನಿಶ್ಚಿತ ಕ್ರಿಯೆ ಅಂದ್ರೆ ಯಾವಾಗ್ಲೂ ನಾವು ಕೃಷ್ಣನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿರ್ದಿಷ್ಟ ಗುರಿಯನ್ನು ತಲುಪೋದನ್ನ ಪ್ರವೃತ್ತಿ ನಿಶ್ಚಿತ ಕ್ರಿಯೆ ಅಂತ. ಮತ್ತೆ ನಿವೃತ್ತಿ ನೇತ್ಯಾತ್ಮಕ ಕ್ರಿಯೆ ಅಂದ್ರೆ ಹೀಗೆ ಹೇಳ್ಬೋದಾ ಮಾತಾಜಿ? ಅದೇ ನಮ್ಗೇನಾದ್ರು ಕಷ್ಟ ಬಂದಾಗ ನಾವು ಕೃಷ್ಣನ್ ನೆನ್ಸೋದು ಅಂತ, ಇದು ಅರ್ಥ ಆಗಿಲ್ಲ. ಅಂದ್ರೆ ಪ್ರವೃತ್ತಿ ಅಂದ್ರೆ ಮಾತಾಜಿ ಅನುಕೂಲಕರ ಭಗವಂತನಿಗೆ. ಈಗ ನಮ್ಗೆ ಪ್ರವೃತ್ತಿ ಅಂದ್ರೆ ನಮ್ಗೆ ಪ್ರಭುಪಾದವರು ಏನ್ ಹೇಳಿದ್ದಾರೆ, ನಿಯಂತ್ರಕ ತತ್ವಗಳನ್ನ ಅಳವಡಿಕೆ ಮಾಡ್ಬೇಕು. ಏನ್ ಹೇಳಿ ಮಾತಾಜಿ? ಜೂಜಾಡ್ಬಾರ್ದು. 4 ಹೇಳಿ, ನಿಮಗೆ ಗೊತ್ತಲ್ಲ, ಜೂಜಾಡ್ಬಾರ್ದು, ಮದ್ಯಪಾನ ಮಾಡಬಾರ್ದು, ಮತ್ತೆ ಅನೈತಿಕ ಸಂಬಂಧ ಇಟ್ಕೋಬಾರ್ದು, ಮತ್ತೆ ಕುಡಿಬಾರ್ದು ಬೇರೆ ಸಂಬಂಧ. ಹೀಗೆ ಅದೇ ರೀತಿ ಅದನ್ನ ಅಂದ್ರೆ ನಮ್ಗೆ ನಿಯಮವಾಗಿ ಪಾಲಿಸ್ಬೇಕು. ನಾವು ಭಗವಂತನಿಗೆ ಪೂಜಿಸ್ಲಿಕ್ಕೆ ನಿಯಮವನ್ನ ಪಾಲಿಸ್ಬೇಕು. ಈ 4 ನಿಯಂತ್ರಣಗಳನ್ನ ಅಳವಡಿಸಿಕೊಂಡು, ಮತ್ತೆ ಏನ್ ಹೇಳಿದ್ದಾರೆ ಪ್ರಭುಪಾದವರು ಇಸ್ಕಾನಲ್ಲಿ, ಬೆಳಿಗ್ಗೆಯಿಂದ ಒಂದು ಮಂಗಳಾರತಿ ಭಗವಂತನನ್ನ ನೋಡುವುದು, 16 ಜಪವನ್ನ ಮಾಡುವುದು. ಈ ರೀತಿ ನಾವು ಪ್ರವೃತ್ತಿ ಅಂದ್ರೆ ಏನ್ ಹೇಳಿದರೆ ಗುರು ಹಿರಿಯರು ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ ನಾವು ಪ್ರವೃತ್ತಿ ಅಂತ ಕರಿತೇವೆ. ನಿವೃತ್ತಿ ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಏನ್ ಹೇಳಿದ್ರೆ, ನಾನ್ ಮಾಡಿದ್ದೆ ಸರಿ. ಈಗ ನಾವು ಭಗವಂತಗೆ ಹೇಳ್ತಾರೆ, ನಾವು ಭಗವಂತನಿಗೆ ಬೇರೆ ಆಹಾರವನ್ನ ಈರುಳ್ಳಿ ಬೆಳ್ಳುಳ್ಳಿ ವಿತೌಟ್ ಪ್ರಸಾದವನ್ನ ಮಾಡ್ಬೇಕಾಗ್ತದೆ ಅಲ್ವಾ ಮಾತಾಜಿ. ಅದೇ ರೀತಿ ನಾವೇನ್ ಮಾಡ್ತೀವಿ, ಆಗ ನಾನು ಕೂಡ ಭಗವಂತನಿಗೆ ಪ್ರಸಾದ ಇಡ್ತೇವೆ, ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಕೊಡ್ತೇವೆ ಅಲ್ಲ, ಅದು ನಿವೃತ್ತಿ ಆಗ್ತದೆ. ಅಂದ್ರೆ ಅದು ಅನುಕೂಲಕರ ಅಲ್ಲ. ಅಂದ್ರೆ ನಾವು ಭಕ್ತಿ ಇದೆ, ಭಕ್ತಿ ಇಲ್ಲ ಅಂತ ಹೇಳಲ್ಲ. ಭಗವಂತ ಹೇಳ್ತಾರೆ, ನೀನ್ ಏನೇ ಮಾಡಿದ್ರೆ ನಂಗೆ ಖುಷಿ, ಯಾಕಂದ್ರೆ ಭಗವಂತ ಅಷ್ಟು ಕರುಣಾಮಯಿ. ಆದ್ರೆ ನಾವು ಒಂದು ನಿಯಮ ನೀತಿಯಲ್ಲಿ ನಾವು ಮಾಡ್ಬೇಕಂತ ನಮ್ಗೆ ಪರಂಪರೆಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಿವೃತ್ತಿ ಅಂತಾರೆ. ಉದಾಹರಣೆ ಅಂತ ಕೊಟ್ಟಿದ್ರಲ್ಲ ಮಾತಾಜಿ, ರೋಗಗ್ರಸ್ತ ವ್ಯಕ್ತಿಯೊಬ್ಬನು ಇದ್ದು ರೋಗ ಉಲ್ಬಣಿಸದಂತೆ ತಡೆಗಟ್ಟಲು ಔಷಧಿ ಪಥ್ಯಗಳ ಮೇಲೆ ಇರ್ಬೇಕು ಅಂತೇಳಿ. ಎಸ್ ಮಾತಾಜಿ ಅಲ್ವಾ. ಅದು ಈಗ ನಮ್ಗೆ ಹೇಗೆ ರೋಗ ಅಲ್ವಾ, ಅದರಲ್ಲಿ ನೀವು ಇದ್ರಲ್ಲಿ ಇದೆಯಲ್ವಾ ಅದು. ಹಾಗೆ ಈಗ ಅರ್ಥ ಆಯ್ತಲ್ಲ ಮಾತಾಜಿ, ಪ್ರವೃತ್ತಿ ನಿವೃತ್ತಿ ಅಂತ. ಪ್ರವೃತ್ತಿ ಅರ್ಥ ಆಯ್ತು, ನಿವೃತ್ತಿ ಅರ್ಥ ಆಗ್ತಿಲ್ಲ ಮಾತಾಜಿ. ಅದೇ ನಿವೃತ್ತಿ ಅಂತಂದ್ರೆ ಭಗವಂತನಿಗೆ ವಿರುದ್ಧ ಮಾತಾಜಿ, ಮಾಡದೇ ಇರುವಂತದ್ದು. ಈಗ ಅರ್ಥ ಆಯ್ತಾ? ಅಂದ್ರೆ ಈ ಉದಾಹರಣೆ ಯಾಕೆ ಮಾತಾಜಿ ಕೊಟ್ಟಿದ್ದಾರೆ? ರೋಗಗ್ರಸ್ತನಾದ ವ್ಯಕ್ತಿಯೊಬ್ಬನು ತುಂಬಾ ಎಚ್ಚರದಿಂದ ಇದ್ದು ರೋಗ ಉಲ್ಬಣಿಸಿದ ಕೆಳಗಡೆ ಇದೆ ಮಾತಾಜಿ. ಹಲವು ದೃಷ್ಟಾಂತಗಳನ್ನು ಕೊಡಬಹುದು ನೇತ್ಯಾತ್ಮಕ ಚಟುವಟಿಕೆಗಳಿಗೆ ಅಂತೇಳಿ. ನೆಗೆಟಿವ್ ಇದಕ್ಕೆ XX ಅಂತ ಇದೆ ಮಾತಾಜಿ. 20 ಅಂತ ನಾನು ಓದಿದ್ನ ಅದು. ಪ್ರವೃತ್ತಿ ನಿವೃತ್ತಿ ಅಂತ ಇದೆಯಲ್ಲ ಮಾತಾಜಿ, ಅದು ಅರ್ಥ ಆಗಿಲ್ಲ. ಎಲ್ಲಿ ಯಾವತ್ ಪೇಜ್ ಅದು? ಲಾಸ್ಟ್ ಪ್ಯಾರಾದಲ್ಲಿ ಮುಂದಕ್ಕ ಮೊದಲನೇ ಚಾಪ್ಟರ್ ಅಲ್ಲ, ಪೀಠಿಕೆನಲ್ಲೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, 20ನೇ ಪುಟ ಮಾತಾಜಿ, ಅದು XX ಅಂತ ಇದೆ ನೋಡಿ ಮಾತಾಜಿ. ಫಸ್ಟ್ ಪ್ಯಾರಾ. ಒಂದ್ ನಿಮಿಷ ಪ್ರಭುಜಿ, ನಾನು ನೋಡ್ತಿದ್ದೇನೆ ಪ್ರಭುಜಿ, ಹೇಳ್ತೇನೆ.
ಪೀಠಿಕೆಯಲ್ಲಿಯಾ ಪ್ರಭುಜಿ? ಹೌದು ಮಾತಾಜಿ, ಪೀಠಿಕೆಯಲ್ಲಿ 4ನೇ ಪುಟ ಮಾತಾಜಿ, ಫ್ರಂಟ್ ಬ್ಯಾಕ್ ಇದೆಯಲ್ಲ 4ನೇ ಪುಟ ಮಾತಾಜಿ. 4. ಓಕೆ. ಪ್ರವೃತ್ತಿ ನಿವೃತ್ತಿ ಅಂತ ಇದೆಯಲ್ಲ ಮಾತಾಜಿ, ಅದ್ರ ಕೆಳಗಿದೆ. ರೋಮನ್ ನಂಬರ್ 20 ಮಾತಾಜಿ. ಹಾ, ರೋಮನ್ ನಂಬರ್ ಅಲ್ಲಿ 20 ನಂಬರ್ 20 ಇದೆ ನೋಡಿ. ಅಲ್ಲ ಮಾತಾಜಿ, ಪೀಠಿಕೆನಲ್ಲಿ XX ಅಂತ ಇದೆ ನೋಡಿ ಮಾತಾಜಿ. ಗೊತ್ತಾಯ್ತು ಪ್ರಭುಜಿ. ಗೊತ್ತಾಯ್ತು ಮಾತಾಜಿ. ಅದು ಸರಿ ಇಲ್ಲಿದೆಯಲ್ಲ. ಈ ಬಗೆಯ ಕಾರ್ಯಗಳನ್ನ ಸಂಸ್ಕೃತ ಭಾಷೆಯಲ್ಲಿ ಪ್ರವೃತ್ತಿ ನಿಶ್ಚಿತ ಕ್ರಿಯೆ ಹಾಗೂ ನಿವೃತ್ತಿ ನೈತಾತ್ಮಕ ಕ್ರಿಯೆ ಎಂದು ಕರೆಯುತ್ತಾರೆ ಅಲ್ವಾ? ಇದೇ ಹೇಳ್ತಿರೋದು ಮಾತಾಜಿ. ಉದಾಹರಣೆಗೆ, ರೋಗಗ್ರಸ್ತನಾದ ವ್ಯಕ್ತಿಯೊಬ್ಬನು ತುಂಬಾ ಎಚ್ಚರದಿಂದಿದ್ದು. ನೋಡಿ, ರೋಗ ಅದು ಅರ್ಥ ಆಯ್ತು, ಅದರ್ಥ ಆಗ್ಲಿಲ್ಲ ಅಂತನಾ ಮಾತಾಜಿ ನೀವ್ ಹೇಳ್ತಿರೋದು? ಉದಾಹರಣೆ ಅರ್ಥ ಆಗ್ಲಿಲ್ಲ ಮಾತಾಜಿ, ಉದಾಹರಣೆ ಕೊಟ್ಟಿದ್ರು ನೋಡಿ. ಅಲ್ಲಿ ಹೇಳ್ತಾರೆ ಮಾತಾಜಿ, ಈಗ ನಿಮ್ಗೆ ಒಂದೇ ನಾನು ಹೇಳ್ತೀನಿ. ಪ್ರವೃತ್ತಿ ಅಂತಂದ್ರೆ ಏನಂತಂದ್ರೆ ಸಕಾರವಾಗಿ ಭಗವಂತನನ್ನ ಪೂಜಿಸೋದು. ನಿವೃತ್ತಿ ಅಂದ್ರೆ ಮಾಡ್ಬಾರದನ್ನ ಮಾಡೋದು ನಾವು. ಒಂದು ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅಂದ್ರೆ ಮಾತಾಜಿ, ಪ್ರವೃತ್ತಿ ಅಂದ್ರೆ ಭಗವಂತನಿಗೆ ಅನುಕೂಲ ಮಾಡೋದು. ಇದು ನಿವೃತ್ತಿ ಅಂದ್ರೆ ನಾವು ಮಾಡ್ಬಾರ್ದನ್ನ ಮಾಡೋದು. ಅಂದ್ರೆ ಭಗವಂತನಿಗೆ ವಿರುದ್ಧವಾಗಿ ನಾವು ಮಾಡೋದಂತ ನಾವು ಯೋಚಿಸ್ಬೋದು. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮಾತಾಜಿ. ಇಸ್ಕಾನ್ಗೆ ಬೆಳಗ್ಗೆಯಿಂದ ನಮ್ಗೆ ಏನು ಪ್ರವೃತ್ತಿಗೆ ಹೇಳ್ತಾ ಇರೋದು, ಸಂಜೆ ತನಕ ನಾವು ಏನೆಲ್ಲ ಸಾಧನ ಮಾಡ್ತಾ ಇದೀವಿ ಪ್ರಭುಪಾದ ಅವರು ಪಟ್ಟಿ ಕೊಟ್ಟಿದ್ದಾರೆ ಅಲ್ವಾ? ಅದೇ ರೀತಿ ನಾವು ಮಾಡ್ತಾ ಇದೀವಿ. ಅದೇ ರೀತಿ ನಿವೃತ್ತಿ ಅಂದ್ರೆ ಸಕಾರಾತ್ಮಕ ಕ್ರಿಯೆಗಳನ್ನ ಬಿಡ್ಬೇಕು ನಾವು. ಅಂದ್ರೆ ಇದೆಲ್ಲ ಮಾಡಲ್ಲ ನಾವು ಮಾತಾಜಿ. ಇದು ಯಾವಾಗಲೂ ಭಗವಂತನಿಂದ ನಮ್ಮನ್ನ ದೂರ ಮಾಡ್ತದೆ. ಇದು ನಿವೃತ್ತಿ ಅಂದ್ರೆ ಏನಂತಂದ್ರೆ, ನಾವು ಈಗ ಪ್ರಭುಪಾದವರು ಹೇಳ್ತಾರೆ ನಮ್ಗೆ, ಪ್ರವೃತ್ತಿ ಅಂತಂದ್ರೆ ಆ ಚಟುವಟಿಕೆಯನ್ನ ಮಾಡ್ಬೇಕು ನಾವು. ಈ ಚಟುವಟಿಕೆಯನ್ನ ಮಾಡದಿರುವಂತದ್ದೇ ನಿವೃತ್ತಿ. ಆಗ ಈ ನಿವೃತ್ತಿ ಮಾಡದಿದ್ರೆ ನಾವು ಭಗವಂತನಿಂದ ದೂರ ಹೋಗ್ತೀವಿ ಮಾತಾಜಿ. ಅದಕ್ಕೆ ನಮ್ಗೆ ಉದಾಹರಣೆ ಯಾರನ್ನ ಕೊಟ್ಟಿದ್ರು ನೆನಪಿದ್ಯಾ? ಓದಿದ್ದ ಹೇಳಿದ್ನಲ್ಲ, ನಿಮಗೆ ಹೇಳ್ತೀನಿ ಮತ್ತೆ. ಯಾರನ್ನ ಕೊಟ್ಟಿದ್ರು ಹೇಳಿ ಕೆಳಗಡೆ? ಕಂಸ, ರಾವಣ, ಅರ್ಥ ಆಯ್ತಾ? ಹಿರಣ್ಯಕಶಿಪು. ಅರ್ಥ ಆಯ್ತಾ ಮಾತಾಜಿ? ಇವಾಗ ನಿವೃತ್ತಿ ಅಂದ್ರೆ ಸಕಾರಾತ್ಮಕ ಕ್ರಿಯೆಗಳನ್ನ ನಾವು ಮಾಡದೇ ಇರುವುದು. ಸಕಾರಾತ್ಮಕ ಅಂದ್ರೆ ಏನು? ಭಗವಂತನಿಗೆ ಹತ್ತಿರ ಆಗುವಂತಹ ಕ್ರಿಯೆಗಳನ್ನ ಮಾಡೋದು. ಅದೇ ಇದು ಉದಾಹರಣೆ ಅರ್ಥ ಆಗ್ಲಿಲ್ಲ. ರೋಗಗ್ರಸ್ತ ತುಂಬಾ ರೋಗ ಉಲ್ಬಣಿಸದಂತಲೇ ತಡೆಗಟ್ಟಲು ಔಷಧಿ ಪಥ್ಯಗಳ ಮೇಲೆ ಇರ್ಬೇಕು ಅಂತ ಹೇಳಿದ್ರಲ್ಲ. ನೋಡಿ, ಉದಾಹರಣೆಗೆ ರೋಗಗ್ರಸ್ತನಾದ ಪ್ರತಿಯೊಬ್ಬನು ತುಂಬಾ ಎಚ್ಚರದಿಂದ ಇರ್ಬೇಕು. ನಂಗೆ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಈಗ ನಮಗೆ ಶುಗರ್ ಬಂದಿದೆ ಮಾತಾಜಿ, ಶುಗರ್ ಬಂದಿದೆ. ಶುಗರ್ ಅನ್ನ ತಡೆಗಟ್ಲಿಕ್ಕೆ ನಾವು ಶುಗರ್ ತಿನ್ಬೇಕಾ ಬೇಡವಾ? ತಿನ್ಬಾರ್ದು. ಇದು ತಡೆಗಟ್ಟುವಿಕೆ ಅಲ್ವಾ? ಎಚ್ಚರದಿಂದ ಇರ್ಬೇಕು ನಾವು. ಶುಗರ್ ಬರುವ ಮೊದಲು ನಾವು ಏನ್ ಮಾಡ್ಬೇಕು ಮಾತಾಜಿ? ನಮಗೆ ಸೂಚನೆ ಸಿಕ್ಕಿದೆ, ನಂಗೆ ಶುಗರ್ ಇದೆ, ಇಷ್ಟು % ಇದೆ, ಸೂಚನೆ ಸಿಕ್ಕಿದೆ. ಆಗ ಏನ್ ಮಾಡ್ಬೇಕು ನಾವು? ಪತ್ತೆ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ರೋಗಗ್ರಸ್ತ ಪ್ರತಿಯೊಬ್ಬನು ತುಂಬಾ ಎಚ್ಚರದಿಂದಿರ್ಬೇಕು. ನಮಗೆ ಶುಗರ್ ಬರೋದ್ರಿಂದ ಎಚ್ಚರದಿಂದಿರಲು ಆ ರೋಗ ಹೆಚ್ಚಾಗಬಾರ್ದು ನಮಗೆ ಅಲ್ವಾ? ಉಲ್ಬಣಿಸದಂತಂದ್ರೆ ಏನಂದ್ರೆ ಆ ರೋಗ ಹೆಚ್ಚಾಗ್ಬಾರ್ದು. ಅದನ್ನ ತಡೆಗಟ್ಟಲು ಔಷಧಿ ಪಥ್ಯಗಳ ಮೇಲಿರಬೇಕು. ಯಾಕೆ ಔಷಧಿ ತಗೊಳ್ಬೇಕು ನಾವು ಮಾತಾಜಿ? ಗೊತ್ತಾಯ್ತಾ ಈಗ? ಅದು ನೇತ್ರಾತ್ಮಕ ಚಟುವಟಿಕೆ ಹೆಂಗಾಗುತ್ತೆ ಅಂತ ನನಗೆ ಅರ್ಥ ಆಗಿಲ್ಲ. ಸಾರಿ ಮಾತಾಜಿ, ನಾನು ಜಾಸ್ತಿ ಕೇಳಿದ್ರೆ. ಸರಿ, ಇಲ್ಲ ನನಗೂ ಅರ್ಥ ಆಗ್ಬೇಕು ಮಾತಾಜಿ. ಓದು ಅಂದ್ರೆ ನಿಮ್ಗೆ ಏನ್ ಹೇಳ್ತಿರೋದು ಹೇಳಿ? ಅಂದ್ರೆ ಉದಾಹರಣೆ ಕೊಟ್ಟಿದಾರಲ್ಲ, ಅದು ನೇತ್ಯಾತ್ಮಕ ಚಟುವಟಿಕೆಗೆ ಹಲವು ದೃಷ್ಟಾಂತಗಳನ್ನು ಕೊಡ್ಬೋದು ಅಂತೇಳಿ ಇದನ್ನ ಕೊಟ್ಟಿದಾರಲ್ಲ ಮಾತಾಜಿ. ಅದೇ ಈ ಔಷಧಿ ಪಥ್ಯಗಳ ಮೇಲಿರ್ಬೇಕು ಅಂದ್ರೆ ಅವ್ರು ಹೇಳ್ತಿದ್ದಾರೆ. ನನಗೆ ಅರ್ಥ ಆಗೋ ಪ್ರಕಾರ ಹೇಳ್ತೀನಿ ಮಾತಾಜಿ. ನೆಕ್ಸ್ಟ್ ಮುಂದೆ ಬೇಕಿದ್ರೆ ನಾನು ಪ್ರಭು ಕೇಳಿ ನಿಮ್ಗೆ ಹೇಳ್ತೀನಿ. ನನ್ಗೆ ಅರ್ಥ ಆಗಿರೋ ಪ್ರಕಾರ ನಾವ್ ಇವಾಗ ಪ್ರವೃತ್ತಿ ಅಂತಂದ್ರೆ ಏನಂದ್ರೆ, ಇಲ್ರೆಡಿ ನಿಮಗೆ ಗೊತ್ತಾಗಿದೆ. ಈ ನೈತಾತ್ಮಕ ಚಟುವಟಿಕೆ ಅಂದ್ರೆ ನಮಗೆ ಹಲವು ದುಷ್ಟಾಂತಗಳನ್ನ ಕೊಡ್ಬೋದು, ತುಂಬಾ ಕಾರಣವನ್ನ ಕೊಡ್ಬೋದು. ನಾವಿಲ್ಲಿ ಅಂದ್ರೆ ಅವ್ರು ಕಾರಣ ಕೊಡ್ತಾ ಇದ್ದಾರೆ. ನಾವು ಈಗ ಇಸ್ಕಾನಿಗೆ ಬಂದಿದ್ದೇವೆ. ಇಸ್ಕಾನಿಗಿಂತ ಮೊದಲು ನಾವ್ ಹೇಗಿದ್ವಿ? ನಾವು ರೋಗಗ್ರಸ್ತರ ಅಥವಾ ಅಲ್ಲವಾ ಮಾತಾಜಿ? ರೋಗಗ್ರಸ್ತರಲ್ವಾ ನಾವು? ಈಗ ಕೂಡ ಇದ್ದೇವೆ, ಬಟ್ ಸ್ವಲ್ಪ ಉಲ್ಬಣ ಆಗ್ತಾ ಇದೀವಿ. ಅಂದ್ರೆ ಸ್ವಲ್ಪ ಸರಿ ಆಗ್ತಾ ಇದೀವಿ. ಏನು ಆ ರೋಗಗ್ರಸ್ತ ಪಥ್ಯ ಅಂದ್ರೆ ಏನ್ ಮಾತಾಜಿ? ಔಷಧ ಪಥ್ಯಗಳ ಮೇಲಿರ್ಬೇಕು. ಇಲ್ಲಿ ರೋಗಿಗೆ ಪ್ರಭುಪಾದವರು ಕೊಟ್ಟಿದ್ದಾರೆ. ನಮಗೇನ್ ಬೇಕು? ನಮಗೆ ರೋಗ ಬಂದಿದೆ. ಈಗ ಏನು ಐಹಿಕ ರೋಗ ಬಂದಿದೆ. ನಮಗೆ ಏನ್ ಬೇಕು ಮಾತಾಜಿ?
ಔಷಧಿ ಪಥ್ಯಗಳೇ ಬೇಕು ನಮ್ಗೆ. ಯಾವ ಔಷಧಿ ಪಥ್ಯ? ಭಕ್ತಿ ಬೇಕು ನಮ್ಗೆ. ಭಕ್ತಿ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಪ್ರಭುಪಾದವ್ರು. ನಂಗೆ ಅರ್ಥ ಆಗೋ ಪ್ರಕಾರ ನಾನು ಹೇಳ್ತೀನಿ ಅಂದ್ರೆ ಕೆಲವು ಉದಾಹರಣೆ. ಈ ನಿವೃತ್ತಿ ಅಂತಂದ್ರೆ ಈ ಔಷಧಿಗಳನ್ನ ಬಿಡ್ಬಾರ್ದು ನಾವು. ಅಂದ್ರೆ ಅವ್ರು ಹೇಳ್ತಿದಾರೆ ನಿವೃತ್ತಿ ನಾವು ಬಿಡ್ತಾ ಇದೀವಿ, ಪ್ರವೃತ್ತಿ ಮಾಡ್ಬೇಕಂದ್ರೆ ನಾವು ಔಷಧಿ ತಗೊಳ್ಬೇಕು ಮಾತಾಜಿ. ಔಷಧಿ ಪಥ್ಯಗಳನ್ನ ನಾವು ತಗೋಬೇಕು, ಅದೇ ಪ್ರವೃತ್ತಿ. ಅದೇ ನೀವು ಪ್ರತ್ಯಯದಲ್ಲಿ ಇರಲ್ಲ ಅಂದ್ರೆ ನೀವೇನಾಗ್ತೀರಾ? ನಿವೃತ್ತಿ ಆಗ್ತೀರಾ ಮಾತಾಜಿ. ತಗೊಳ್ಳದೆ ಇರೋದು ನಿವೃತ್ತಿ, ತಗೊಳ್ಳೋದು ಪ್ರವೃತ್ತಿ ಅಲ್ವಾ? ಈಗ ನಾವು ಆ ಪ್ರವೃತ್ತಿ ತಗೊಂಡಾಗ ನಮ್ಮ ಕಾಯಿಲೆ ಉಪಶಮನ ಆಗ್ತಾ ಇದೆ ಕ್ರಮೇಣ. ನೀವು ಆ ಕಾಯಿಲೆಗೆ ಔಷಧಿಯನ್ನು ತಗೊಳ್ಳಿಲ್ಲದ್ರೆ ಆ ಕಾಯಿಲೆಯಿಂದ ನೀವು ಏನಾಗ್ತೀರಾ ಮಾತಾಜಿ? ತುಂಬಾ ಸೀರಿಯಸ್ ಆಗ್ತೀವಿ, ಆಮೇಲೆ ಏನಾಗ್ತೀವಿ? ಹೋಗ್ತೇವೆ. ಅದೇ ರೀತಿ ಈ ಉದಾಹರಣೆ ಮೂಲಕ ಪ್ರಭುಪಾದರು ಏನ್ ಹೇಳ್ತಿದ್ದಾರಂದ್ರೆ, ನಮ್ಮ ಐಹಿಕ ರೋಗಗ್ರಸ್ತ, ನಾವಿಗೆ ಈಗ ರೋಗ ಬಂದಿದೆ ನನಗೆ ಅಂತ ತಿಳ್ಕೊಳ್ಳಿ ಅಲ್ಲ, ಬಂದಿದೆ ನಮ್ಗೆ, ಆಯ್ತಾ? ಐಹಿಕ ಅಂತಂದ್ರೆ ನಾವು ಭೋಗದಲ್ಲಿದ್ದೇವೆ ಇಲ್ಲಿ ಮಾತಾಜಿ. ನಮಗೀಗ ಏನು, ನನಗೆ ಆಸೆ, ನನಗೆ ಅದು ಬೇಕು, ನಂಗೆ ಇದು ಬೇಕು, ನಂಗೆ ಈಗ ಇರೋಕ್ಕಿಂತ ಇನ್ನೊಂದು ಮನೆ ಬೇಕು ಅಂತೆಲ್ಲ, ನನ್ಗೆ ಅದು ರೋಗ ಬಂದಿದೆ. ನನಗೆ ಆ ರೋಗ ಅದು ಮುಂದುವರ್ಸ್ಲಿಕ್ಕೆ ಏನ್ ಮಾಡ್ತೀನಿ ನಾನು? ದುಡಿತೀನಿ, ಸಾಕಾಗಲ್ಲ ನನ್ಗೆ ಮಾತಾಜಿ. ಕೊನೆಗೆ ಏನಾಗ್ತದೆ? ತುಂಬಾ ಸಾಲ ಆಗ್ತದೆ. ತುಂಬಾ ಸಾಲ ಆಗಿ ಏನ್ ಮಾಡ್ತೀನಿ ನಾನು ಮಾತಾಜಿ? ಅದಕ್ಕೆ ಕಷ್ಟ ಬರ್ತದೆ. ಎಸ್ ಅಲ್ವಾ? ಈಗ ನಾವು ಐಹಿಕದಲ್ಲಿ ನಾವು ಇದ್ದೇವೆ ನೋಡಿ. ನಮ್ಗೆ ಐಹಿಕ ಇದರಿಂದ ನಮ್ಗೆ ಜಪ ಮಾಡಕ್ ಆಗ್ತಿಲ್ಲ. ನಮಗೆ ಈಗ ಏನ್ ಕೊಟ್ಟಿದ್ದಾರೆ ಪ್ರಭುಪಾದ್ರು, ಇದ್ರಲ್ಲಿ ನಮ್ಗೆ ತುಂಬಾ ದೊಡ್ಡ ರೋಗ ಬಂದಿದೆ. ಯಾವ್ದದು? ಐಹಿಕ ರೋಗ, ಬಯಕೆಯ ರೋಗ, ಸಂಸಾರದ ರೋಗ, ದೇಶದ ರೋಗ. ಅಂದ್ರೆ ರೋಗ ಅಂದ್ರೆ ಹಂಗಲ್ಲ ಹೇಳ್ತಿರೋದು, ನಮ್ಗೆ ನಮ್ಮ ನಾನು ಬರ್ತಾ ಇದೆ ನಮಗೆ. ಅದಕ್ಕೆ ಎಚ್ಚರದಿಂದ ಇರ್ಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಆ ರೋಗ ಜಾಸ್ತಿ ಆಗ್ಬಾರ್ದು ನಮ್ಗೆ. ಈಗ ನಮ್ಗೆ ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ, ಆ ರೋಗಕ್ಕೆ ಔಷಧಿ ಕೊಟ್ಟಿದ್ದಾರೆ. ಆ ಔಷಧಿ ನಾವೇನ್ ಮಾಡ್ಬೇಕು? ಆ ತಡೆಗಟ್ಟಲು ಔಷಧಿ ಪಥ್ಯಗಳ ಮೇಲಿರ್ಬೇಕು. ಆ ಔಷಧಿ ಪಥ್ಯ ಏನಂದ್ರೆ, ನಾವು ಭಗವಂತನ ಶ್ರವಣ, ಕೀರ್ತನ, ಸ್ಮರಣ, ಹರೇ ನಾಮವನ್ನ ಹೇಳ್ಬೇಕು. ಅದರ ಆ ಪಥ್ಯಗಳ ಮೇಲಿದ್ರೆ ನಾವು ಭಗವಂತನಿಗೆ ಅನುಕೂಲಕರವಾಗುವಂತಹ ಪ್ರವೃತ್ತಿ ಚಟುವಟಿಕೆಯನ್ನ ಮಾಡ್ತೇವೆ. ಈ ಔಷಧಿಯನ್ನ ಬಿಟ್ರೆ ನಾವು ಭಗವಂತನಿಂದ ದೂರವಾಗಿ ಅದು ನಿವೃತ್ತಿ ಚಟುವಟಿಕೆ ಆಗ್ತದೆ ಮಾತಾಜಿ. ಈಗ ಓಕೆನಾ ಮಾತಾಜಿ? ಬಟ್ ಅರ್ಥ ಆಗದಿದ್ರೆ ನಾನು ಮತ್ತೆ ಪ್ರಪೋಜಿಗೆ ಕೇಳ್ತೇನೆ. ಅದು ನೆಗೆಟಿವಿಟಿ ಅಂತಾನು ಬರುತ್ತೆ ತಪ್ಪಾಗಿದ್ರೆ ಕ್ಷಮಿಸಿ ಮಾತಾಡಿ, ನಾನು ಜಾಸ್ತಿ ಕೇಳಿದೆ. ಇಲ್ಲ, ನಮಗೆ ಅರ್ಥ ಆಗ್ಬೇಕು ಮಾತಾಜಿ. ಇದು ನಾನೀಗ ತಿಳಿದಿದ್ದೇನೆ, ಬಟ್ ಅದನ್ನ ಮತ್ತೆ ನಾನು ಪ್ರಭು ಅವರಿಗೆ ಕೇಳಿ ಕರೆಕ್ಟ್ ಪ್ರಭು ಏನ್ ಹೇಳಿದ್ರು ಅದೇ ರೀತಿ ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಎರಡು ಆಗ್ತದೆ ನೀವು ಹೇಳಿದಾಗೆ ಮಾತಾಜಿ. ಹೇಳಿ ಅಶೋಕ್ ಮಾತಾಜಿ. ನಿಯತ್ಯಾತ್ಮಕ ಅಂದ್ರೆ ನೆಗೆಟಿವಿಟಿನೂ ಬರುತ್ತೆ ಮಾತಾಜಿ ಇದು. ಎಸ್, ನೆಗೆಟಿವಿಟಿನೂ ಬರ್ತದೆ. ಅದೇ ಮಾತಾಜಿ, ನೈತಾತ್ಮಕ ಚಟುವಟಿಕೆ ಹಲವು ದೃಷ್ಟಾಂತಗಳನ್ನ ಕೊಡ್ಬೋದು ನಾವು ಅಲ್ವಾ? ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ನೆಗೆಟಿವಿಟಿಗೆ ಕನೆಕ್ಟ್ ಮಾಡ್ಬೇಕಾಗ್ತದೆ ನಮ್ಗೆ. ಈಗ ನಮ್ಗೆ ಸಕ್ಕರೆ ಕಾಯಿಲೆ ಬಂದಿದೆ, ನಾವು ಸಕ್ಕರೆಯನ್ನ ತಗೋಬಾರ್ದು ಅಂತ ನಮಗೆ ಗೊತ್ತು ಮಾತಾಜಿ. ಅದಕ್ಕೆ ಆ ಸಕ್ಕರೆಯನ್ನ ಕಾಯಿಲೆಗೆ ತಡೆಗಟ್ಲಿಕ್ಕೆ ನಾವು ಸಕ್ಕರೆ ಕಾಯಿಲೆಗೆ ಏನು ಔಷಧಿ ಕೊಡ್ತಾರೆ ಅದನ್ನ ತಗೊಳ್ಬೇಕು. ನಾವು ಔಷಧಿಯನ್ನ ಬಿಟ್ಟು ಮತ್ತೆ ನಾವು ಸಕ್ಕರೆ ತಗೊಂಡ್ರೆ ಉಲ್ಬಣ ಆಗ್ತದೆ ನಮ್ಗೆ ರೋಗ ಅಲ್ವಾ? ಎರಡು ಕೂಡ ನೀವ್ ಹೇಳ್ತಿರೋ ಪ್ರಕಾರ ನಮ್ಗೆ ಅರ್ಥ ಆಗ್ತದೆ. ಎರಡು ಕೂಡ ಕೊಟ್ಟಿದ್ದಾರೆ ಅಂತಲ್ವಾ? ನಾವ್ ಈಗ ಏನಂದ್ರೆ ಪ್ರವೃತ್ತಿ ನಿವೃತ್ತಿ ಅಂತಂದ್ರೆ ಅಷ್ಟೇ ಅರ್ಥ ಮಾಡ್ಕೋಬೇಕು ಮಾತಾಜಿ. ಈಗ ಪ್ರವೃತ್ತಿ ಅಂದ್ರೆ ಭಗವಂತಗೆ ಅನುಕೂಲಕರವಾದ ಸೇವೆ ಮಾಡ್ಬೇಕಾಗ್ತದೆ. ನಿವೃತ್ತಿ ಅಂದ್ರೆ ಅನುಕೂಲಕ್ಕಲ್ಲ, ಅಂದ್ರೆ ವಿರುದ್ಧ ಅಷ್ಟೇ ಮಾತಾಜಿ. ಅದಕ್ಕೆ ಅವರು ಈ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಮ್ಗೆ ರೋಗ ಬಂದಿದೆ, ನಮ್ಗೆ ಏನು ಭಗವಂತನಿಗೆ ಅನುಕೂಲಕರವಾದ ಐಹಿಕ ರೋಗದಿಂದ ಬಿಡುಗಡೆಗೆ ಅನುಕೂಲಕರವಾದದನ್ನ ನಾವು ಮಾಡ್ಬೇಕು. ಯಾವಾಗ ಭಗವಂತನ ಸ್ಮರಣೆ ಅದನ್ನ ನಾವು ಮಾಡ್ತಿರ್ಬೇಕಾಗ್ತದೆ. ಶ್ರವಣ, ಸ್ಮರಣೆ ಹೀಗೆ ಮಾಡ್ತಾ ಇದ್ರೆ ನಮ್ಗೆ ಭಗವಂತನ ಕಡೆ ಹೋಗಕ್ಕೆ ಆಗ್ತದೆ ಅಂತ ಹೇಳ್ಬೋದು. ಇಷ್ಟು ನಮ್ಗೆ ಕರೆಕ್ಟ್ ಮಾತಾಜಿ ನೀವು ಹೇಳಿದ್ದೀಗ. ಅಷ್ಟೇ ಮಾತಾಜಿ. ಮತ್ತೆ ಇನ್ನು ನಿಮಗೆ ಸತ್ಯವಾಗಿ ಹೇಳ್ತೇನೆ ಅಂದ್ರೆ ಇನ್ನೂ ಸ್ವಲ್ಪ ನಮ್ಗೆ ಅರ್ಥ ಆಗ್ಬೇಕಂದ್ರೆ ನಾನು ಸತ್ಯ ಪ್ರಭು ಅವ್ರನ್ನ ಈಗನೇ ಕೇಳ್ತೀನಿ. ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಪ್ರಭು ಅವರು ಮೇಲಿದ್ದಾರೆ, ಇದು ನಾನು ಕೇಳಿ ಮತ್ತೆ ಹೇಳ್ತೀನಿ ನಿಮಗೆ. ಓಕೆನಾ ಮಾತಾಜಿ? ಹರೇ ಕೃಷ್ಣ. ಇದು ಓಕೆ, ಇಷ್ಟು ಪೀಠಿಕೆ ಮತ್ತೆ ಪ್ರಸ್ತಾವನೆ ಆಗ್ತದೆ. ಮತ್ತೆ ಏನಾದ್ರೂ ಬೇರೆಯವರು ಇದ್ರೆ ಕೇಳ್ಬೋದು, 2 ನಿಮಿಷದಲ್ಲಿ ಹೇಳುವ. ಮತ್ತೆ ಸ್ವಲ್ಪ ಆದ್ರೂ ಮೊದಲನೆಯದು ನಾವು ಒಂದ್ ಸ್ವಲ್ಪ ಆದ್ರೂ ಸ್ಟಾರ್ಟ್ ಮಾಡುವ ಅಂತ ಅಷ್ಟೇ. 3 ಕ್ಲಾಸ್ ಆಯ್ತಲ್ಲ ಇದ್ರದ್ದೇ ಮಾತಾಜಿ. ಏನಾದ್ರೂ ಅರ್ಥ ಆಗ್ಲಿಲ್ಲ ಆದ್ರೆ ಮತ್ತೆ ಹೇಳ್ಬೋದು. ಸ್ಟಾರ್ಟ್ ಮಾಡುವ ಆಗ, ಇನ್ನು ಅರ್ಧ ಗಂಟೆ ಇದೆ. ಹರೇ ಕೃಷ್ಣ. ನೋಡಿ ಇಲ್ಲಿ ನಮ್ಗೆ ಹೇಳ್ತಾರೆ ಶುದ್ಧ ಭಕ್ತಿ ಅಧ್ಯಾಯ 1 ಶುದ್ಧ ಭಕ್ತಿಯ ಸೇವೆಯ ಲಕ್ಷಣಗಳು ಅಂತ ನೋಡ್ಬೋದು. ಹರೇ ಕೃಷ್ಣ. ಇದು
ಅಲ್ಲಿ ಪಾಠಶೆಟ್ಟಿನ ಕಾಣಿದ್ದೆ ನಾವು. ಹರೇ ಕೃಷ್ಣ. ನೋಡಿ, ಇಲ್ಲಿ ಭಕ್ತಿ ಸೇವೆಯ ಲಕ್ಷಣಗಳನ್ನ ನಾವು ನೋಡಬಹುದು. ಆಯ್ತಾ? ಹೇಗೆ ಅಂದ್ರೆ ನಾವು ನೋಡ್ಬೋದು, ಇಲ್ಲಿ ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಅಧ್ಯಾಯ 21 ಶ್ಲೋಕ 12 ಮತ್ತೆ 13 ಕಪಿಲ ಮಹರ್ಷಿಗಳು ತಮ್ಮ ತಾಯಿಗೆ ಉಪದೇಶ ನೀಡುತ್ತಾ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ಹೀಗೆ ಹೇಳ್ತಾರೆ. ನಾವು ಮೊದಲನೆಯ ಬಾರಿಗೆ ಇದನ್ನ ನೋಡ್ಬೋದು, ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ನಮ್ಗೆ ಕಪಿಲ ಮಹರ್ಷಿ ಕಪಿಲ ಅವ್ರು ಹೇಳ್ತಾರೆ, ಕಪಿಲ ದೇವ್ರು ಹೇಳ್ತಾರೆ, ತನ್ನ ತಾಯಿ ದೇಹುತಿಗೆ ಯಾವ ರೀತಿ ನಾವು ಶುದ್ಧ ಭಕ್ತಿ ಮಾಡಬಹುದು ಅನ್ನೋದನ್ನ ನಾವು 3ನೇ ಸ್ಕಂದದಲ್ಲಿ ಭಾಗ 2ರಲ್ಲಿ ನಾವು ನೋಡ್ಬೋದು. ಹೇಗೆ ಅವರು ಭಕ್ತಿ ಮಾಡ್ತಾರೆ ಅನ್ನೋದನ್ನ, ಅಂದ್ರೆ ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾರೆ. ತಾಯೇ, ಯಾರು ನನ್ನ ಶುದ್ಧ ಭಕ್ತರೋ ಮತ್ತು ಯಾರಿಗೆ ಐಹಿಕ ಲಾಭಗಳ ಆಸೆ ಇಲ್ಲವೋ, ನೋಡಿ ಇಲ್ಲಿ ಹೇಳ್ತಾರೆ, ಯಾರು ನನ್ನ ಶುದ್ಧ ಭಕ್ತರು ಮತ್ತು ಯಾರಿಗೆ ಐಹಿಕ ಲಾಭಗಳ ಆಸೆ ಇಲ್ಲವೋ, ಯಾರು ದಾರ್ಶನಿಕ ಮನೋಕಲ್ಪನೆಗಳನ್ನ ತೊಡಗುವುದಿಲ್ಲವೋ ಅಂತವರು ನನ್ನ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ಮನಸ್ಸನ್ನ ನಿಲ್ಲಿಸುತ್ತಾರೆಂದರೆ, ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರಬೇಕೆಂಬುದರ ವಿನ ಬೇರೆಂದು ಅಪೇಕ್ಷೆ ಅವರಿಗಿರುವುದಿಲ್ಲ. ನನ್ನ ಧಾಮದಲ್ಲೇ ಇರಲು ಬೇಡುವುದು ಇಲ್ಲ. ನೋಡಿ, ಅಂದ್ರೆ ಈಗಾಗ್ಲೇ ನಾನು ದಾರ್ಶನಿಕಕ್ಕೆ ನಿಮ್ಗೆ ಹೇಳಿದ್ದೇನೆ. ದಾರ್ಶನಿಕ ಅಂದ್ರೆ ಏನು ಮಾತಾಜಿ? ದಾರ್ಶನಿಕ ಈಗ ಹೇಳಿದೆ, ದೃಢ ನಂಬಿಕೆ, ದೃಢ ಬಲವಾಗಿ ಭಗವಂತನನ್ನ ನಂಬಿಕೆ ಇಡುವುದು ಅಲ್ವಾ? ಅದಕ್ಕೆ ಕಪಿಲ ಮುನಿಯವರು ಹೇಳ್ತಾರೆ, ತನ್ನ ತಾಯಿ, ನಿಮ್ಗೆ ಗೊತ್ತಿರ್ಬೋದು, ದೇಹುತಿ ಹೇಳ್ತಾರೆ, ಅವರು ದೇಹುತಿದ್ದು ನಿಮ್ಗೆ ಭಾಗವತಮಲ್ಲಿ ಮುಂದೆ ಓದ್ಬೋದು. ನೀವು ಓದ್ತಿದ್ದೀರಾ ಕಾಣ್ತದೆ. ಎಲ್ಲರ ಹತ್ರ ಭಾಗವತಂ ಇದೆಯಾ? ಇದೆಯಲ್ಲ, ಓದಿರ್ಬೋದು ನೀವು ಕೂಡ. ನೋಡಿ, ಅದರಲ್ಲಿ ದೇಹುತಿ ಮೊದಲು ಹೇಗೆ ಅವರ ಜೀವನ ಅಂತಂದ್ರೆ, ಮೊದಲು ಅವರು ತನ್ನ ಪತಿಯ ಸೇವೆಯನ್ನ ಮಾಡಿ ಅವರು ತುಂಬಾ ಹೋಗಿರ್ತಾರೆ. ಅಂದ್ರೆ ಅವ್ರ ಶರೀರನೇ ಇರಲ್ಲ, ಹಾಗೆ ಇರ್ತದೆ, ಅಷ್ಟು ಸೇವೆಯನ್ನ ಮಾಡ್ತಾರೆ. ಲಾಸ್ಟಿಗೆ ಆ ಸೇವೆಯನ್ನ ನೋಡಿ ತನ್ನ ಪತಿ ಅವರಿಗೆ ನಿಂಗೆ ಏನ್ ಬೇಕು ಅಂತ ಹೊರವನ್ನ ಕೇಳ್ತಾರೆ. ಆಯ್ತಾ? ಅದಂದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಆಗ ದೇಹುತಿ ಅವರ ಪತಿ ಅವರು ಹೇಳ್ತಾರೆ, ಅವರ ಪತಿ ಏನು ಗೊತ್ತಾ? ಅವರ ಪತಿ ಹೆಸರು ಗೊತ್ತಾ? ಕರ್ದಮ ಮುನಿ. ಕರ್ದಮ ಮುನಿ. ಥ್ಯಾಂಕ್ ಯು ಮಾತಾಜಿ. ಕರ್ದಮ ಮುನಿ ಅವರಿಗೆ ಅಲ್ವಾ? ಆಮೇಲೆ ಅವರ ಸೇವೆಯನ್ನ ನೋಡಿ ಕರ್ದಮ ಮುನಿ ಅವರಿಗೆ ಎಲ್ಲಾ ವ್ಯವಸ್ಥೆ ಮಾಡಿ, ಅವರು ಎಲ್ಲ ಕಡೆ ದೇವಲೋಕ ಎಲ್ಲ ನೋಡಿ, ಸೌಂದರ್ಯ ಎಲ್ಲ ನೋಡಿ ಅವರು ತುಂಬಾ ವಿಸ್ಮಯವಾದಂತಹ ಜೀವನವನ್ನ ಕೊಡ್ತಾರೆ. ನಂತರ ಅವರಿಗೆ ಎಷ್ಟೋ ಮಕ್ಕಳು ಹಾಕ್ತಾರೆ. ಆ ಸಂಸಾರದ ಜೀವನ ಆಗ್ತದೆ. ಲಾಸ್ಟಿಗೆ ಕರ್ದಮ ಮುನಿ ಅವರನ್ನ ಕಪಿಲ ಮುನಿ ಅವರ ಜನ್ಮ ಅಂದ್ರೆ ಭಗವಂತನ ಅವತಾರ ಕಪಿಲ ಮುನಿ ಅಲ್ವಾ? ದೇಹುತಿ ಮತ್ತೆ ಕಪಿಲ ಮುನಿ, ಕರ್ದಮ ಮುನಿ ಅವರ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಅವರು ಹೋಗ್ತಾರೆ. ನಂತರ ಇಲ್ಲಿ ಇವರು ನಮ್ಮ ದೇಹುತಿ ಮತ್ತೆ ಕಪಿಲ ಮುನಿಯ ಸಂವಾದ ನಡೀತದೆ. ಆಗ ತನ್ನ ತಾಯಿಗೆ ಹೇಗೆ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನೋದನ್ನ ಅವರು ಹೇಳ್ತಾರೆ. ಹೇಗೆ ಅಂತಂದ್ರೆ ನೋಡಿ, 12:13ರಲ್ಲಿ ಹೇಳ್ತಾರೆ. ಹೇಗೆ ಅಂತಂದ್ರೆ ನೋಡಿ, ಭಗವತ್ ಅಂದ್ರೆ ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಯಾವಾಗ ಭಗವಂತನನ್ನ ತಮ್ಮ ಹೃದಯದಲ್ಲಿ ಭಗವಂತ ವಾಸಿಸ್ತಾನೆ, ಮತ್ತೆ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿಸುತ್ತದೊಡನೆ ಅಂದ್ರೆ ಯಾವಾಗ ಶುದ್ಧ ಭಕ್ತಿ ಸೇವೆ ಪ್ರಕಟವಾಗ್ತದೆ ಅಂತ ಹೇಳ್ತಾರೆ. ನೋಡಿ, ಭಗವಂತ ಕರ್ದಮ ಮುನಿಗೆ ಕಪಿಲ ದೇವರು ತನ್ನ ತಾಯಿ ದೇಹುತಿಗೆ ಹೇಳ್ತಾರೆ ಶುದ್ಧ ಭಕ್ತಿಯ ಲಕ್ಷಣಗಳನ್ನ. ನಾವು ಇಲ್ಲಿ ಯಾವ ರೀತಿ ಇರ್ತದೆ ಆ ಲಕ್ಷಣ ಶುದ್ಧ ಭಕ್ತರದು ಅಂತ ಅಲ್ಲಿ ಹೇಳ್ತಾರೆ. ಯಾವಾಗ ನಮ್ಮ ಹೃದಯದಲ್ಲಿ ಭಗವಂತ ವಾಸ ಮಾಡ್ತಾರೆ ಶುದ್ಧವಾಗಿ, ನಂತರ ಆ ಗುಣಗಳ ಶ್ರವಣಕ್ಕೆ ಆಕರ್ಷರಾಗ್ತಾರೆ, ಶುದ್ಧ ಭಕ್ತ ಸೇವೆಯು ಆಗ ಪ್ರಕಟವಾಗ್ತದೆ. ಹೇಗೆ ಅಂದ್ರೆ ಗಂಗಾಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿಯುವಂತೆ ಅಂತಹ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ, ಗಂಗಾಜಲವು ಅದರ ಗುಣ ಏನೋ ಸಮುದ್ರಕ್ಕೆ ಹರಿಯುತ್ತದೆ, ಎಲ್ಲಿ ಹೋಗಲ್ಲ ಅಲ್ವಾ? ಅದೇ ರೀತಿ ಭಕ್ತಿಯ ಉತ್ಕರ್ಷ ಹೇಗಿರ್ತದಂದ್ರೆ ಈ ಭೌತಿಕ ಸ್ಥಿತಿಯಿಂದ ಯಾವುದೇ ರೀತಿಯ ವಿಚ್ಛಿನ್ನವಾಗದೆ ಪರಮ ಪ್ರಭುವಿನತ್ತ ಪ್ರವೇಶಿಸುತ್ತದೆ. ಇದನ್ನೇ ಏನ್ ಹೇಳ್ತಾರೆ ನೋಡಿ, ನಾವು ಭೌತಿಕದಲ್ಲಿ ಇದ್ರೂ ಕೂಡ ಭೌತಿಕದಲ್ಲಿ ಎಲ್ಲ ನಾವು ಇರ್ತೇವೆ, ಆದ್ರೆ
ಅವರ ಮನಸ್ಸು ಮತ್ತೆ ಅವರ ಚಿತ್ತ ಎಲ್ಲಿರ್ತದೆ, ಭಗವಂತನಡೆಗಿರ್ತದೆ ಅನ್ನೋದನ್ನ ತನ್ನ ತಾಯಿಗೆ ನಮ್ಮ ಕಪಿಲ ಮುನಿ ದೇವರು ಹೇಳ್ತಿದ್ದಾರೆ. ಹೇಗೆ ಅಂತಂದ್ರೆ ನೋಡಿ, ಮತ್ತೆ ಹೇಳ್ತಾರೆ, ಶುದ್ಧ ಭಕ್ತನು ಯಾವಾಗಲೂ ಈ 5 ಲಕ್ಷಣ ಹೇಳ್ತಾರೆ. ಅಂದ್ರೆ ಭಗವಂತನದನ್ನ ಅವ್ರು ಮುಂದೆ ಮುಂದೆ ನಾವು ನೋಡ್ಕೊಂಡು ಹೋಗ್ಬೋದು. ಈ ಸಾಲುಕ್ಯ, ಸಾಷ್ಟಿ, ಸಾಮೀಪ್ಯ, ಇದರ ಏಕತ್ವ, ಯಾವುದೇ ಬಗೆಯ ಮೋಕ್ಷವನ್ನ ಅವರು ಬಯಸಲ್ಲ ಶುದ್ಧ ಭಕ್ತರು. ಅವರು ಯಾವಾಗಲೂ ಭಗವಂತನ ಸೇವೆ ಮಾತ್ರ ಬಯಸ್ತಾರೆ. ಶುದ್ಧ ಅಂದ್ರೆ ನೀವು ನೆನ್ಪಿಡ್ಕೋಬೇಕು, ಶುದ್ಧ ಭಕ್ತಿಯ ಲಕ್ಷಣಗಳಂದ್ರೆ ಏನು ಅಂದ್ರೆ ಒಂದು ಸಂಕ್ಷಿಪ್ತವಾಗಿ ಅವರು ಕೊಟ್ಟಿದ್ದಾರೆ ಇಲ್ಲಿ, ಆಮೇಲೆ ನಮ್ಗೆ ಅದು ಮುಂದೆ ಮುಂದೆ ಬರ್ತದೆ. ಹೇಗೆ ಅಂತಂದ್ರೆ ಶುದ್ಧ ಭಕ್ತರು ಭಗವಂತನನ್ನ ಹೇಗೆ ಶುದ್ಧವಾಗಿ ಪ್ರೀತಿಸ್ತಾರೆ, ಪ್ರೇಮಿಸ್ತಾರೆ ಅಂತಂದ್ರೆ ಅವರು ಸಾಲುಕ್ಯ ಅಂತಂದ್ರೆ ನಿಮಗೆ ಮುಂದೆ ಮುಂದೆ ನಾನು ಹೇಳ್ತೇನೆ ಮುಂದಿನ ಕ್ಲಾಸದಲ್ಲಿ. ಅಂದ್ರೆ ಅವರು ಮುಕ್ತಿಯನ್ನು ಕೂಡ ಬರೋದು, ಈ 5 ಮುಕ್ತಿ ಇರ್ತದೆ. ಯಾವುದು? ಸಾಲುಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಥವಾ ಏಕತ್ವಗಳಂತ ಈ ಮೋಕ್ಷದ ಸಾಧನೆಯನ್ನು ಕೂಡ ಯಾರು ಶುದ್ಧ ಭಕ್ತಿ ಅವರು ಭಕ್ತಿ ಸೇವೆಯನ್ನ ಮಾಡುವಂತಹ ಅವರು ಬಯಸಲ್ಲ ಅಂತ ಹೇಳ್ತಾರೆ ಶುದ್ಧ ಭಕ್ತರು. ಯಾಕೆ ಅಂತಂದ್ರೆ ಅವರಿಗೆ ಭಗವಂತನ ಸೇವೆ ಮಾತ್ರ ಅವರಿಗೆ ಇಚ್ಛೆ. ಅವರು ಏನ್ ಗೊತ್ತಾ, ಅವರು ಕೃಷ್ಣನ ಧಾಮದಲ್ಲಿ ಕೂಡ ಇರಲು ಇಚ್ಛೆ ಪಡುವುದಿಲ್ಲ ಅವರು. ಹೇಗೆ ಅಂತಂದ್ರೆ ಈಗ ನಾವು ನೋಡ್ಬೋದು ಅಲ್ವಾ, ನೋಡಿ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಅಲ್ವಾ, ಯಾರು ನನ್ನ ಶುದ್ಧ ಭಕ್ತರು ಮತ್ತು ಯಾರಿಗೆ ಐಹಿಕ ಲಾಭಗಳ ಆಸೆ ಇಲ್ಲವೋ, ಯಾರು ದಾರ್ಶನಿಕ ಮನೋಕಲ್ಪಗಳನ್ನ ತೊಡಗುವುದಿಲ್ಲವೋ ಅಂತವರು ನನ್ನ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ಮನಸ್ಸನ್ನು ನಿಲ್ಲಿಸುತ್ತಾರೆ ಅಂದರೆ ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರಬೇಕೆಂಬುದರ ವಿನ ಬೇರೊಂದು ಅಪೇಕ್ಷೆ ಅವರಿಗಿರುವುದಿಲ್ಲ, ನನ್ನ ಧಾಮದಲ್ಲಿ ಇರಲು ಬೇಡುವುದಿಲ್ಲ. ಅದೇ ಆ ಶ್ಲೋಕದಲ್ಲಿ ಅವರು ಹೇಳ್ತಾರೆ ನೋಡಿ. ಅವರು ತನ್ನ ಧಾಮದಲ್ಲಿ ಕೂಡ ಅವರು ಬಯಸಲ್ಲ. ಹೈತುಕಿ ಅಪ್ರತಿಹ ಅಂತ ಹೇಳ್ತಾರೆ ನೋಡಿ. ಯಾವಾಗ ಅಂದ್ರೆ ಹೈತುಕಿ ಅಂತಂದ್ರೆ ಕಾರಣವಿಲ್ಲದೆ, ಅಂದ್ರೆ ಭೌತಿಕ ಅಥವಾ ಆಧ್ಯಾತ್ಮಿಕವಾದ ಯಾವುದೇ ಲಾಭಕ್ಕಾಗಿ ಅವರು ಇಚ್ಛೆ ಪಡಲ್ಲ ನೋಡಿ. ಶುದ್ಧ ಭಕ್ತನು ದೇವೋತ್ತಮ ಪರಮ ಪುರುಷನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸುವುದು ಇದು ಶುದ್ಧ ಭಕ್ತಿಯ ಪ್ರಥಮ ಚಿಹ್ನೆ ಆಗಿದೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಭಗವತದಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತನನ್ನ ಅವರು ಯಾವ ರೀತಿಯ ಅವರು ಜೊತೆಯಲ್ಲಿ ಇರ್ಬೇಕು ಅನ್ನಲ್ಲ, ಭಗವಂತನ ಸೇವೆ ಮಾತ್ರ ಅವರಿಗೆ ಇರ್ತದೆ. ಯಾವ ರೀತಿ ಅವರು ಭಗವಂತನ ಧಾಮದಲ್ಲಿ ಇರ್ಬೇಕು ಅಂತಾನು ಬಯಸಲ್ಲ ಶುದ್ಧ ಭಕ್ತರು. ಅವರ ಲಕ್ಷಣಗಳು ಹೀಗೆ ಇರ್ತದೆ. ಅದೇ ರೀತಿ ಮುಕ್ತಿಯಲ್ಲಿ 5 ವಿಧವು ಹೀಗಿವೆ ನೋಡಿ. ಭಗವಂತನಲ್ಲಿ ಲೀನವಾಗುವುದು, ಭಗವಂತನನ್ನು ವಾಸಿಸುತ್ತಿರುವ ಗೃಹಲೋಕದಲ್ಲಿ ವಾಸ, ಪ್ರಭುವಿನ ಲಕ್ಷಣಗಳನ್ನ ತಾನು ಪಡೆದಿರುವುದು, ಪ್ರಭುವಿಗೆ ಇರುವಷ್ಟೇ ಸಾಧನ ಸಂಪತ್ತಿನ ಒಡೆಯ ತಾನಾಗಿರುವುದು ಮತ್ತು ಭಗವಂತನ ಸಂಗಾತಿಯಾಗಿ ಬಾಳುವುದು. ಭಕ್ತನು ಈ ವಿಧದ ಮುಕ್ತಿಯಲ್ಲಿ ಯಾವುದೊಂದನ್ನು ಬಯಸುವುದಿಲ್ಲ. ಅಂದ್ರೆ ಶುದ್ಧ ಭಕ್ತನು ಈ 5 ಮುಕ್ತಿಯನ್ನು ಸಹ ಬಯಸಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದು ಯಾವ್ದೆಲ್ಲ ಅನ್ನೋದನ್ನ ನೋಡಿ. ಸಾರೂಪ್ಯ, ಸಾಷ್ಟಿ ನೆನ್ಪಿಟ್ಕೊಳ್ಳಿ, ಮತ್ತೆ ಸಾಮೀಪ್ಯ, ಸಾರೂಪ್ಯ ಅಂತ ಇಲ್ಲಿ ಹೇಳ್ತಾರೆ. ಸಾಯುಜ್ಯ ಅಥವಾ ಒಂದಾಗುವಿಕೆ. ಅಂದ್ರೆ ಸಾರೂಪ್ಯ ಅಂದ್ರೆ ಒಂದೇ, ಅಂದ್ರೆ ಭಗವಂತನ ಧಾಮದಲ್ಲಿ ವಾಸ ಮಾಡುವುದು ಅವರ ಜೊತೆ. ಅದೇ ಸಾಷ್ಟಿ ಅಂದ್ರೆ ಸಮಾನವಾದ ಐಶ್ವರ್ಯ, ಭಗವಂತನಿಗೆ ಎಷ್ಟು ಐಶ್ವರ್ಯವನ್ನ ಅವರು ಬಯಸಿರ್ತಾರೆ ಆತರ. ಸಾಮೀಪ್ಯ ಅಂದ್ರೆ ಭಗವಂತನ ಸಹಚರನಾಗಿ ಅಲ್ಲಿ ಇರುವುದು. ಸಾರೂಪ್ಯ ಅಂದ್ರೆ ಒಂದೇ ರೀತಿಯ ಶರೀರ ಗುಣಗಳು, ಭಗವಂತನ ಲಕ್ಷಣಗಳನ್ನ ಅವರು ಹೊಂದಿರ್ತಾರೆ. ಅದೇ ರೀತಿ ಒಂದಾಗುವಿಕೆ, ಸಾಯುಜ್ಯ ಭಗವಂತನಲ್ಲಿ ಒಂದಾಗುವಿಕೆ. ಇವೆಲ್ಲ ಈ ಒಂದಾಗುವಿಕೆ ಅನ್ನೋದು ತೆಗಿತಾರೆ. ಅಂದ್ರೆ ಭಗವಂತನ ಜೊತೆಗೆ ಒಂದಾಗುವುದಿಲ್ಲ ಶುದ್ಧ ಭಕ್ತರು. ಇದು ಬೇರೆ ತರ ಬರ್ತದೆ. ಆದ್ರೆ ಇದನ್ನು ಕೂಡ ಶುದ್ಧ ಭಕ್ತರು ಬಯಸಲ್ಲ ಅನ್ನೋದನ್ನ ನಾವು ನೋಡ್ಬಹುದು. ಅವರ ಗುರಿ ಏನಾಗಿರ್ತದೆ, ಏನಾಗಿರ್ತದೆ, ಭಗವಂತನ ಸೇವೆ ಆಗಿರ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಈಗ ನಾವು ಉದಾಹರಣೆ ನೋಡ್ಬೋದು. ಯಾವ್ದೇ ಅಂದ್ರೆ ಭಗವಂತನು ಯಾವಾಗಲೂ ಅವತಾರವಾಗಿ ಈ ಭೂಮಿಗೆ ಬರ್ತಾರೋ ಅವಾಗ ಈ ಸಾಷ್ಟಿ ಅನ್ನೋದಕ್ಕೆ ಹೇಳ್ತಾರೆ. ಅವಾಗ ಅವರ ಸಹಚರರು ಬರ್ತಾರೆ. ಸಾಷ್ಟಿ ಅನ್ನೋದಕ್ಕೆ ಅವರ ಜೊತೆ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ ಇಲ್ಲಿ. ಇದೆಲ್ಲ ನಾವು ನೋಡಿದಾಗ ಏನ್ ಅನಿಸ್ತದೆ ಅಂದ್ರೆ ಭಗವಂತನ ಶುದ್ಧ ಭಕ್ತರು ಯಾವುದೇ ಭೌತಿಕ ಆಗಲಿ, ಐಹಿಕ ಆಗಲಿ ಅಥವಾ ಆಧ್ಯಾತ್ಮಿಕವಾಗಲಿ ಏನನ್ನು ಬಯಸುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಆಧ್ಯಾತ್ಮಿಕದಲ್ಲಿ ಸಾರೂಕ್ಯ ಎಲ್ಲ ಭಗವಂತನ ಜೊತೆ ಇರೋದು, ಐಶ್ವರ್ಯವನ್ನ ಅದು ಕೂಡ ಭಗವಂತನ ಶುದ್ಧ ಭಕ್ತರು ಬಯಸಲ್ಲ. ಓನ್ಲಿ ಭಗವಂತನ ಶುದ್ಧ ಭಕ್ತರು ಸೇವೆ ಮಾತ್ರವನ್ನ ಬಯಸ್ತಾರೆ. ನಮಗೆ ಉದಾಹರಣೆ ನಾವು ನೋಡ್ಬೋದು. ಪ್ರಹ್ಲಾದ್ ಮಹಾರಾಜ್ ಅವರದು, ಧ್ರುವ ಮಹಾರಾಜ್ ಅವರು. ಅಂದ್ರೆ ಅವರು ಐಶ್ವರ್ಯನ್ನ ಧ್ರುವ ಮಹಾರಾಜು ಪ್ರೇಯರ್ ಮಾಡಿದ್ರು, ಏನ್ ಬೇಕು ಐಶ್ವರ್ಯ ಅಂತ. ಆದ್ರೆ ಭಗವಂತ ಪ್ರಕಟ ಆದಾಗ ಅವನು ಏನನ್ನೂ ಬಯಸ್ಲಿಲ್ಲ. ಭಗವಂತನೇ ಇಚ್ಛೆ ಪಟ್ಟಿ ಅವರು
ಕೊಟ್ರು. ಈಗ ಕೂಡ ನಾವು ಧ್ರುವ ನಕ್ಷತ್ರ ಅಂತ ತೋರಿಸ್ತೇವೆ. ಈಗೂ ಸಹ ಅವರ ಹೆಸರು ಅಜರಾಮರವಾಗಿದೆ. ಯಾಕಂದ್ರೆ ಭಗವಂತನ ಕೃಪೆ ಅಷ್ಟಿರ್ತದೆ. ಅಂದ್ರೆ ಶುದ್ಧ ಭಕ್ತರು ಏನನ್ನು ಬಯಸ್ಲಿಲ್ಲ. ಆಮೇಲೆ ಧ್ರುವ ಮಹಾರಾಜು ಬಯಸ್ಲಿಲ್ಲ, ಫಸ್ಟ್ ಬಯಸಿದ್ರು. ಆದ್ರೆ ಭಗವಂತನನ್ನ ನೋಡಿದಾಗ ಅವ್ರು ಯೋಚಿಸಿದ್ರು, ನಾನು ಒಂದು ಚೂರಾದ ಗಾಜಿಗೆ ಇಷ್ಟಪಟ್ಟೆ. ಅಂದ್ರೆ ಭೌತಿಕ ಆಸೆ ಚೂರಾದ ಗಾಜು, ಆದ್ರೆ ನನ್ಗೆ ನೀನು ಸಾರಿ, ಹರೇ ಕೃಷ್ಣ. ಅಂದ್ರೆ ಧ್ರುವ ಮಹಾರಾಜ್ ಏನ್ ಹೇಳ್ತಾರೆ ಅಲ್ವಾ, ಆ ಭಗವಂತನನ್ನ ನೋಡಿ ನಂಗೆ ಏನು ಬೇಡ, ಅವನಿಗೆ ಮಾತೆ ಹೊರಡ್ಲಿಲ್ಲ. ಆದ್ರೆ ಧ್ರುವ ಮಹಾರಾಜ್ ಅವರಿಗೆ ಭಗವಂತನೇ ಕೊಡ್ತಾರೆ. ಅದೇ ರೀತಿ ಪ್ರಹ್ಲಾದ್ ಮಹಾರಾಜ್ ಅವರು ಎಷ್ಟು ಕಷ್ಟ ಪಡ್ತಾರಲ್ಲ, ಆ ಪಟ್ಟಿದ ನಂತರ ಏನ್ ಮಾಡ್ತಾರೆ, ಅವ್ರಿಗೆ ನಿಂಗೆ ಏನ್ ಬೇಕಂದ್ರೆ ನಾನು ನಿನ್ನ ಜೊತೆ ವ್ಯಾಪಾರ ಮಾಡಕ್ಕೆ ಬರ್ಲಿಲ್ಲ ಅಂತಾರೆ ಅಲ್ವಾ. ಶುದ್ಧ ಭಕ್ತರು ಹಾಗೆ ಇರ್ತಾರೆ. ತುಂಬಾ ಉದಾಹರಣೆ ನೋಡ್ಬೋದು. ನಾವ್ ಈಗಾಗಲೇ ವಿದುರನ್ನ ನೋಡ್ಬೋದು ಅಲ್ವಾ. ಯಾವ ರೀತಿಯನ್ನ ಭಗವಂತನನ್ನ ಅವರು ಪೂಜಿಸ್ತಾರ ಅನ್ನೋದನ್ನ ನಾವು ನೋಡ್ಬೋದು. ಅದನ್ನ ನಾವು ನೋಡಿ, ಈಗ ನೋಡಿ, ಸಾಧನ ಸಂಪತ್ತಿಗೆ ಇದು ಅಂದ್ರೆ ಗೃಹಲೋಕದಲ್ಲಿ ವಾಸ, ಪ್ರಭುವಿನ ಲಕ್ಷಣಗಳನ್ನ ತಾನು ಪಡೆದಿರುವುದು, ಪ್ರಭುವಿಗಿರುವಷ್ಟೇ ಸಾಧನ ಸಂಪತ್ತಿನ ಒಡೆಯ ತಾನಾಗಿರುವುದು, ಮತ್ತು ಭಗವಂತನ ಸಂಗಾತಿಯಾಗಿ ಬಾಳುವುದು. ಭಕ್ತನು ಈ ವಿಧಿತ ಮುಕ್ತಿಯಲ್ಲಿ ಯಾವುದೊಂದನ್ನು ಬಯಸುವುದಿಲ್ಲ ಎಂದ ಮೇಲೆ ಐಕ ಇಂದ್ರಿಯ ದೃಷ್ಟಿಯ ಬಗ್ಗೆ ಹೇಳುವುದೇನಿದೆ. ಭಗವಂತನಿಗೆ ಪ್ರೇಮ ಸೇವೆ ಸಲ್ಲಿಸುವಷ್ಟರಿಂದಲೇ ಭಕ್ತನು ತೃಪ್ತ. ಶುದ್ಧ ಭಕ್ತಿಯ ಲಕ್ಷಣ ಇದು ಅಂತ ಹೇಳ್ತಾರೆ ಅಲ್ವಾ. ಮೇಲಿನ ಶ್ರೀಮದ್ ಭಾಗವತಾಂತರ್ಗತ ಕಪಿಲ ದೇವನ ವಚನದಲ್ಲಿ ಶುದ್ಧ ಭಕ್ತನ ನೈಜ ಸ್ಥಾನವನ್ನ ವರ್ಣಿಸಲಾಗಿದೆ. ಅದೇ ಕಪಿಲ ಮುನಿದ ಸಂಭಾಷಣೆಯನ್ನು ವರ್ಣಿಸ್ತಾರೆ. ಹಾಗೆಯೇ ಭಕ್ತಿ ಸೇವೆಯ ಪ್ರಾಥಮಿಕ ಲಕ್ಷಣಗಳನ್ನ ಸಹ ವಿವರಿಸಲಾಗಿದೆ. ಭಕ್ತಿ ಸೇವೆಯನ್ನ ಕುರಿತಂತೆ ಇನ್ನು ಹಲವು ಲಕ್ಷಣಗಳು, ಅಂದ್ರೆ ಪ್ರಾಥಮಿಕ ಲಕ್ಷಣಗಳು ಮತ್ತೆ ಹಲವು ಲಕ್ಷಣಗಳು ಭಕ್ತಿ ಸೇವೆಯಲ್ಲಿ ಬರ್ತದೆ ನಮಗೆ ಶುದ್ಧ. ಮತ್ತೆ ನಾವು ಮುಂದೆ ನೋಡ್ತಾ ಹೋಗೋಣ. ರೂಪ ಗೋಸ್ವಾಮಿಯವರು ವಿವಿಧ ಧರ್ಮ ಗ್ರಂಥಗಳಿಂದ ಉಲ್ಲೇಖಿಸಿ ಹೇಳುತ್ತಾರೆ, ಶುದ್ಧ ಭಕ್ತಿ ಸೇವೆಗೆ 6 ಲಕ್ಷಣಗಳು ಉಂಟೆಂದು ಹೇಳುವ ಅವರು ಅವನ್ನು ಹೀಗೆ ಪಟ್ಟಿ ಮಾಡ್ತಾರೆ. ಅಂದ್ರೆ ಭಕ್ತಿ ಸೇವೆಯಲ್ಲಿ ತುಂಬಾ ಲಕ್ಷಣಗಳಿದೆ. ರೂಪ ಗೋಸ್ವಾಮಿಯವರು ಇದ್ರಲ್ಲಿ ಹೇಳ್ತಾರೆ 6 ಲಕ್ಷಣಗಳು ಹೇಳ್ತಾರೆ. ಇದ್ರಲ್ಲಿ ನೋಡಿ, ನೀವು ಓದ್ಕೊಂಡ್ ಬನ್ನಿ ನೆಕ್ಸ್ಟ್. 6 ಲಕ್ಷಣಗಳು ಯಾವೆಲ್ಲ ನೋಡಿ. ಶುದ್ಧ ಭಕ್ತಿ ಸೇವೆಯು ಎಲ್ಲ ಐಹಿಕ ಕ್ಲೇಶಗಳಿಗೂ ಅಂದ್ರೆ ಈ 6 ಶುದ್ಧ ಭಕ್ತಿ ಸೇವೆಯನ್ನ ನಾವು ಮಾಡಿದಾಗ ನಮ್ಮಲ್ಲಿರುವಂತ ಕ್ಲೇಶಗಳು, ಅಂದ್ರೆ ಈ ಶುದ್ಧ ಭಕ್ತಿ ಸೇವೆ ಹೇಗೆ ನಮ್ಗೆ ಅನುಕೂಲ ಮಾಡ್ತದೆ ಅಲ್ವಾ. ಈ ಶುದ್ಧ ಭಕ್ತಿ ಸೇವೆ ಮಾಡಿದ್ರಿಂದ ಈ ಕ್ಲೇಶಗಳು ಹೇಗೆ ತತ್ಕ್ಷಣವೇ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಮೊದಲನೆಯದು ನೋಡಿ ಲಕ್ಷಣಗಳು, ಕ್ಲೇಶಾಗ್ನಿ. ನೀವು ಬರ್ಕೋಬಹುದಲ್ಲಿ ಕ್ಲೇಶಾಗ್ನಿ. ಎರಡನೆಯದು ಶುಭದ, ಅಂದ್ರೆ ಶುದ್ಧ ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಎಲ್ಲವೂ ಶುಭ. ಶುದ್ಧ ಭಕ್ತಿ ಸೇವೆಯ ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ. ಭಕ್ತಿ ಸೇವೆಯನ್ನು ಮಾಡಿದ್ರೆ ತನ್ನನ್ನೇ ಅವರು ಏನಾಗ್ತದೆ, ನಮ್ಮನ್ನ ಮೋಕ್ಷದತ್ತ ಕೊಂಡೊಯ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಶುದ್ಧ ಭಕ್ತಿ ಸೇವೆಯ ಸಾಧನೆ, ಅಂದ್ರೆ ಈ ಸಾಧನೆಯನ್ನು ಮಾಡುವುದು ತುಂಬಾ ಸುದುರ್ಲಭ. ತುಂಬಾ ಅಂದ್ರೆ ಈ ಭಕ್ತಿ, ಶ್ರದ್ಧೆ, ಭಕ್ತಿ ತುಂಬಾ ಸುಲಭವಾಗಿ ಸಿಗ್ತದೆ. ಆದ್ರೆ ಅದು ಮಾಡ್ಲಿಕ್ಕೆ ತುಂಬಾ ದುರ್ಲಭ. ಅಷ್ಟೇ ಬೇಗ ಸಿಗುವಂತದ್ದಲ್ಲ ಅದು ಅಲ್ವಾ. ತುಂಬಾ ಸರಳ ಇದೆ, ಆದ್ರೆ ಮಾಡಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನಾವು ಎಲ್ಲಿದ್ದೇವೆ ಅಲ್ವಾ. ಭಕ್ತರು ಅಂದ್ರೆ ಅದು ಮಾಡ್ಲಿಕ್ಕೆ ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ. ಆದ್ರೆ ನಾವು ಕೂಡ ಪ್ರಭುಪಾದವ್ರು ಏನ್ ಹೇಳಿದ್ದಾರೆ ಅದನ್ನ ಮಾಡ್ತಾ 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 ಹೋದ್ರೆ ಭಗವಂತನ ಕರುಣೆ, ಗುರುವಿನ ಕರುಣೆ ಇದ್ರೆ ಸಾಧ್ಯತೆ ಉಂಟು ಅಂತ ಹೇಳ್ಬೋದು. ನೋಡ್ರಿ, ಭಕ್ತಿ ಸೇವೆ ನಮ್ಗೆ ಮಾಡಲು ಮೊದ್ಲು ಏನಿರ್ಬೇಕು, ನಮ್ಗೆ ಮನಸ್ಸಿರ್ಬೇಕು, ಶ್ರದ್ಧೆ ಇರ್ಬೇಕು, ನಂಬಿಕೆ ಇರ್ಬೇಕು ಅಲ್ವಾ. ಈ ಭಕ್ತಿ ಸೇವೆ ಎಲ್ಲ ಮಾಡಿದಾಗ ಇವುಗಳೆಲ್ಲ ನಮ್ಗೆ ಶಮನವಾಗ್ತದೆ ನೋಡಿ. ಶುದ್ಧ ಭಕ್ತಿ ಸೇವೆ ನಿರತರ ಸೇವಾ ನಿರತರು ಮುಕ್ತಿಯ ಕಲ್ಪನೆಯನ್ನು ಕೂಡ ಹೀಗಳೆಯುತ್ತಾರೆ. ಅವ್ರು ಹೇಳ್ತಾರೆ ಮುಕ್ತಿಯನ್ನ ಬಯಸಲ್ಲ, ಹೀಗಳೆಯುತ್ತಾರಂದ್ರೆ ಬಯಸಲ್ಲ. ಈಗ ನಾವ್ ಈಗಾಗ್ಲೇ ಹೇಳಿದ್ವಲ್ಲ, ಇದು ಯಾವುದು ಸಾಲುಕ್ಯ, ಸಾಸ್ತಿ, ಸಾಮೀಪ್ಯ ಇವುಗಳನ್ನು ಕೂಡ ಅವರು ಬಯಸಲ್ಲ ನೋಡಿ. ಕೃಷ್ಣನನ್ನ ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯಿಂದ ಮಾರ್ಗ. ಇತಿ ಆಕರ್ಷಕ ಕೃಷ್ಣ ಅಲ್ವಾ. ಶ್ರೀಕೃಷ್ಣನನ್ನ ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆ ಮಾರ್ಗ. ಇವೆಲ್ಲಾ ಮಾಡಿದ್ರೆ ನಾವು ಭಗವಂತನನ್ನ ನಾವು ಆಕರ್ಷಿಸಬಹುದು. ಅಂದ್ರೆ ಕೃಷ್ಣ ಸರ್ವಾಕರ್ಷಕ. ಆದ್ರೆ ನಮಗೆ ಆಕರ್ಷಕ ಆಗಲ್ ನಾವೇನ್ ಮಾಡ್ಬೇಕು, ಕೃಷ್ಣ ಸರ್ವರಿಗೂ ಆಕರ್ಷಕ. ಆದ್ರೆ ನೀವುಗಳು
ಕೃಷ್ಣನಿಗೆ ಆಕರ್ಷಕ ಆಗ್ಬೇಕಂದ್ರೆ ನಾವೇನೆಲ್ಲ ಮಾಡ್ಬೇಕು? ಶುದ್ಧ ಭಕ್ತಿ ಸೇವೆ ಮಾಡ್ಬೇಕು ಮಾತಾಜಿ. ಹಾ ಅಲ್ವಾ? ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಶುದ್ಧ ಭಕ್ತಿ ಭಗವಂತನಿಗೆ ಮಾಡ್ಬೇಕಾಗ್ತದೆ ಅಲ್ವಾ? ನಮಗ್ ನಾವು ಅವ್ರಿಗೆ ಏನ್ ಕೊಟ್ರೆ ಏನು ತೃಪ್ತಿ ಇಲ್ಲ ಅಲ್ಲಿ. ಭಗವಂತನಿಗೆ ಐಶ್ವರ್ಯ ಕೊಡ್ತೀವ ನಾವು? ಭಗವಂತನಿಗೆ ಐಶ್ವರ್ಯ ಕಡಿಮೆ ಇದೆಯಾ? ಇಲ್ಲ ಅಲ್ವಾ? ಭಗವಂತನಿಗೆ ಕೀರ್ತಿ ಕಡಿಮೆ ಇದೆಯಾ? ಇಲ್ಲ. ಎಲ್ಲ ಅಷ್ಟೈಶ್ವರ್ಯಗಳು ಭಗವಂತನಲ್ಲಿದೆ ಅಲ್ವಾ? ಆಗ ಭಗವಂತ ನಮ್ಗೆ ಏನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ನಮ್ಮ ಅಂದ ಚಂದವಾಗ್ಲಿ, ನಮ್ಮ ನಡವಳಿಕೆ ಆಗ್ಲಿ, ಅಥವಾ ನಮ್ಮ ಹಣವಾಗ್ಲಿ, ಅಥವಾ ನಾವು ಏನಾದ್ರೆ ಒಂದ್ ಸ್ವಲ್ಪ ಡೊನೇಷನ್ ಕೊಡ್ತೀವಿ ಅಂತಂದ್ರು ಅದೇ ಆಗ್ಲಿ, ನಾವು ಬಾಹ್ಯ ಏನೇ ಮಾಡಿದ್ರು ಭಗವಂತನಿಗೆ ಏನೂ ಆಗ್ಬೇಕಾಗಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ನಾವು ಭಕ್ತಿಯ ಸೇವೆ ಮಾತ್ರ ಭಗವಂತ ನೋಡ್ತಾರೆ ಅಲ್ವಾ? ಭಗವಂತ ಹೇಳ್ತಾರೆ ನೋಡಪ್ಪ, ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾವತಿ ಅಲ್ವಾ? ಯಾವಾಗನು ಭಗವಂತ ಏನ್ ಮಾಡ್ತಾನೆ? ಭಗವಂತ ಕಷ್ಟ ಇದ್ದಾಗ ಮಾತ್ರ ಬರ್ತಾರೆ ಅಲ್ವಾ? ಅದ್ ನೋಡಿರ್ಬೋದಲ್ಲ ನಿಮ್ಗೆ? ಅದು ಹೇಳ್ತೀರಾ ಯಾರಾದ್ರೆ? ಶ್ಲೋಕ ನೆನಪಿದ್ಯಾ? ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ. ಮುಂದಕ್ಕೆ ಗೊತ್ತಾ? ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಖಂ ಪರಿತ್ರಾಣಾಯ ಸಾಧನಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಭಗವಂತ ಏನೇನು ಬಯಸಲ್ಲ, ನಮ್ಮದ್ ಕೊಡ್ತಾನ, ನಮ್ಮದ್ ಬಿಡ್ತಾನ, ಏನು ಬಯಸಲ್ಲ. ಭಗವಂತ ಯಾವಾಗನು ಶುದ್ಧ ಭಕ್ತರ ಅವ್ರು ಯಾವಾಗ ಕಷ್ಟದಲ್ಲಿರ್ತಾರೆ ಖಂಡಿತ ಬರ್ತಾರೆ. ಮತ್ತೆ ಧರ್ಮ ಯಾವಾಗ ವಿನಾಶ ಹೊಂದುತ್ತೆ ಭಗವಂತ ರೆಡಿ ಇರ್ತಾನೆ. ನಮ್ಮದೇನು ಆಗಲ್ಲ. ಆದ್ರೆ ನಮ್ಮ ಉದ್ಧಾರಕ್ಕೆ ನಾವು ಖಂಡಿತ ಭಗವಂತನನ್ನ ಸ್ಮರಿಸ್ಬೇಕು ಅನ್ನೋದನ್ನ ನಾವ್ ಈ ಪೇಜಿಗೆ ಮುಗಿಸುವ. ನೆಕ್ಸ್ಟ್ ಮಾಡುವ. ಎಲ್ಲ ಖಂಡಿತ ಓದ್ಕೊಂಡ್ ಬನ್ನಿ. ಮತ್ತೆ ಇದನ್ನ ನಾವು ಎರಡೆರಡು ಸಲ ಓದ್ಬೇಕಾಗ್ತದೆ. ನಮಗೆ ಇದು ಸ್ವಲ್ಪ ಓದ್ಕೊಂಡ್ ಬನ್ನಿ. ಇಷ್ಟನ್ನ ನಾನು ನೆಕ್ಸ್ಟ್ ವೀಕ್ ಖಂಡಿತ ಹೇಳ್ತೇನೆ. ಯಾಕಂದ್ರೆ ನಾವು ಕೇಳ್ತಾ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಯಾಕಂದ್ರೆ ನಾವು ಕಲಿಬೇಕಲ್ಲ, ಮತ್ತೆ ಅರ್ಥ ಮಾಡ್ಕೋಬೇಕು, ಮತ್ತೆ ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಇಷ್ಟು ಈ ಪೇಜ್ ಅಲ್ಲಿ ಓಕೆ, ಇಷ್ಟು ಆಯ್ತು ಅಲ್ವಾ? ಏನ್ ಹೇಳ್ತಾರೆ ಶುದ್ಧ ಭಕ್ತಿ ಅಂದ್ರೆ? ಕರ್ದಮ ಮುನಿ ಅಲ್ವಾ? ಕರ್ದಮ ಮುನಿ, ದೇಹುತಿ, ಕಪಿಲ ದೇವರು ಅಲ್ವಾ? ಕರ್ದಮ ಮುನಿಯವರು ತನ್ನ ಪತ್ನಿಗೆಲ್ಲ ವ್ಯವಸ್ಥೆಯನ್ನ ಮಾಡಿ ಅವರ ಇದಕ್ಕೆ ಹೋಗ್ತಾರೆ. ನಂತರ ನಮ್ಮ ಕಪಿಲ ದೇವರು ಯಾರಿಗೆ? ತನ್ನ ತಾಯಿಗೆ ನೀನು ಭಗವಂತನನ್ನ ಶುದ್ಧ ಭಕ್ತಿ ಸೇವೆ ಮಾಡಿ ಹೇಗೆ ಹೋಗ್ಬಹುದು ಅವರ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಅಲ್ವಾ? ಅದನ್ನ ನಾವು ನೋಡ್ಬೋದು. ಅದೇ ರೀತಿ 5 ಮುಕ್ತಿಯ ವಿಧಗಳು ಅಲ್ವಾ? 5 ಮುಕ್ತಿಯ ವಿಧಗಳನ್ನ ನಾವು ನೋಡ್ಬೋದು. ಹರೇ ಕೃಷ್ಣ ನೋಡ್ಬೋದು. ಇಷ್ಟು ನೋಡೋಣ. ಯಾಕಂದ್ರೆ ಶುದ್ಧ ಭಕ್ತರು ಈ 5 ಮುಕ್ತಿಯನ್ನು ಬಯಸಲ್ಲ ಅನ್ನೋದು ನಮ್ಗೆ ತಿಳಿದಿರ್ಬೇಕು. ಅದಕ್ಕೆ ನಾವು ಎಷ್ಟು ಉದಾಹರಣೆಯನ್ನ ನೋಡ್ಬೋದು ಅಲ್ವಾ? ವಿದುರಾಣಿ ಅವರು ಹೇಗೆ ಬನಾನವನ್ನ ಕೊಡ್ತಾರೆ, ಅದೇ ರೀತಿ ನಾವು ತುಂಬಾ ನೋಡ್ಬೋದು ಮುಂದಕ್ಕೆ. ಇಷ್ಟು ನಾವು ನೋಡ್ತಾ ಕ್ಲಾಸ್ ಅನ್ನ ಈ ದಿನ ಎಂಡ್ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿಜೆ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿಜೆ, ಶ್ರೀಲ ಪ್ರಭುಪಾದ್ ಕಿಜೆ, ಗುರುದೇವ್ ಕಿಜೆ. ಇಲ್ಲಿ ಬಂದಂತಹ ಭಕ್ತರಿಗೂ ಜೈ ಹೇಳುತ್ತಾ ನನ್ನ ನಮಸ್ಕಾರ ಮಾಡ್ತಾ, ಹರೇ ಕೃಷ್ಣ. ಎಲ್ಲರಿಗೂ ನಿಮ್ಮ ಸಮಯವನ್ನ ಈ 2 ಗಂಟೆಯನ್ನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರವನ್ನ ಅರ್ಪಿಸ್ತೇನೆ. ಏನಾದ್ರೆ ತಪ್ಪಿದ್ರೆ ಕ್ಷಮಿಸಿ, ಮತ್ತೆ ಹೇಳ್ಕೊಡಿ ಅಂತ ಸಹ ಕೂಡ ನಾನು ಕೇಳ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರಣಾಮಗಳು. ಧನ್ಯವಾದಗಳು ಮಾತಾಜಿ. ಪ್ರಣಾಮಗಳು. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ತುಂಬಾ ಧನ್ಯವಾದ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ರಾ ಎಲ್ರು? ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರಾ? ಎಸ್ ಮಾತಾಜಿ. ಹಾಕಿದೀವಿ ಮಾತಾಜಿ. ವಿನಾಯಕ್ ಪ್ರಭುಜಿ, ಹಾ ಮಾತಾಜಿ, ಲಿಂಕ್ ಹಾಕಿದ್ರಿ ಮಾತಾಜಿ. ನಾನು ಅಟೆಂಡೆನ್ಸ್ ಆಗಿದ್ದೇನೆ ಪ್ರಭುಜಿ. ಸರಿಯಾಗಿದೆ ನೋಡಿ ಸರ್ ಪ್ರಭುಜಿ. ಯಾರ್ದು ಮಾತಾಜಿ? ಸೀತಾ ಸುಭಾಷಿಣಿ ಮಾತಾಜಿ. ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಮಾತಾಜಿ. ಲಿಂಕ್ ಮಾತ್ರ ಹಾಕ್ಬೋದು ಮಾತಾಜಿ. ನಾನದು ಇದು ಫಿಲ್ ಮಾಡುದಲ್ಲ ಪ್ರಭುಜಿ, ಅದು ನಾನು ಫಿಲ್ ಮಾಡಿದ್ದೇನೆ. ಹಾ ಮಾತಾಜಿ, ಅಷ್ಟು ಮಾಡಿ ಫಿಲ್ ಸಬ್ಮಿಟ್ ಮಾಡಿದ್ರೆ ಆಯ್ತು ಮಾತಾಜಿ. ಬಟ್ ಅದನ್ನ ಸಬ್ಮಿಟ್ ಮಾಡಿದ್ದೇನೆ ಪ್ರಭುಜಿ.
ಅಟೆಂಡೆನ್ಸ್ ಲಿಂಕ್ ಹಾಕಿ ಮತ್ತೆ ಪ್ರಭುಜಿ. ರೆಕಾರ್ಡೆಡ್ ಅಂತ ಬರುತ್ತೆ ಮಾತಾಜಿ ಲಾಸ್ಟಿಗೆ ಮೇಲೆ ಫಿಲ್ ಆದ್ಮೇಲೆ. ಅದು ಬಂದಿದೆ, ಹಾಗೆ ಬಂದಿದೆ ಮಾತಾಜಿ, ರೆಕಾರ್ಡ್ ಆಗಿದೆ ಅದು. ಅಟೆಂಡೆನ್ಸ್ ಲಿಂಕ್ ಹಾಕಿ ಪ್ರಭುಜಿ. ಒಂದೇ ಒಂದು ನಿಮಿಷ ಮಾತಾಜಿ, ಇನ್ನೊಮ್ಮೆ ಹಾಕ್ತೇನೆ. ಆಯ್ತಾ? ಪ್ರಭುಜಿ, ವಿನಾಯಕ್ ಪ್ರಭುಜಿ, ಹಾ ಮಾತಾಜಿ. ನಿಮ್ಮನ್ನ ಹೋಸ್ಟ್ ಮಾಡ್ಲಾ? ನೀವ್ ಎಂಡ್ ಮಾಡ್ತೀರಾ? ಹಾ ಮಾತಾಜಿ, ನೀವು ಹೋಸ್ಟ್ ಮಾಡಿ ಮಾತಾಜಿ. ಹಾ ಮಾತಾಜಿ, ಮಾಡಿ ಮಾತಾಜಿ. ಮಾಡಿ ಮಾತಾಜಿ, ನಾವು ಅಟೆಂಡೆನ್ಸ್ ಹಾಕಿ ಆದ್ಮೇಲೆ ನಾವು ಲೀವ್ ಮಾಡ್ತೀವಿ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಪ್ರಭುಜಿ ಇರ್ತಾರೆ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಿಂಕ್ ಹಾಕಿದೆ ನೋಡಿ ಮಾತಾಜಿ, ಅಟೆಂಡೆನ್ಸ್ ಹಾಕಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದೆ ನೋಡಿ ಮಾತಾಜಿ, ನಿನ್ನೆ ದಯವಿಟ್ಟು ಅಟೆಂಡೆನ್ಸ್ ಹಾಕಿ ಮಾತಾಜಿ. ಸುಜಾತ ಮಾತಾಜಿ ಹಾಕ್ಬೇಕಂತ ಪ್ರಭು ಅವ್ರು ಹೇಳ್ತಾ ಇದ್ರು. ಹಾಕಿದ್ದೀನಿ ಮಾತಾಜಿ, ಅವ್ರದ್ದು ಹಾಕಿದ್ದೀನಿ. ಇವತ್ತು 22 ಜನ ಏನೋ ಇದ್ರು. ಅಟೆಂಡೆನ್ಸ್ ಹಾಕಿದಾಯ್ತಾ ಮಾತಾಜಿ? ಎಂಡ್ ಮಾಡೋದ ಮಾತಾಜಿ? ಹರೇ ಕೃಷ್ಣ. ಆಯ್ತು ಪ್ರಭುಜಿ, ಆಯ್ತು. ಹಾ ಮಾತಾಜಿ, ಎಂಡ್ ಮಾಡ್ತೀನಿ ಮಾತಾಜಿ ಹಾಗಾದ್ರೆ. ಆಯ್ತು ಪ್ರಭು, ಎಂಟ್ ಮಾಡಿ. ಹಾ ಮಾತಾಜಿ.